ಹರೇ ಕೃಷ್ಣ. ಹರೇ ಹರೇ ಕೃಷ್ಣ ಕೃಷ್ಣ. ಮಾತಾಜಿ, ಪ್ರಣಾಮಗಳು ಮಾತಾಜಿ. ಹರೇ ಕೃಷ್ಣ. ಹೇಳ್ತಾ ಉಂಟು ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ, ಕೇಳಿಸ್ತಾ ಇದೆ ಮಾತಾಜಿ. ಹರೇ ಕೃಷ್ಣ. ಪ್ರಣಾಮಗಳು ಮಾತಾಜಿ. ಪ್ರಣಾಮಗಳು. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯಾ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀಗುರವೇ ನಮಃ. ಶ್ರೀಚೈತನ್ಯಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪಃ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀಗುರೋಃ ಶ್ರೀಯುತಪದಕಮಲಂ ಶ್ರೀಗುರೂನ್ ವೈಷ್ಣವಾಂಶ್ಚ ಶ್ರೀರೂಪಂ ಸಾಗ್ರಜಾತಂ ಸಹಗಣ ರಘುನಾಥಾನ್ವಿತಂ तं ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನಸಹಿತಂ ಕೃಷ್ಣಚೈತನ್ಯದೇವಂ ಶ್ರೀರಾಧಾಕೃಷ್ಣಪಾದಾನ್ ಸಹಗಣಲಲಿತಾ ಶ್ರೀವಿಶಾಖಾನ್ವಿತಾಂಶ್ಚ ಹೇ ಕೃಷ್ಣ ಕರುಣಾ ಸಿಂಧೋ ದೀನಬಂಧೋ ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಕಾಂತ ನಮೋಸ್ತುತೆ. ತಪ್ತ ಕಾಂಚನ ಗೌರಾಂಗಿ ಶ್ರೀರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೆ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಜೈ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತವೃಂದ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. श्री श्री राधा गोविंद की जय. श्री श्री गौरनिताय की जय. श्रील प्रभुपाद की जय. हरे कृष्णा हरे कृष्णा ಹರೇ ಕೃಷ್ಣ ಮಾತಾಜಿ. हरे कृष्णा ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಎಲ್ಲರಿಗೂ ಸ್ವಾಗತ. ಇವತ್ತಿನ ಭಕ್ತಿಶಾಸ್ತ್ರೀಯ ತರಗತಿಗೆ ತಮ್ಮೆಲ್ಲರಿಗೂ ಸ್ವಾಗತ. ಹರೇ ಕೃಷ್ಣ. ಇವತ್ತು ಅಧ್ಯಾಯ 2, ಇದರ ರಿವಿಷನ್. ಈ ಅಧ್ಯಾಯವನ್ನ, ಎರಡನೇ ಅಧ್ಯಾಯವನ್ನ ಸಾಂಖ್ಯ ಯೋಗ ಎಂದೂ ಕರೆಯುತ್ತಾರೆ, ಹಾಗೂ ಇದಕ್ಕೆ ಗೀತಾಸಾರ ಸಂಗ್ರಹ ಎಂದು ಹೆಸರು ಕೊಟ್ಟಿದ್ದಾರೆ. ಯಾಕೆ ಇದು ಗೀತಾಸಾರ ಸಂಗ್ರಹ ಅಂತ ಹೇಳಿದ್ದಾರೆ ಅಂದರೆ, ಇಡೀ ಭಗವದ್ಗೀತೆಯ ನನ್ನ ಭಗವಂತ ಇದೇ ಒಂದು ಅಧ್ಯಾಯದಲ್ಲಿ ಎಲ್ಲವನ್ನೂ ಹೇಳಿ ಮುಗಿಸ್ತಾನೆ. ಸೊ ಹಾಗಾಗಿ ಇದು ತುಂಬಾ ಮುಖ್ಯವಾದ ಒಂದು ಅಧ್ಯಾಯ. ಇಲ್ಲಿ ಏನಾಯ್ತು, ಒಂದನೇ ಅಧ್ಯಾಯದಲ್ಲಿ ಅರ್ಜುನ ತುಂಬಾ ಅಂದ್ರೆ ವಿಷಾದ ಪಟ್ಟು ನಾನು ಯುದ್ಧ ಮಾಡೋದಿಲ್ಲ ಅಂತ ಕೃಷ್ಣನಿಗೆ ಹೇಳಿದ ಮತ್ತು ರಥದಿಂದ ಕೆಳಗೆ ಹೇಳಿದ. ಇಲ್ಲಿ ಏನ್ ಹೇಳ್ತಾರೆ ಶ್ರೀಲ ಪ್ರಭುಪಾದ ಕಿ ಜೈ ಅಂದ್ರೆ, ಈ ಲೌಕಿಕವಾಗಿ ದುಃಖ ಪಡೋದು, ಮತ್ತೆ ಅನುಕಂಪ ಪಡೋದು, ಮತ್ತೆ ತುಂಬಾ ಕಣ್ಣೀರು ಹಾಕೋದು, ಇದೆಲ್ಲ ಅಜ್ಞಾನ. ಯಾಕೆ ಅಜ್ಞಾನ ಅಂದ್ರೆ, ಅದಕ್ಕೆ ದೇಹಕ್ಕೆ ಯಾವತ್ತೂ ದೇಹವನ್ನ ಯಾವತ್ತೂ ನಾವು ಅದನ್ನ ರಕ್ಷಣೆ ಮಾಡಲಿಕ್ಕೆ ಆಗೋದಿಲ್ಲ. ಯಾಕಂದ್ರೆ ದೇಹ ಅದು ಯಾವತ್ತಿದ್ರೂ ಅದು ನಾಶವಾಗಿ ಹೋಗ್ತಕ್ಕಂಥದ್ದು. ದೇಹವನ್ನು ರಕ್ಷಿಸೋದ್ರಿಂದ ನಾವು ಯಾರನ್ನು ರಕ್ಷಣೆ ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ಹಾಗಾಗಿ ಈ ದೇಹದಲ್ಲಿ ಇರ್ತಕ್ಕಂಥ ಆತ್ಮ, ಅವನು ಜೀವಾತ್ಮ, ಅವನನ್ನ ನಾವು ರಕ್ಷಣೆ ಮಾಡಬೇಕು ನಾವಂತ ಇಲ್ಲಿ ಹೇಳ್ತಾ ಇದ್ದಾರೆ. ಅದು ಈಗ ದೇಹದ ಬಗ್ಗೆ ಯಾರಾದರೂ ಅನುಕಂಪ ಪಟ್ರೆ ಅದು ಅಜ್ಞಾನ. ಸೊ ಹಾಗಾಗಿ ಈಗ ಇಲ್ಲೊಂದು ಉದಾಹರಣೆ ಹೇಳ್ತಾರೆ. ಅಜ್ಞಾನ ಸಾಗರದಲ್ಲಿ ಮುಳುಗಿದಾಗ ಒಬ್ಬನು ನೀರಲ್ಲಿ ಮುಳುಗಿದಾಗ ಅವನ ಹೊರ ಉಡುಪು ಅಂಗಿಯನ್ನ ನಾವು ತೆಗೆದರೆ ಅವನನ್ನು ರಕ್ಷಿಸಿದ ಹಾಗೆ ಆಗುತ್ತಾ? ಹರೇ ಕೃಷ್ಣ. ಇಲ್ಲ, ಆಗೋದಿಲ್ಲ. ಸೊ ಹಾಗಾಗಿ ನಾವು ದೇಹದ ಬಗ್ಗೆ ನಾವು ಸುಮ್ಮನೆ ಗೋಳಾಡಿದರೆ ಅದಕ್ಕೆ ಏನ್ ಹೇಳ್ತಾರೆ, ಅವನನ್ನು ಶೂದ್ರ ಎಂದು ಕರೆಯುತ್ತಾರೆ. ಅಂದ್ರೆ
ಈ ರೀತಿಯಾಗಿ ದೇಹದ ಬಗ್ಗೆ ಯಾರು ಈ ರೀತಿ ಮಾಡ್ತಾರೆ ಅವರಿಗೆ ಶೂದ್ರ ಅಂತ ಕರೀತಾರೆ. ಅರ್ಜುನ ಕ್ಷತ್ರಿಯನವನು. ಕ್ಷತ್ರಿಯ ಯಾವಾಗಲೂ ವೀರಾವೇಶದಿಂದ ಹೋರಾಡಬೇಕು. ಸೊ ಹಾಗಾಗಿ ಅರ್ಜುನನನ್ನ ನೀನು ಯಾಕೆ ಹೀಗೆ ಅಂದರೆ ಹೇಳ್ತಾನೆ, ಅಂದರೆ ಕೃಷ್ಣ ಹೇಳ್ತಾನೆ, ಮುಂದೆ ಹೇಳ್ತಾನೆ. ಸೊ ಹಾಗಾಗಿ ಈ ಭಗವಂತ ಇದೆಲ್ಲ ಅರ್ಜುನ ಯಾಕೆ ಈ ರೀತಿಯಾಗಿ ನಡವಳಿಕೆ ಮಾಡಿದ್ದಾನೆ ಅಂದರೆ ಅಜ್ಞಾನದಿಂದ. ಅರ್ಜುನ ಅಜ್ಞಾನಿ ಅಲ್ಲ, ಅವನು ಶುದ್ಧ ಭಕ್ತ. ಆದರೆ ಅವನನ್ನು ಭ್ರಮೆಗೆ ತರಲಾಗಿದೆ. ಯಾಕೆ? ಭಗವದ್ಗೀತೆಯನ್ನು ತಿಳಿಸ್ಲಿಕ್ಕಾಗಿ. ಈಗ ಭಗವಂತ ಇದನ್ನು ಹೇಳ್ತಾರೆ, ಅವನು ಈ ಒಂದು ದುಃಖ ಅಜ್ಞಾನವನ್ನು ಹೋಗಲಾಡಿಸಿಬಿಡ್ತಾನೆ ಅಲ್ವಾ. ಸೊ ದುಃಖವನ್ನ ಚದುರಿಸಿ ಬಿಡಬಲ್ಲ, ಯಾಕೆಂದ್ರೆ ಜ್ಞಾನವನ್ನು ಕೊಡ್ತಾನೆ. ಸೊ ಹಾಗಾಗಿ ಈ ಜ್ಞಾನ ಬಂದಾಗ ಈ ದುಃಖ ಎಲ್ಲ ಯಾವುದೂ ಇರೋದಿಲ್ಲ. ಇಲ್ಲಿ ಶ್ರೀ ಭಗವಾನು ವಾಚ ಅಂತ 2ನೇ ಶ್ಲೋಕದಲ್ಲಿ ಏನ್ ಹೇಳ್ತಾನೆ ಭಗವಂತ, ನಿನಗೆ ಈ ರೀತಿಯ ಕಶ್ಮಲ ಏಕೆ ಬಂತು ಅಂತ ಕೇಳ್ತಾನೆ. ಯಾವುದು ಕಶ್ಮಲ? ದೇಹ ಭಾವನೆ, ಇದು ಕಶ್ಮಲ. ಸೊ ಇಲ್ಲಿ ಕಶ್ಮಲ, ಬದುಕಿನ ಮಹತ್ವವನ್ನು ತಿಳಿದ ಮನುಷ್ಯನಿಗೆ ಈ ಕಶ್ಮಲವು ಭೂಷಣವಲ್ಲ. ಬದುಕಿನ ಮಹತ್ವ ಅಂದ್ರೆ ಏನು ಅಂತಂದ್ರೆ, ಈ ಮಾನವ ಜನ್ಮ ಬಂದಾಗ ಇದನ್ನ ನಾವು ಯಾವುದಕ್ಕೆ ಉಪಯೋಗಿಸ್ಕೊಳ್ಬೇಕು? ಭಗವಂತನ ಭಕ್ತಿ ಸೇವೆಗೆ. ನಾವು ಆತ್ಮ ಸಾಕ್ಷಾತ್ಕಾರಕ್ಕಾಗಿ ಇದನ್ನ ಬಳಸ್ಕೊಳ್ಬೇಕು. ಅದು ಈ ಈ ಬದುಕಿನ ಮಹತ್ವ. ಸೊ ಹಾಗಾಗಿ ಮನುಷ್ಯ ಜನ್ಮದಲ್ಲಿ ಈ ರೀತಿ ಕಶ್ಮಲ, ಈ ರೀತಿಯಾದ ದೇಹ ಭಾವನೆಯಿಂದ ಬರ್ತಕ್ಕಂಥ ಕಶ್ಮಲಗಳು ಭೂಷಣ ಅಲ್ಲ ಮನುಷ್ಯನಿಗೆ ಅಂತ ಹೇಳ್ತಾರೆ. ಇಲ್ಲಿ ಭಗವಂತನನ್ನ ಈ 3 ರೀತಿಯಿಂದ ನಾವು ಸಾಕ್ಷಾತ್ಕಾರ ಮಾಡ್ಕೊಳ್ಳೋದು ಹೇಗೆ ಅಂತ ಇದು ಎಲ್ಲರಿಗೂ ಗೊತ್ತಿದೆ. ಸೊ ಬ್ರಹ್ಮನ್ ಸಾಕ್ಷಾತ್ಕಾರ, ಪರಮಾತ್ಮ ಸಾಕ್ಷಾತ್ಕಾರ ಮತ್ತೆ ಭಗವಾನ್ ಸಾಕ್ಷಾತ್ಕಾರ. ಬ್ರಹ್ಮನ್ ಸಾಕ್ಷಾತ್ಕಾರ ನಾನು ದೇಹ ಅಲ್ಲ, ನಾನು ಆತ್ಮ ಅಂತ ತಿಳ್ಕೊಳ್ಳೋದು. ಪರಮಾತ್ಮ ಸಾಕ್ಷಾತ್ಕಾರ ಎಲ್ಲರ ಹೃದಯದಲ್ಲಿ ಪರಮಾತ್ಮನಿದ್ದಾನೆ, ಭಗವಂತ ಪರಮಾತ್ಮನಾಗಿದ್ದಾನೆ ಅಂತ ತಿಳ್ಕೊಳ್ಳೋದು. 3ನೇದು ಭಗವಾನ್ ಸಾಕ್ಷಾತ್ಕಾರ. ಸೊ ಭಗವಾನ್ ಸಾಕ್ಷಾತ್ಕಾರ, ದೇವೋತ್ತಮ ಪರಮಪುರುಷ ಕೃಷ್ಣ ಮತ್ತೆ ಅವನ ಸೇವಕರು ನಾವು, ಇದನ್ನ ಅರ್ಥ ಮಾಡ್ಕೊಳ್ಳೋದು. ಇಲ್ಲಿ ಭಗವಾನ ಹೇಳುವ ಶಬ್ದಕ್ಕೆ ಸಂಸ್ಕೃತ ಪದದಿಂದ ಒಂದು ಹೇಳ್ತಾರೆ, ಅಂದ್ರೆ ಅದನ್ನ ವ್ಯಾಖ್ಯಾನಿಸಿದ್ದಾರೆ ಶ್ರೀ ವ್ಯಾಸದೇವರ ತಂದೆ ಪರಾಶರ ಮುನಿಗಳು. ಭಗವಾನ್ ಅಂದ್ರೆ ಭಗ ಅಂದ್ರೆ ಸಂಪತ್ತುಗಳನ್ನು ಹೊಂದಿರತಕ್ಕಂಥವನು. ಅಂದ್ರೆ ಭಗವಂತ ಎಲ್ಲ ಸಂಪತ್ತಿದೆ, ಎಲ್ಲ ಶಕ್ತಿ ಇದೆ, ಎಲ್ಲ ಕೀರ್ತಿ, ಎಲ್ಲ ಸೌಂದರ್ಯ, ಎಲ್ಲ ಜ್ಞಾನ, ಎಲ್ಲ ವೈರಾಗ್ಯ, ಇದನ್ನ ಷಡೈಶ್ವರ್ಯ ಅಂತ ಹೇಳ್ತಾರೆ. ಇದನ್ನ ಪರಿಪೂರ್ಣವಾಗಿ ಭಗವಂತನಲ್ಲಿದೆ ಅಲ್ವಾ. ಎಷ್ಟೋ ಜನ ಶ್ರೀಮಂತರಿರ್ತಾರೆ, ಎಷ್ಟೋ ಜನ ಬಲಶಾಲಿಗಳಿರ್ತಾರೆ, ಎಷ್ಟೋ ಸುಂದರವಾದ ವ್ಯಕ್ತಿಗಳಿರ್ತಾರೆ, ಎಷ್ಟೋ ಕೀರ್ತಿಶಾಲಿಗಳಿರ್ತಾರೆ, ಎಷ್ಟೋ ಜ್ಞಾನವಂತರಿರ್ತಾರೆ, ಎಷ್ಟೋ ಜನ ನಿರ್ಲಿಪ್ತರಾಗಿ ವೈರಾಗ್ಯದಿಂದ ಇರ್ತಾರೆ. ಆದರೆ ಎಲ್ಲವನ್ನೂ ಸಂಪೂರ್ಣವಾಗಿ ಇಟ್ಕೊಂಡವರು ಯಾರೂ ಇಲ್ಲ. ಯಾವ ಎಲ್ಲ ಷಡೈಶ್ವರ್ಯಗಳು ಸಂಪೂರ್ಣವಾಗಿದೆಯೋ ಅವನು ಭಗವಂತ. ಸೊ ಅದನ್ನ ಇಲ್ಲಿ ಶ್ರೀಲ ಪ್ರಭುಪಾದರು ಒತ್ತಿ ಹೇಳ್ತಾರೆ. ಎಲ್ಲ ಸಂಪತ್ತು ಭಗವಂತನಿಗೆ ಹೇಗೆ ಸಂಪತ್ತು ಅಂದ್ರೆ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ, ಎಲ್ಲ ಸಂಪತ್ತಿದೆ, ಎಲ್ಲ ಸಾಮರ್ಥ್ಯ ಕೂಡ ಅವನಿಗಿದೆ. ಅಂದ್ರೆ ಗೋವರ್ಧನ ಗಿರಿಯನ್ನು ಕಿರುಬೆರಳಿನಲ್ಲಿ ಎತ್ತುತ್ತಾನೆ ಭಗವಂತ ಅಲ್ವಾ. ಅದೆಲ್ಲ ಸಾಧ್ಯ ಇದೆಯಾ ನಮಗೆ? ಹರೇ ಕೃಷ್ಣ. ನಮಗ್ ಸಾಧ್ಯ ಇಲ್ಲ. ಎಲ್ಲ ಸಂಪತ್ತು ಅವನಿಗಿದೆ, ಎಲ್ಲ ಸಾಮರ್ಥ್ಯ ಇದೆ, ಎಲ್ಲ ಕೀರ್ತಿ. ನೋಡಿ ಕೃಷ್ಣ ಅಜರಾಮರ ಅಲ್ವಾ. ಎಷ್ಟೋ ಕೋಟಿ ವರ್ಷದಿಂದಲೂ ಕೃಷ್ಣ ಬಗ್ಗೆ ಸೂರ್ಯ ವಿವಸ್ವಾನಿಗೆ ಹೇಳಿದ್ದ ಅಲ್ವಾ ಭಗವದ್ಗೀತೆಯನ್ನು. ಇಂದಿಗೂ ಕೂಡ ಭಗವಂತ ತುಂಬಾ ಕೀರ್ತಿಶಾಲಿ. ನಮ್ಮ ಎಲ್ಲ ಕೆಲವು ಜನ ಕೀರ್ತಿಶಾಲಿಗಳಾಗಿರ್ತಾರೆ, ಆದರೆ ಅವರ ಕೀರ್ತಿ ಅಷ್ಟು ಶಾಶ್ವತ ಅಲ್ಲ. ಹಾಗಾಗಿ ಅವನು ತುಂಬಾ ಕೀರ್ತಿಶಾಲಿ, ತುಂಬಾ ವಿದ್ವಾಂಸ. ಎಲ್ಲ ಜ್ಞಾನವೂ ಕೂಡ ಭಗವಂತನಿಂದಲೇ ಬಂದಿರೋದು. ಭಗವಂತ ವೈರಾಗ್ಯ ತೋರಿಸ್ತಾನೆ. ಸೊ ತುಂಬಾ ಶ್ರೀಮಂತ ಭಗವಂತ ಅಲ್ವಾ. 16,108 ರಾಣಿಯರಿಗೆ ಅವನು ವಜ್ರ ವೈಡೂರ್ಯದ ಮನೆ ಮಾಡಿದ್ದಾನೆ ಅಲ್ವಾ. ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ, ಎಲ್ಲ ಇಡೀ ಜಗತ್ತಲ್ಲಿ ಭೌತಿಕ ಆಧ್ಯಾತ್ಮಿಕ ಎಲ್ಲವೂ ಕೂಡ ಭಗವಂತನಿಗೆ ಸೇರಿದ್ದು. ಸೊ ಹಾಗಾಗಿ ಇದನ್ನ ನಾವು ಅರ್ಥ ಮಾಡಬೇಕು. ಭಗವಂತ ಅಂದ್ರೆ ದೇವೋತ್ತಮ ಪರಮಪುರುಷ ಕೃಷ್ಣ ಷಡೈಶ್ವರ್ಯ ಸಂಪನ್ನ. ಭಗವಂತನಿಗೆ ಸಮನಾರು ಯಾರೂ ಇಲ್ಲ, ಅವನನ್ನು ಮೀರಿಸುವವರು ಯಾರೂ ಇಲ್ಲ. ಸೊ ಅದಕ್ಕೆ ಅಸಮೌರ್ಧ್ವ ಅಂತ ಕರೀತಾರೆ. ಸೊ ಅದಕ್ಕೆ ಇದನ್ನ ಬ್ರಹ್ಮ ಸಮಿತಿಯಲ್ಲಿ ಹೇಳಿದ್ದಾರೆ. ಈಶ್ವರ ಪರಮಃ ಕೃಷ್ಣ ಸಚ್ಚಿದಾನಂದ ವಿಗ್ರಹ ಅನಾದಿರಾದಿರ್ಗೋವಿಂದ ಸರ್ವಕಾರಣ ಕಾರಣಂ. ಅಂದ್ರೆ ಅವನು
ಸರ್ವಕಾರಣ ಕಾರಣ, ಎಲ್ಲ ಕಾರಣ ಇದೆಯಲ್ಲ ಎಲ್ಲದಕ್ಕೂ ಅವನೇ ಕಾರಣ. ಸೊ ಅದರಿಂದ ಅವನು ಪರಮ ಪುರುಷ. ಅವನ ಶರೀರ ಯಾವಾಗಲೂ ಅದು ನಿತ್ಯವಾದದ್ದು, ಅಂದರೆ ಶಾಶ್ವತವಾದದ್ದು, ಜ್ಞಾನ ಆನಂದದಿಂದ ಕೂಡಿದೆ. ಸಚ್ಚಿದಾನಂದ ಅಂದರೆ ಜ್ಞಾನ ಆನಂದದಿಂದ ಕೂಡಿದೆ. ಮತ್ತೆ ಭಗವಂತನನ್ನ ಇಲ್ಲಿ ಭಗವಾನ್ ಅಂತ ಯಾಕೆ ಭಾಗವತದಲ್ಲಿ ಕೂಡ ಇದನ್ನ ಹೇಳಿದ್ದಾರೆ. ಏತೆ ಚಾಂಶ ಕಲಾ ಪುಂಸ ಕೃಷ್ಣಸ್ತು ಭಗವಾನ್ ಸ್ವಯಂ ಇಂದ್ರಾರಿ ವ್ಯಾಕುಲಂ ಲೋಕಂ ಮೃಣಯಂತಿ ಯುಗೆ ಯುಗೆ. ಎಲ್ಲ ಅವತಾರಗಳು, ಎಲ್ಲ ವಿಸ್ತರಣೆಗಳು ಎಲ್ಲ ಭಗವಂತನಿಂದನೇ ಬರ್ತದೆ. ಸೊ ಆದ್ದರಿಂದ ಕೃಷ್ಣ ಸ್ವಯಂ ದೇವೋತ್ತಮ ಪರಮ ಪುರುಷ. ಹಾಗಾಗಿ ಇಲ್ಲಿ ಯುದ್ಧ ಭೂಮಿಯಲ್ಲಿ ಅರ್ಜುನ ತುಂಬ ದುಃಖಿಸ್ತಾ ಇದ್ದಾನೆ. ಈ ಎಲ್ಲ ದುಃಖ ಎಲ್ಲಿಂದ ಬರ್ತದೆ ನಿನಗೆ? ನೀನು ಆರ್ಯ ಅಂತಂದರೆ ಅವನು ಈ ರೀತಿಯ ಕಶ್ಮಲಗಳು ಇರೋದಿಲ್ಲ. ಸೊ ನೀನು ಅನಾರ್ಯ ಅಂತ ಹೇಳ್ತಾನೆ. ಸೊ ಹಾಗಾಗಿ ಇಲ್ಲಿ ಆರ್ಯ ಅಂದರೆ ಯಾರು ಅಂತ ತಿಳ್ಕೊಳ್ಬೇಕು. ಆರ್ಯ ಅಂದರೆ ಯಾರಿಗೆ ಬದುಕಿನ ಮೌಲ್ಯ ತಿಳಿದಿದೆ, ಯಾರು ಆತ್ಮ ಸಾಕ್ಷಾತ್ಕಾರಕ್ಕಾಗಿ ಪ್ರಯತ್ನ ಮಾಡ್ತಾರೆ, ಆ ಒಂದು ನಾಗರಿಕತೆ ಇದೆ, ಅವರು ಆರ್ಯರು. ಸೊ ಇಲ್ಲಿ ಆರ್ಯರು ಅನಾರ್ಯರು ಸೊ ಹಾಗಾಗಿ ಇಲ್ಲಿ ನೀನು ಅನಾರ್ಯ. ಇದು ಈ ಥರ ಕಶ್ಮಲಗಳೆಲ್ಲ ಬರ್ತಾ ಇರೋದು ಅನಾರ್ಯರಿಗೆ ಮಾತ್ರ ಅಲ್ವಾ? ಹರೇ ಕೃಷ್ಣ, ಇದು ಅರ್ಥ ಆಯ್ತಾ? ಹರೇ ಕೃಷ್ಣ. ಹೌದು ಮಾತಾಜಿ. ಹಾ, ಅನಾರ್ಯ ಅಂದ್ರೆ ಯಾರು, ಮತ್ತೆ ಅವ್ರು ಯಾಕೆ ಅನಾರ್ಯ, ಆರ್ಯ ಅಂದ್ರೆ ಯಾರು ಅಂತ ನಮಗೆ ಗೊತ್ತಾಗತ್ತೆ. ಹರೇ ಕೃಷ್ಣ. ಸೊ ಅದರಿಂದ ನಾವು ಮುಂದೆ ಹೋಗೋಣ. ಹಾಗಾಗಿ ಈಗ ಆ ಆರ್ಯರಾದವರು ಲೌಕಿಕವಾಗಿ ಅವರಿಗೆ ಅವರು ಲೌಕಿಕ ಜಗತ್ತಿನಗೆ ಬೆರಗಾಗೋದಿಲ್ಲ. ಆದರೆ ಅನಾರ್ಯರಾದವರು ಈ ಜಗತ್ತಿಗೆ ಬೆರಗಾಗ್ತಾರೆ. ಅವರಿಗೆ ಮುಕ್ತಿ ಅಂದ್ರೆ ಏನು ಗೊತ್ತಿರಲ್ಲ, ಈ ರೀತಿ ಇರುತ್ತೆ. ಸೊ ಹಾಗಾಗಿ ನೀನು ಅನಾರ್ಯ ಹೇಳ್ಕೊಂಡು ಹೇಳ್ತಾನೆ, ನಿನಗೆ ಈ ರೀತಿಯಾದ ಕಶ್ಮಲ ಎಲ್ಲಿಂದ ಬಂತು, ಇದು ಆರ್ಯರ ಲಕ್ಷಣ ಅಲ್ಲ ಅಂತ ಹೇಳ್ತಾನೆ. ನೋಡಿ, ಇಲ್ಲಿ ಈ ಕಶ್ಮಲ ನಿನಗೆ ಭೂಷಣ ಅಲ್ಲ. ಯಾಕಂದ್ರೆ ಅರ್ಜುನ ಮಹಾವೀರ, ಅವನು ಕ್ಷತ್ರಿಯ, ಅವನಿಗೆ ಇದು ಭೂಷಣ ಅಲ್ಲ. ಅದಕ್ಕೆ ಇಲ್ಲಿ ಭಗವಾನ್ ಉವಾಚ ಅಂತ ಬಂದಿದೆ ಅಲ್ವಾ? ಅದಕ್ಕೆ ಇಲ್ಲಿ ಭಗವಾನ್ ಹೇಳಿದ್ರ ಶಬ್ದದ ಒಂದು ವ್ಯಾಖ್ಯಾನವನ್ನು ಶ್ರೀಲ ಪ್ರಭುಪಾದರು ಇಲ್ಲಿ ಕೊಟ್ಟಿದ್ದಾರೆ. ಈಗ 3ನೇ ಶ್ಲೋಕದಲ್ಲಿ ಏನ್ ಹೇಳ್ತಾ ಇದ್ದಾನೆ? ಇದು ಹೃದಯ ದೌರ್ಬಲ್ಯ. ಇಲ್ಲಿ ಹೃದಯ ದೌರ್ಬಲ್ಯ ಅಂದ್ರೆ ಏನು? ಹರೇ ಕೃಷ್ಣ. ಹೃದಯ ದೌರ್ಬಲ್ಯ ಅಂದ್ರೆ ಅಲ್ಪವಾದದ್ದು, ಕ್ಷಣಿಕವಾದದ್ದು. ನೋಡಿ, ಕೃಷ್ಣ ಅರ್ಜುನ ಅವನು ಕ್ಷತ್ರಿಯ ಅಲ್ವಾ? ಕ್ಷತ್ರಿಯನಿಗೆ ಈ ರೀತಿಯಾಗಿ ಅಂದರೆ ನಾನು ಯುದ್ಧ ಮಾಡಲ್ಲ ಹೀಗೆಲ್ಲ ಹೇಳಿದ್ರೆ ಅದು ಭೂಷಣ ಅಲ್ಲ ಅಲ್ವಾ? ಹೌದು. ಹರೇ ಕೃಷ್ಣ. ನಾನು ಯುದ್ಧ ಮಾಡಲ್ಲ, ನನಗೆ ಭೀಷ್ಮ, ನನ್ನ ಅಜ್ಜ, ಆಮೇಲೆ ಈ ದ್ರೋಣಾಚಾರ್ಯ ನನ್ನ ಗುರು, ಅವರ ವಿರುದ್ಧ ನಾನು ಯುದ್ಧ ಮಾಡೋದಿಲ್ಲ, ನನ್ನ ಬಂಧುಗಳ ವಿರುದ್ಧ ನಾನು ಯುದ್ಧ ಮಾಡೋದಿಲ್ಲ, ಅದು ಹೃದಯ ದೌರ್ಬಲ್ಯ ಅಂತ ಹೇಳ್ತಾನೆ ಶ್ರೀ. ಇಲ್ಲಿ ಈ ರೀತಿಯಾಗಿ ತಾನು ತನ್ನವರು ಅಂದರೆ ಹೃದಯ ದೌರ್ಬಲ್ಯ ಅಂದ್ರೆ ನಾನು ನನ್ನವರು ಹೇಳೋ ಭಾವನೆ. ಸೊ ಹಾಗಾಗಿ ಈ ರೀತಿ ಇದು ಹೃದಯ ದೌರ್ಬಲ್ಯ. ಸೊ ಇದಕ್ಕೆ ಇದು ಅದೇ ರೀತಿ ಹುಸಿ ಅಹಿಂಸೆ. ಇದು ಅಹಿಂಸೆ ನಾನು ಮಾಡ್ತೇನೆ, ಹಿಂಸೆ ನಾನು ಮಾಡೋದಿಲ್ಲ ಅಂತ ಅರ್ಜುನ ಹೇಳ್ತಾನಲ್ಲ, ಇದು ಸರಿಯಾದದ್ದಲ್ಲ ಅಂತ ಹೇಳ್ತಾನೆ. ಸೊ ಅದರಿಂದ ಹೃದಯ ದೌರ್ಬಲ್ಯ ಅಂತ ಕೇಳ್ತಾನೆ. ಇವರೆಲ್ಲ ರಕ್ತ ಸಂಬಂಧಿಗಳು, ಇವ್ರ ಜೊತೆ ನಾನು ಯುದ್ಧ ಮಾಡೋದಿಲ್ಲ, ಹಾಗಾದ್ರೆ ಇದು ನಿನ್ನ ಹೃದಯ ದೌರ್ಬಲ್ಯ, ಇದು ಕ್ಷುದ್ರವಾದದ್ದು. ಕ್ಷುದ್ರವಾದದ್ದು ಅಂದ್ರೆ ಇದು ಅಲ್ಪವಾದದ್ದು, ನೀನು ಮಾಡ್ತಾ ಇರ್ತಕ್ಕಂಥದ್ದು ಹೇಳ್ತಾನೆ. ಇಲ್ಲಿ ಅರ್ಜುನ ಏನು ಹೇಳ್ತಾನಂತ ನೋಡೋಣ. ಶ್ರೀಲ ಪ್ರಭುಪಾದ ಕಿ ಜೈ. ಈಗ ಅರ್ಜುನ ಏನು ಹೇಳ್ತಾನೆ ಇಲ್ಲಿ ನೋಡು, ಕೃಷ್ಣ ಅದಕ್ಕೆ ಮಧುಸೂದನ ಅಂತ ಕರೀತಾನೆ ಕೃಷ್ಣನನ್ನ ಇಲ್ಲಿ. ಸೊ ಅಲ್ಲಿ ನೀನು ನೋಡು, ಶತ್ರು ಸಂಹಾರಕ ಅಂದ್ರೆ ನೀನು ಎಷ್ಟೊಂದು ರಾಕ್ಷಸರನ್ನ ಕೊಂದಿದ್ದೀಯ ಅಲ್ವಾ? ನಿನಗೆ ಶತ್ರುಗಳು ಯಾರು? ರಾಕ್ಷಸರಾದ್ರು. ಆದರೆ ನೋಡಿ, ನನಗೆ ಇಲ್ಲಿ ಶತ್ರು ಯಾರನ್ನ ಕೊಲ್ಲಬೇಕು ಅಂತ ಇಲ್ಲಿ ನಿಂತ್ಕೊಂಡಿದ್ದಾರೆ. ನನಗೆ ಭೀಷ್ಮ ಮತ್ತು ದ್ರೋಣ ಅಲ್ವಾ, ನನ್ನ ಸಂಬಂಧಿಕರು. ಈ ಭೀಷ್ಮ ಮತ್ತು ದ್ರೋಣ ಪೂಜೆಗೆ ಅರ್ಹರಾದವರು ಅಲ್ವಾ? ಅಜ್ಜ ಅಂದ್ರೆ ಅವನು ತುಂಬಾ ಗೌರವಾನ್ವಿತ ವ್ಯಕ್ತಿ. ಅಜ್ಜ ಅಂದ್ರೆ ಪೂಜೆ ಅಂದ್ರೆ
ಗೌರವ ತೋರಿಸ್ತೇವೆ. ಗುರುವಿಗೂ ಅಷ್ಟೇ ಅಲ್ವಾ. ಈಗ ನನಗೆ ನೀನು ಯುದ್ಧ ಮಾಡು ಅಂತ ಹೇಳ್ತಾ ಇರೋದು, ನನ್ನ ಒಂದು ಪೂಜಾರ್ಹರಾದವ್ರ ಜೊತೆ ಯುದ್ಧ ಮಾಡಬೇಕು. ನೀನು ಈ ಥರ ಮಾಡ್ತೀಯಾ? ನಿನ್ನ ಅಜ್ಜ ಉಗ್ರಸೇನನ ಮೇಲೆ ಯುದ್ಧ ಮಾಡ್ತೀಯಾ? ಅಥವಾ ನಿನ್ನ ಗುರು ಸಾಂದೀಪನಿ ಮೇಲೆ ಆಕ್ರಮಣ ನೀನು ಮಾಡ್ತೀಯಾ? ಈ ಥರ ವಾದ ಮಾಡ್ತಾನೆ ಅರ್ಜುನ ಅಲ್ವಾ. ಹರೇ ಕೃಷ್ಣ. ಇದು ದೇಹದ ಭಾವನೆಯಿಂದ ಮಾಡ್ತಕ್ಕಂಥದ್ದು. ಇದನ್ನ ವಾದ ಮಾಡ್ತಾನೆ. ನನಗೆ ನೀನು ಯುದ್ಧ ಮಾಡು ಹೇಳ್ತೀಯಾ? ನಾನು ಇವರೆಲ್ಲ ನನ್ನ ಶತ್ರುವೇ? ನನ್ನ ಶತ್ರು ಅಲ್ಲ ಅವರು ಅಲ್ವಾ. ನೀನೇನಾದರೂ ಉಗ್ರಸೇನನ ಮೇಲೆ ಅಜ್ಜ, ಅವನಿಗೆ ಕೃಷ್ಣನ ಅಜ್ಜ ಅವನಿಗೆ ಮಾಡ್ತೀಯಾ? ಗುರು ಸಂದೀಪನ ಮೇಲೆ ಯುದ್ಧ ಮಾಡ್ತೀಯಾ ನೀನು? ಇಂಥ ಪ್ರಶ್ನೆ ಮಾಡ್ತಾನೆ. ಸೊ ಹಾಗಾಗಿ ಇಲ್ಲಿ ನನಗೆ ಅವನೇನು ಹೇಳ್ತಾನೆ, ಇದಕ್ಕಿಂತ ನಾನು ಈ ಧೃತರಾಷ್ಟ್ರನ ಮಕ್ಕಳು ಕೌರವರನ್ನ ನನಗೆ ಕೊಂದು ಅವರ ನನಗೆ ಜೀವಿಸಬೇಕು ಹೇಳಿ ಯಾವ ಒಂದು ಆಸೆ ಇಲ್ಲ ಅಂತ ಹೇಳ್ತಾರೆ. ಯಾಕೆ ಅಂತ ಹೇಳ್ತಾ ನೋಡೋಣ. ಕ್ಷತ್ರಿಯರಾದವರಿಗೆ ಏನು ಅಂತಂದ್ರೆ ಯುದ್ಧ ಮಾಡಲೇಬೇಕು. ಹರೇ ಕೃಷ್ಣ. ಬೇರೆಯವರು ಎಲ್ಲಿ ಇವತ್ತು? ಹರೇ ಕೃಷ್ಣ. ಹರೇ ಕೃಷ್ಣ. ಗೊತ್ತಿಲ್ವಾ ಅವರಿಗೆ? ಹರೇ ಕೃಷ್ಣ. ಹರೇ ಕೃಷ್ಣ. ಇವತ್ತು ಮೆಸೇಜ್ ಹಾಕಿರ್ಲಿಲ್ಲ ನಾಗವೇಣಿ ಮಾತಾಜಿ. ಇವಾಗ ಸಾಯಂಕಾಲ ಜ್ಯೋತಿಲಕ್ಷ್ಮಿ ಮಾತಾಜಿ ಹಾಕಿದ್ರು ಹರೇ ಮಾತಾಜಿ. ಕೃಷ್ಣ ಮಾತಾಜಿ. ಎಲ್ಲರೂ ರಥಯಾತ್ರೆಗೆ ಹೋಗಿದ್ದಾರೆ ಮಾತಾಜಿ. ಸುಮಾರು ಜನ ಬರಲ್ಲ. ಎಲ್ಲಿ ರಥಯಾತ್ರೆ? ರಥಯಾತ್ರೆ ಜಗನ್ನಾಥ ರಥಯಾತ್ರೆ ಮಾತಾಜಿ. ಎಲ್ಲಿ? ಅವ್ರ ಟೆಂಪಲ್ ಅಲ್ಲಿ. ಯಾವ ನಂದಿನಿ ಮಾತಾಜಿಗೆ ಅವ್ರ ಟೆಂಪಲ್ ಅಲ್ಲಿ ರಥಯಾತ್ರೆ ಇದೆಯಂತೆ ಮಾತಾಜಿ. ಒಬ್ರು ಹೋಗಿದ್ದಾರೆ ಅಂತ ಹಾಕಿದ್ದಾರೆ. ಬೇರೆಯವರು? ಹನುಮಂತ್ ಪ್ರಭುಜಿ ಅವರು ಹೋಗಿದ್ದಾರೆ ಅನ್ಸುತ್ತೆ ಮಾತಾಜಿ. ಅವರು ಮೆಸೇಜ್ ಮಾಡಿದ್ರು. ಓಕೆ. ಹರೇ ಕೃಷ್ಣ. ಸೊ ಹಾಗಾಗಿ ಕ್ಷತ್ರಿಯರಾದವರಿಗೆ ಶಿಲ ಪ್ರಭುಪಾದ್ ಕಿ ಜೈ. ಯುದ್ಧ ಮಾಡಬೇಕಾಗತ್ತೆ. ಈ ಕ್ಷತ್ರಿಯರಾದವರಿಗೆ ಅವರಿಗೆ ಕ್ಷತ್ರಿಯ ಜೀವನ ಬಿಟ್ಟರೆ ಬೇರೆ ಇಲ್ಲ. ಕ್ಷತ್ರಿಯರಾದವರು ಅವರು ಅಂದರೆ ಜೀವನ ನಿರ್ವಹಣೆ ಮಾಡಬೇಕು ಅಂದರೆ ಅವರ ರಾಜ್ಯವನ್ನು ಆಳಲೇಬೇಕು. ಅದು ಬಿಟ್ಟರೆ ಅವರಿಗೆ ಬೇರೆ ಜೀವನವೇ ಇಲ್ಲ. ಸೊ ಹಾಗಾಗಿ ಅವನೇನು ಹೇಳ್ತಾನೆ, ನನಗೆ ಕ್ಷತ್ರಿಯನಾದರೂ ಕೂಡ ಕರ್ತವ್ಯ ಯುದ್ಧ ಮಾಡೋದು. ಆದರೆ ನಾನು ಇದೆಲ್ಲ ಅನಗತ್ಯವಾದ ಹಿಂಸೆ ಪ್ರೀತಿ ಬೇಡವೇ ಬೇಡ, ನಾನು ಭಿಕ್ಷೆನಾದ್ರು ಬೇಡ್ಕೊಂಡು ಜೀವನ ಮಾಡ್ಬಿಡ್ತೇನೆ ಅಂತ ಹೇಳ್ತಾನೆ. ಸೊ ಯಾಕೆ ಅಂತಂದ್ರೆ ಇಲ್ಲಿ ಅವನಿಗೆ ಆ ಭಾವನೆ ಅಂದ್ರೆ ಆ ದೇಹ ಭಾವನೆ ಬಂದಿದೆ. ದೇಹಕ್ಕೆ ಸಂಬಂಧಪಟ್ಟವರು ಇವರನ್ನು ನಾನು ಹೇಗೆ ಕೊಲ್ಲಲಿ ಅಂತ. ಸೊ ಹಾಗಾಗಿ ಇಲ್ಲಿ ಇರ್ತಕ್ಕಂಥದ್ದು ಅರ್ಜುನನ ಲಕ್ಷಣಗಳನ್ನ ಶ್ರೀಲ ಪ್ರಭುಪಾದ ಏನ್ ಹೇಳ್ತಾರೆ, ನಾನು ರಾಜವಂಶದಲ್ಲಿ ಜನಿಸಿದ್ರು ಭಿಕ್ಷೆ ಬೇಡಲಿಕ್ಕೆ ಸಿದ್ಧ ಇದ್ದಾನಂದ್ರೆ ಅದು ಡಿಟ್ಯಾಚ್ಮೆಂಟು ಅಂದ್ರೆ ವೈರಾಗ್ಯದ ಲಕ್ಷಣವನ್ನ ಅರ್ಜುನ ತೋರಿಸಿದ್ದಾನೆ. ಮತ್ತು ಅವನಿಗೆ ರಾಜ್ಯ ಬೇಡ, ಭೋಗ ಬೇಡ ನನಗೆ ಅಂತ ಹೇಳ್ತಾ ಇದ್ದಾನೆ. ಅಂದರೆ ಅವನಿಗೆ ಇಂದ್ರಿಯ ನಿಗ್ರಹ ಇದೆ. ಸೊ ಹಾಗಾಗಿ ಇಲ್ಲಿ ಎರಡು ವಿಚಾರಗಳು ಅಂದರೆ ಮನಸ್ಸು ಮತ್ತು ಇಂದ್ರಿಯಗಳನ್ನ ವಿಶೇಷವಾಗಿ ನಿಯಂತ್ರಿಸಿದ್ದಾನೆ ಅರ್ಜುನ, ಮತ್ತು ಅವನಿಗೆ ವೈರಾಗ್ಯ ಭಾವನೆ ಬಂದಿದೆ. ಸೊ ಈ ರೀತಿಯಾದ ಭಾವನೆ, ಈ ರೀತಿಯಾದ ಗುಣಗಳು ಬಂದಾಗ ಅವನಿಗೆ ಏನಾಗುತ್ತೆ, ಕೃಷ್ಣನ ಭಗವಂತನ ಉಪದೇಶಗಳಲ್ಲಿ ಪೂರ್ಣ ಶ್ರದ್ಧೆ ಬರುತ್ತೆ. ಸೊ ಹಾಗಾಗಿ ಇಂದ್ರಿಯಗಳನ್ನ ನಾವು ಗೆಲ್ಲದೆ ಹೋದರೆ, ನಾವು ಇಂದ್ರಿಯಗಳನ್ನ ಕಂಟ್ರೋಲ್ ಮಾಡದೆ ಹೋದರೆ, ಅಥವಾ ನಮಗೆ ವೈರಾಗ್ಯ ಭಾವನೆ ಇಲ್ಲದಿದ್ದರೆ ಜ್ಞಾನ ನೋಡಿ ಮುಕ್ತಿ ಸಾಧ್ಯವಿಲ್ಲ ಅಂತ ಹೇಳ್ತಾ ಇದ್ದಾನೆ. ಸೊ ಹಾಗಾಗಿ ಜ್ಞಾನ ಮತ್ತು ಭಕ್ತಿಗಳಿಲ್ಲದೆ ಮುಕ್ತಿ ಸಾಧ್ಯವಿಲ್ಲ. ಸೊ ಹಾಗಾಗಿ ಈ ಅರ್ಜುನ ಏನಾಗಿದ್ದ ಅಂದ್ರೆ ಎಲ್ಲ ಗುಣಗಳಲ್ಲೂ ಸಮರ್ಥನಾಗಿದ್ದ. ಅರ್ಜುನ ನಿಜವಾಗಿ ಒಬ್ಬ ಭಕ್ತ, ಶುದ್ಧ ಭಕ್ತ. ಸೊ ಅವನಲ್ಲಿ ಎಲ್ಲ ಗುಣಗಳು ಇತ್ತು, ಸದ್ಗುಣಗಳು ಇತ್ತು. ಅವನಲ್ಲಿ ವೈರಾಗ್ಯವೂ ಇದ್ದಿತ್ತು, ಮತ್ತೆ ಅವನಲ್ಲಿ ಇಂದ್ರಿಯ ನಿಗ್ರಹ ಇದ್ದಿತ್ತು. ಈಗ ಇದು ತುಂಬ ಮುಖ್ಯವಾದ ಶ್ಲೋಕ, ಕಾರ್ಪಣ್ಯ ದೋಷೋಪಹತ ಸ್ವಭಾವಿ ಶ್ಲೋಕ, 7ನೇ ಶ್ಲೋಕ. ಈಗ ಏನ್ ಹೇಳ್ತಾನೆ ಅಂದ್ರೆ ಅರ್ಜುನ ಇಲ್ಲಿ ಶಿಷ್ಯನಾಗ್ತಾನೆ ಕೃಷ್ಣನಿಗೆ. ಮೊದಲು ಅರ್ಜುನ ಏನಾಗಿದ್ದ ಕೃಷ್ಣನಿಗೆ? ಹರೇ ಕೃಷ್ಣ. ಸ್ನೇಹಿತನಾಗಿದ್ದ. ಈಗ ಅರ್ಜುನ ಸಖ್ಯ ಭಾವದಿಂದ ಅವನು ಯಾವ ಭಾವಕ್ಕೆ ಬರ್ತಾನೆ? ಈಗ ಶಿಷ್ಯನಾಗಿದ್ದಾನೆ. ಇದು ಬಹಳ ಮುಖ್ಯವಾದದ್ದು. ನೋಡಿ ಇಲ್ಲಿ ಶ್ರೀಲ ಪ್ರಭುಪಾದರು ಏನ್ ಹೇಳ್ತಾರೆ ಅಂದ್ರೆ, ಈಗ ನಿನಗೆ ಶರಣಾಗತನಾದ ಆತ್ಮ. ಅಷ್ಟು ಇದು ಶಿಷ್ಯನಾಗಿರೋದು, ಅವನು ಗುರು ಆಗಿರೋದು ಭಗವಾನ್ ದೇವೋತ್ತಮ ಪರಮ ಪುರುಷ. ಅದಕ್ಕೆ ನಿನಗೆ ಶರಣಾಗತನಾದ ಆತ್ಮ ಕೆ ಶ್ರೀಲ ಪ್ರಭುಪಾದರು ನಮಗೆ ತುಂಬಾ ಮುಖ್ಯವಾದದ್ದು ಈ ಭಾವಾರ್ಥ. ಇಲ್ಲಿ ಏನಂತಂದ್ರೆ, ಈಗ ನಮಗೆ
ಬದುಕಿನಲ್ಲಿ ಗೊಂದಲಗಳು ಅಂದರೆ ಸಮಸ್ಯೆಗಳು ಎಲ್ಲರಿಗೂ ಇರುತ್ತೆ. ಆದರೆ ಸಮಸ್ಯೆ ಇದೆ ಅಂತ ಯಾರೂ ಒಪ್ಕೊಳ್ಳೋದಿಲ್ಲ. ಯಾಕೆಂದ್ರೆ ನಮಗೆ ಈ ಭೌತಿಕ ಪ್ರಪಂಚಕ್ಕೆ ಬಂದಿರೋದೇ ದೊಡ್ಡ ಸಮಸ್ಯೆ. ಯಾಕೆಂದ್ರೆ ಇಲ್ಲಿ ಜನ್ಮ, ಮೃತ್ಯು, ಜರಾವ್ಯಾಧಿ ಇದು ಮೂಲಭೂತವಾದ ಸಮಸ್ಯೆ. ಆಮೇಲೆ ನಮಗೆ ಆದಿಭೌತಿಕ, ಆದಿದೈವಿಕ, ಆಧ್ಯಾತ್ಮಿಕ ತಾಪತ್ರಯ, ವಿವಿಧ ತಾಪತ್ರಯಗಳು, ಇದು ಎರಡನೆಯ ಹಂತದ ಸಮಸ್ಯೆಗಳು. ಇದನ್ನ ನಾವು ಒಪ್ಕೊಳ್ತೇವಾ? ಇಲ್ಲ ಅಲ್ವಾ? ಯಾರಾದ್ರೂ ನೀನು ಹೇಗಿದ್ದೀಯ ಅಂದ್ರೆ ನಾನು ಚೆನ್ನಾಗಿದ್ದೇನೆ ಅಂತಲೇ ಉತ್ತರ ಕೊಡ್ತಾರೆ ಅಲ್ವಾ? ಹೌದು ನಾವು ಚೆನ್ನಾಗಿರ್ಲಿಕ್ಕೆ ಇಲ್ಲಿ ಸಾಧ್ಯ ಇಲ್ಲ. ಯಾಕೆಂದ್ರೆ ಇದು ದುಃಖಾಲಯ, ಇದು ಅಶಾಶ್ವತವಾದದ್ದು. ಇಲ್ಲಿ ಜನ್ಮ, ಮೃತ್ಯು, ಜರಾವ್ಯಾಧಿ ಇದೆ ಅಲ್ವಾ? ನಮ್ಗೆ ಬೇಡ ಅಂದ್ರೂ ನಮಗೆ ರೋಗ ಬರುತ್ತೆ, ಬೇಡ ಅಂದ್ರೂ ನಮ್ಗೆ ಮುಪ್ಪು ಬರುತ್ತೆ, ನಮ್ಗೆ ಬೇಡ ಅಂದ್ರೂ ಸಾವು ಬರುತ್ತೆ ಅಲ್ವಾ? ಹೌದು ಇದನ್ನು ನಾವು ಒಪ್ಕೊಳ್ಳೋದಿಲ್ಲ. ಸೊ ಅದಕ್ಕೆ ಅರ್ಜುನ ಒಪ್ಕೊಂಡಿದ್ದಾನೆ. ನನಗೆ ಏನಾಗಿದೆ, ನನ್ನ ಕರ್ತವ್ಯದ ಬಗ್ಗೆ ಗೊಂದಲದಲ್ಲಿದ್ದೇನೆ, ನನಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಸೊ ಹಾಗಾಗಿ ಇಲ್ಲಿ ಮುಖ್ಯವಾಗಿದ್ದು ಶ್ರೀಲ ಪ್ರಭುಪಾದರು ಹೇಳ್ತಾರೆ, ನಮ್ಗೆ ಬದುಕಿನಲ್ಲಿ ನಮಗೆ ಯೋಗ್ಯ ಮಾರ್ಗದರ್ಶನ ಬರ್ತಕ್ಕಂಥ ಒಬ್ಬ ಗುರು ಬೇಕು. ಯಾಕೆಂದ್ರೆ ನಾವು ಗೊಂದಲದಲ್ಲಿ ಇರ್ತೇವೆ, ನಮ್ಗೆ ಏನ್ ಮಾಡ್ಬೇಕು ಅಂತ ಗೊತ್ತಿರೋದಿಲ್ಲ, ಹೇಗೆ ಜೀವನ ಮಾಡ್ಬೇಕು ಅಂತ ಗೊತ್ತಿರೋದಿಲ್ಲ. ಹಾಗಾಗಿ ಗುರುವನ್ನ ನಾವು ಪಡ್ಕೊಳ್ಬೇಕು. ಗುರುವಿನ ಹತ್ರ ಹೋಗ್ಬೇಕಾದ್ರೆ ನಮಗೆ ತೊಂದರೆ ಇದೆ, ನಮಗೆ ಸಮಸ್ಯೆ ಇದೆ, ಇದು ಅರಿವಾಗ್ಬೇಕು. ಯಾಕಂದ್ರೆ ಈ ಸಂಸಾರ ಹೇಳ್ತಕ್ಕಂಥದ್ದು, ಭೌತಿಕ ಪ್ರಪಂಚ ಹೇಳೋದನ್ನ ಕಾಡಿನ ಗಿಚ್ಚು, ಕಾಡ್ಗಿಚ್ಚು ಅಂದ್ರೆ ಕಾಡಿನಲ್ಲಿ ಬೆಂಕಿ ಉತ್ಪನ್ನ ಆಗತ್ತೆ ಅಲ್ವಾ? ಕಾಡ್ಗಿಚ್ಚು ಅದು ತಾನೇ ಹುಟ್ಕೊಳುತ್ತೆ. ಅದಕ್ಕೆ ಯಾರು ಹೋಗಿ ಬೆಂಕಿ ಹಚ್ಚಬೇಕು ಅಂತ ಇಲ್ಲ. ದರ್ಗೆಲೆ, ಒಣಗಿದ್ದ ದರ್ಗೆಲೆ ಬೆಂಕಿ ಹತ್ತಿದ್ರೆ ಅದು ಘರ್ಷಣೆಯಿಂದ ಬೆಂಕಿ ಉತ್ಪನ್ನ ಆಗ್ಬಿಡುತ್ತೆ. ಸೊ ಹಾಗಾಗಿ ಆ ದರ್ಗೆಲೆಗೆ ಸ್ವಲ್ಪ ಬಿಸಿಲಿನ ಶಾಖ ಬಿದ್ದರೆ ಸಾಕು, ಸೂರ್ಯನ ಶಾಖ. ಸೊ ಹಾಗಾಗಿ ಅಲ್ಲಿ ಯಾರು ಬೆಂಕಿ ಹಾಕೋದು ಬೇಕಾಗೋದಿಲ್ಲ, ತಾನೇ ಹೊತ್ಕೊಂಡು ಉರಿಯುತ್ತೆ. ಮತ್ತು ಅದನ್ನ ನಂದಿಸ್ಲಿಕ್ಕೂ ಸುಲಭವಾಗಿ ಆಗೋದಿಲ್ಲ. ಸೊ ಹಾಗಾಗಿ ಅದನ್ನ ನಂದಿಸ್ಬೇಕು ಅಂದ್ರೆ ಭಗವಂತನ ಕರುಣೆಯಿಂದ ಅಲ್ಲಿ ಮಳೆ ಬಂದ್ರೆ ಮಾತ್ರ ಸಾಧ್ಯ. ಕಾಡ್ಗಿಚ್ಚಿಯಲ್ಲಿ ತುಂಬ ಹೊತ್ಕೊಂಡು ಉರಿಯುತ್ತದೆ. ಅದೇ ರೀತಿ ಇಲ್ಲಿ ಭೌತಿಕ ನಮ್ಮ ಜೀವನದಲ್ಲಿ ಗೊಂದಲಗಳು ಬರುತ್ತೆ, ಅದನ್ನ ತಿಳ್ಕೊಳ್ಬೇಕು. ಇದು ಪರಿಹಾರ ಕಂಡ್ಕೊಳ್ಬೇಕು ಅಂತಂದ್ರೆ ನಾವು ಯಾರ ಹತ್ರ ಹೋಗ್ಬೇಕು ಅಂತ ಆಗ ನಾವು ಗುರುವಿನ ಹತ್ರ ಹೋಗ್ಬೇಕು. ಗುರು ಅಂದ್ರೆ ಎಲ್ಲಿಂದ ಗುರು? ಪರಂಪರೆಯಲ್ಲಿ ಬಂದ ಗುರುವಿನ ಹತ್ರ ಹೋಗ್ಬೇಕು ಅಂತ ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ಯಾರೇ ಆಗಲಿ ಐಹಿಕ ಗೊಂದಲದಲ್ಲಿ ನಾವು ಉಳಿಬಾರ್ದು. ನಾವು ಮನುಷ್ಯ ಜನ್ಮ ಬಂದಾಗ ಈ ಮೂಲಭೂತ ಸಮಸ್ಯೆ ನಮ್ಮದು, ಅದನ್ನ ಪರಿಹಾರ ಪಡ್ಕೊಳ್ಬೇಕು. ಸೊ ಅದಕ್ಕೆ ಗುರುವಿನ ಬಳಿಗೆ ಹೋಗಬೇಕು ಅಂತ ಇಲ್ಲಿ ಈ ಶ್ಲೋಕದ ಭಾವಾರ್ಥ. ಅದನ್ನ ಶ್ರೀಲ ಪ್ರಭುಪಾದ ಹೇಳ್ತಾರೆ. ಹಾಗಾದ್ರೆ ಈ ಗೊಂದಲದಲ್ಲಿರುವ ಮನುಷ್ಯ ಯಾರು ಗೊಂದಲದಲ್ಲಿದ್ದಾರೆ ಅಂದ್ರೆ ನಾವು ಎಲ್ಲರೂ ಗೊಂದಲದಲ್ಲಿ ಇದ್ದೇವೆ, ಆದರೆ ಅದನ್ನ ಅರ್ಥ ಮಾಡ್ಕೊಳ್ಳೋದಿಲ್ಲ ಅಲ್ವಾ? ಸೊ ಹಾಗಾಗಿ ಇಲ್ಲಿ ಶ್ರೀಲ ಪ್ರಭುಪಾದ ಮತ್ತೆ ಹೇಳ್ತಾರೆ, ನಾವು ಮನುಷ್ಯ ಜನ್ಮಕ್ಕೆ ಬಂದಾಗ ಬೆಕ್ಕುಗಳು, ನಾಯಿಗಳ ತರ ಇರಬಾರ್ದು, ಜೀವನ ಮಾಡಬಾರ್ದು. ಅದಕ್ಕೆ ಕೃಪಣರು ಅಂತ ಹೇಳ್ತಾರೆ. ನೋಡಿ, ಮಾನವ ಜನ್ಮ ತುಂಬಾ ಉತ್ತಮವಾದದ್ದು. ಈ ಮಾನವ ಜನ್ಮ ಅಮೂಲ್ಯವಾದ ಆಸ್ತಿ ಅಂತ ಶ್ರೀಲ ಪ್ರಭುಪಾದ ಹೇಳ್ತಾರೆ. ಸೊ ಅದನ್ನ ನಾವು ಈ ಮಾನವ ಜನ್ಮವನ್ನ ನಮ್ಮ ಈ ಭೌತಿಕ ಪ್ರಪಂಚದ ಸಮಸ್ಯೆ ಪರಿಹಾರಕ್ಕೆ ಮಾಡ್ಕೋಬೇಕು. ಜನ್ಮ, ಮೃತ್ಯು, ಜರಾವ್ಯಾಧಿ ಯಾಕೆ ಬಂದಿದೆ, ನಾನು ಯಾರು, ಭಗವಂತ ಯಾರು, ನನಗೆ ಯಾಕೆ ಕಷ್ಟ ಬರುತ್ತೆ, ಪ್ರಕೃತಿ ಯಾರು, ನನಗೆ ದೇವರಿಗೆ ಏನು ಸಂಬಂಧ, ಇದನ್ನೆಲ್ಲ ತಿಳ್ಕೊಳ್ಳಿಕ್ಕೆ ನಾವು ಉಪಯೋಗಿಸ್ಕೋಬೇಕು. ಆತ್ಮ ಸಾಕ್ಷಾತ್ಕಾರ ಮಾಡ್ಕೊಳ್ಳಿಕ್ಕೆ ಆ ಅವಕಾಶ ಇದೆ ನಮಗೆ. ಆ ಮಾನವ ಜನ್ಮ ಬಂದಾಗ ನಮ್ಮ ಒಂದು ಪ್ರಜ್ಞೆ ತುಂಬಾ ಉತ್ತಮ ರೀತಿಯಲ್ಲಿ ಇರುತ್ತೆ. ಮತ್ತೆ ನಮಗೆ ಗುರು ಇರ್ತಾನೆ, ಭಗವಂತ ಕೊಟ್ಟಿದ್ದಾನೆ. ಸೊ ನಮಗೆ ಅಂದ್ರೆ ಈ ಭಗವದ್ಗೀತೆ, ಭಾಗವತ ಸಾಹಿತ್ಯ ನಮಗೆ ಭಗವಂತ ಕೊಟ್ಟಿದ್ದಾನೆ, ಗುರುವನ್ನು ಕೂಡ ಕೊಟ್ಟಿದ್ದಾನೆ. ಇದನ್ನ ನಮಗೆ ಸುದೃಢವಾದ ಶರೀರವನ್ನು ಕೊಟ್ಟಿದ್ದಾನೆ, ಒಳ್ಳೆ ಪ್ರಜ್ಞೆಯನ್ನು ಕೊಟ್ಟಿದ್ದಾನೆ. ಅದನ್ನು ಬಳಸ್ಕೊಳ್ಬೇಕು. ಅವನು ಯಾರು ಬಳಸ್ಕೊಂಡು ನಾವು ಈ ಭೌತಿಕ ಜೀವನದಿಂದ ನಾವು ಈ ಪಾರಾಗಿ ಭಗವಂತನ ಲೋಕಕ್ಕೆ ಹೋಗ್ಲಿಕ್ಕೆ ನಾವು ಪ್ರಯತ್ನ ಮಾಡಬೇಕು. ಅದನ್ನ ಯಾರು ಈ ಅವಕಾಶ, ಮಾನವ ಜನ್ಮ ಒಂದು ದೊಡ್ಡ ಅವಕಾಶ ಅಲ್ವಾ, ಅದನ್ನು ಯಾರು ಬಳಸ್ಕೊಳ್ಳೋದಿಲ್ಲ ಸರಿಯಾಗಿ, ಅವನು ಕೃಪಣ ಅಂತ ಹೇಳ್ತಿದ್ದಾರೆ. ಸೊ ಆದರೆ ಬ್ರಾಹ್ಮಣನಾದವನು ಅಂದ್ರೆ ಯಾರು? ಬ್ರಾಹ್ಮಣ ಅಂದ್ರೆ ಹುಟ್ಟಿಂದ ಅಲ್ಲ, ಅವನು ಬ್ರಹ್ಮ ಜ್ಞಾನವನ್ನು ಪಡ್ಕೊಂಡಿದ್ದಾನೆ. ಅವನು ದೇಹವನ್ನ ಭಗವಂತನ ಅಂದ್ರೆ ಬದುಕಿನ ಸಮಸ್ಯೆ ಪಡ್ಕೊಳ್ಳಿಕ್ಕೆ, ಸಮಸ್ಯೆಯನ್ನು ಪರಿಹಾರ ಪಡ್ಕೊಳ್ಳಿಕ್ಕೆ ಉಪಯೋಗಿಸ್ತಾನೆ. ಅಂದ್ರೆ ದೇಹವನ್ನ ಆತ್ಮ ಸಾಕ್ಷಾತ್ಕಾರಕ್ಕೆ ಬಳಸ್ತಾನೆ. ಸೊ ಅವನು ಬ್ರಾಹ್ಮಣ. ಕೃಪಣ ಅಂದ್ರೆ ಅವನು ಈ ನಮ್ಮ ದೇಹವನ್ನು, ಮಾನವ ದೇಹವನ್ನು ಸರಿಯಾಗಿ ಬಳಸ್ಕೊಳ್ತಾ ಇಲ್ಲ.
ಆದರೆ ಕೃಪಣರಾದವರು ಯಾರು, ಯಾಕೆ, ಅವರಿಗೆ ಅಂತ ಅವ್ರ ಬಗ್ಗೆ ಡೀಟೇಲ್ ಹೇಳ್ತಾರೆ ಶ್ರೀಲ ಪ್ರಭುಪಾದರು. ಕೃಪಣರು ಅಂತಂದ್ರೆ ಅವ್ರು ಏನ್ ಮಾಡ್ಕೊತಾರೆ ಅಂದ್ರೆ ವ್ಯಾಮೋಹ, ನಾನು ನನ್ನದು ಎಂಬ ವ್ಯಾಮೋಹ, ನನ್ನದು ಕುಟುಂಬ, ಇದು ನನ್ನ ಹೆಂಡತಿ, ಇದು ಮಕ್ಕಳು, ಇದು ನನ್ನ ನೆಂಟರಿಷ್ಟರು, ಇವರನ್ನೆಲ್ಲ ನಾನೇ ಸಾಕ್ತೇನೆ, ನನ್ನ ಹೆಂಡತಿ ಮಕ್ಕಳನ್ನ, ಅವರನ್ನ ನಾನು ಸಾವಿನಿಂದ ರಕ್ಷಿಸಬಲ್ಲೆ, ಎಷ್ಟೋ ದೊಡ್ಡ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ತೇನೆ, ಹಣ ಖರ್ಚು ಮಾಡ್ತೇನೆ, ಹೀಗೆಲ್ಲ ಯೋಚನೆ ಮಾಡ್ತಾ ಇರ್ತಾರೆ. ಆದರೆ ಸಾವಿನಿಂದ ಯಾರಾದ್ರೂ ಪಾಡು ಮಾಡ್ಲಿಕ್ಕಾಗತ್ತಾ? ಹರೇ ಕೃಷ್ಣ, ಸಾಧ್ಯ ಇಲ್ಲ ಮಾತಾಜಿ, ಸಾಧ್ಯ ಇಲ್ಲ. ಆದ್ದರಿಂದ ತನ್ನ ಸಂಸಾರದ ಸದಸ್ಯರಲ್ಲಿ ಅತಿಯಾಗಿ ವ್ಯಾಮೋಹವನ್ನು ಇಟ್ಕೊಂಡು ಅವರನ್ನು ರಕ್ಷಿಸ್ತೇವೆ, ಇದು ಕೃಪಣ. ಅರ್ಜುನ ಇದರಲ್ಲಿ ತೊಡಗಿದ್ದ. ಯಾಕೆ ಅವನಿಗೆ, ಆದರೆ ಅವನು ತನ್ನ ಗೊಂದಲಗಳಿಗೆ ಕಾರಣವನ್ನ ಏನು ಅಂತ ಅರ್ಥ ಮಾಡ್ಕೊಂಡ, ಗುರುವನ್ನ ಕೇಳ್ತಾನೆ. ಭಗವಂತನನ್ನ ಗುರುವಾಗಿ ಸ್ವೀಕರಿಸ್ತಾನೆ, ಅವನಿಗೆ ಶರಣಾಗತನಾಗ್ತಾನೆ. ಅದೇ ರೀತಿ ಶ್ರೀಲ ಪ್ರಭುಪಾದರು ಏನ್ ಹೇಳ್ತಾರೆ, ಗುರು ಶಿಷ್ಯರ ಸಂಬಂಧ ಗಂಭೀರ ರೂಪದ ಸ್ವರೂಪದ್ದು. ಯಾಕೆಂದ್ರೆ ಅವರಿಬ್ಬರ ನಡುವೆ ಮಾತುಗಳು ಗಂಭೀರ ಆಗಿರುತ್ತೆ. ಅದೇ ಅರ್ಜುನ ಮತ್ತೆ ಕೃಷ್ಣ ನಡುವೆ ಆ ಸಂಬಂಧ ಇರದೇ ಇದ್ರೆ ಅಷ್ಟೆಲ್ಲ ಅಂದ್ರೆ ಸಖ್ಯಭಾವದ ಸಂಬಂಧದಲ್ಲಿ ಗಂಭೀರತೆ ಇರೋದಿಲ್ಲ ಅಲ್ವಾ? ತುಂಬಾ ಸಲಿಗೆ ಇರುತ್ತದೆ ಅಲ್ವಾ? ಹರೇ ಕೃಷ್ಣ. ಹೌದು ಮಾತಾಜಿ. ಆದರೆ ಗುರು ಶಿಷ್ಯರ ಸಂಬಂಧ ಅಲ್ಲಿ ಗಂಭೀರ. ಹಾಗಾಗಿ ಇಲ್ಲಿ ಕೃಷ್ಣ ಗುರುವಾಗ್ತಾನೆ, ಮತ್ತೆ ಅರ್ಜುನ ಶಿಷ್ಯ. ಹಾಗಾಗಿ ನಾವು ಕೂಡ ಅರ್ಜುನನಂತೆ ಗುರುವನ್ನ ಆಶ್ರಯಿಸಬೇಕು, ಗುರುಪಾದ ಆಶ್ರಯ ತೆಗೆದುಕೊಳ್ಬೇಕು, ಗುರುವಿಗೆ ನಾವು ಶರಣಾಗತರಾಗಬೇಕು ಅಂತ ಹೇಳ್ತಾರೆ. ಆಮೇಲೆ ನಮಗೆ ಗುರು ಇದನ್ನು ತಿಳಿಸ್ಕೊಡ್ತಾನೆ. ಹಾಗಾಗಿ ಭಗವಂತನಿಂದ ಮಾತ್ರವೇ ನೆರವು ಸಿಗ್ತದೆ. ಇಲ್ಲಿ ಶ್ರೀಲ ಪ್ರಭುಪಾದರು ಮುಂದಿನ ಒಂದು ಇದರಲ್ಲಿ ಶ್ಲೋಕದಲ್ಲಿ ಏನ್ ಹೇಳ್ತಾರೆ ಅಂತಂದ್ರೆ, ಗುರುವಿನ ಒಂದು ವರ್ಣನೆ ಕೊಡ್ತಾರೆ. ಗುರುವಿನ ಅರ್ಹತೆ ಏನು ಅಂತ. ಗುರುವಾಗ್ಬೇಕು ಅಂದ್ರೆ ಕಿಬಾ ವಿಪ್ರ ಕೆಬಾ ನ್ಯಾಸಿ ಶೂದ್ರಕೇನೇನಯ ಏಯಿ ಕೃಷ್ಣ ತತ್ವವೇತ್ತ ಸೇಯಿ ಗುರುಹಯ. ಅಂದ್ರೆ ಗುರು ಆಗ್ಬೇಕಾದ್ರೆ ಅವನೇನು ಬ್ರಾಹ್ಮಣನೇ ಆಗಿರ್ಬೇಕು ಅಂತಿಲ್ಲ, ಅಥವಾ ಅವನೇ ಸನ್ಯಾಸಿಯೇ ಗುರುವಾಗ್ತಾನೆ ಇಲ್ಲ, ಶೂದ್ರ ಕೂಡ ಆಗ್ಬಹುದು. ಅವನ ಯಾವ ವರ್ಣದಲ್ಲಿದ್ದಾನೆ ಅದು ಮುಖ್ಯ ಅಲ್ಲ. ಅಂದ್ರೆ ಗುರು ಆಗ್ಬೇಕಾದ್ರೆ ಅವನಿಗೆ ಕೃಷ್ಣ ತತ್ವ ಚೆನ್ನಾಗಿ ಗೊತ್ತಿರಬೇಕು, ಅವನು ಗುರುವಾಗ್ತಾನೆ. ಹಾಗಾಗಿ ಇಲ್ಲಿ ಏನ್ ಹೇಳ್ತಾರೆ, ಷಟ್ಕರ್ಮ ನಿಪುಣೋ ವಿಪ್ರೋ ಮಂತ್ರತಂತ್ರ ವಿಶಾರದ ಅವೈಷ್ಣವ ಗುರುನ ಸ್ಯಾತ್ ವೈಷ್ಣವ ಶ್ವಪಚೋ ಗುರು. ಒಬ್ಬನು ಒಳ್ಳೆಯ ಬ್ರಾಹ್ಮಣ ಆಗಿರ್ಬೋದು, ಅವನು ಷಟ್ಕರ್ಮ ಅಂದ್ರೆ ಯಜನ್ ಪಠನ್ ಪಾಠನ್ ಅದೆಲ್ಲದರಲ್ಲೂ ಕೂಡ ಅವನು ತುಂಬಾ ನಿಷ್ಣಾತ ಆಗಿರ್ಬೋದು. ಆದರೆ ಅವನಿಗೆ ಇದು ಕೃಷ್ಣ ಪ್ರಜ್ಞೆಯ ವಿಚಾರ ಗೊತ್ತಿಲ್ಲದಿದ್ದರೆ, ಅದರಲ್ಲಿ ತಜ್ಞನಾಗಿರದೆ ಹೋದ್ರೆ ಅವನು ಬ್ರಾಹ್ಮಣನಾದ್ರೂ ಗುರುವಾಗಲಾರ. ಆದರೆ ಒಬ್ಬ ಶ್ವಪಚ ಅಂದ್ರೆ ನಾಯಿ ಮಾಂಸ ತಿನ್ನುವನು ಜಾತಿಯಲ್ಲಿದ್ದವನು, ಅಲ್ಲಿ ಹುಟ್ಟಿದಾನೆ, ನಾಯಿ ಮಾಂಸ ತಿನ್ನುವ ಜಾತಿಯಲ್ಲಿ ಹುಟ್ಟಿದಾನೆ. ಆದರೆ ಅವನು ಕೃಷ್ಣ ಪ್ರಜ್ಞೆಗೆ ಬಂದು ಅವನು ತುಂಬಾ ತಜ್ಞನಾಗಿದ್ದಾನೆ ಕೃಷ್ಣ ಪ್ರಜ್ಞೆಯ ವಿಜ್ಞಾನದಲ್ಲಿ, ಅವನು ಗುರುವಾಗಬಹುದು. ಹಾಗಾಗಿ ಇಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಗುರು ಆಗ್ಬೇಕು ಅಂದ್ರೆ ಮುಖ್ಯವಾದ ಕ್ವಾಲಿಫಿಕೇಶನ್ ಏನು ಅಂದ್ರೆ ಕೃಷ್ಣ ಪ್ರಜ್ಞಾ ವಿಜ್ಞಾನದಲ್ಲಿ ತಜ್ಞನಾಗಿರುವುದು, ಅದು ಮುಖ್ಯವಾದ ಕ್ವಾಲಿಫಿಕೇಶನ್. ಹಾಗಾಗಿ ಇದನ್ನ ನಿಜವಾದ ಈ ಮನುಷ್ಯನ ಜೀವನದಲ್ಲಿ ಅಥವಾ ಎಲ್ಲ ಜೀವಿಗಳಲ್ಲಿ ಬರ್ತಕ್ಕಂಥ ಹುಟ್ಟು, ಸಾವು, ರೋಗ, ಇದನ್ನೆಲ್ಲ ನಾವು ಹಣ ಸಂಗ್ರಹ ಮಾಡಿ ಇದನ್ನ ಹಣ ಮಾಡ್ಕೊಂಡು ಇದನ್ನ ನಾವು ನಿವಾರಿಸ್ಲಿಕ್ಕಾಗತ್ತಾ? ಇದನ್ನ ಪರಿಹಾರ ಆಗತ್ತಾ? ಇಲ್ಲ ಮಾತಾಜಿ, ಇಲ್ಲ. ಇದಕ್ಕೆ ಪರಿಹಾರ ಆಗ್ಬೇಕು ಅಂತಂದ್ರೆ ನಾವೇನ್ ಮಾಡ್ಬೇಕು, ಆಗ ನಾವು ಭಗವಂತನ ಮತ್ತೆ ಭಗವದ್ಗೀತೆಯ ಶ್ರೀಮದ್ ಭಾಗವತದ ಮಾರ್ಗದರ್ಶನವನ್ನು ನಾವು ಪಡ್ಕೊಳ್ಬೇಕು, ಗುರುವಿನ ಮಾರ್ಗದರ್ಶನ. ಅದೆಲ್ಲವೂ ಒಂದು ಮಾರ್ಗದರ್ಶನ ಪಡ್ಕೊಂಡ್ರೆ ಮಾತ್ರ ನಮಗೆ ಈ ಎಲ್ಲ ಬದುಕಿನ ಸಮಸ್ಯೆಗಳಿಂದ ಪಾರಾಗ್ಲಿಕ್ಕೆ ಸಾಧ್ಯ. ಯಾಕಂದ್ರೆ ಭಗವಂತನ ಲೋಕಕ್ಕೆ ಹೋದ್ರೆ ಅಲ್ಲಿ ಯಾವುದೇ ಒಂದು ಹುಟ್ಟು, ಸಾವು, ಮುಪ್ಪು, ರೋಗ ಇಲ್ಲ. ಆದರೆ ಎಷ್ಟೋ ಅಂದ್ರೆ ಈಗ ಸಮಾಜದಲ್ಲಿ ಜನ ಎಲ್ಲ ಏನ್ ಮಾಡ್ತಾರೆ, ಆರ್ಥಿಕ ಅಭಿವೃದ್ಧಿ, ಐಹಿಕ ಸೌಲಭ್ಯಗಳನ್ನ ಪಡ್ಕೊಳಕ್ ನೋಡ್ತಾರೆ ಅಲ್ವಾ? ಹೌದು ಮಾತಾಜಿ, ಅದರಿಂದ ಸುಖ ಇಲ್ಲ. ಯಾಕೆಂತಂದ್ರೆ ಅದರಿಂದ ನಮಗೆ ಈ ಮೂಲಭೂತವಾದ ಸಮಸ್ಯೆಗೆ ಪರಿಹಾರ ಇಲ್ಲ. ಎಷ್ಟೋ ದೊಡ್ಡ ಶ್ರೀಮಂತ ರಾಷ್ಟ್ರಗಳಿವೆ, ಅಲ್ಲಿ ಏನಾದ್ರೂ ಸಾವು ನೋವು ಇಲ್ವಾ? ಇದೆ ಮಾತಾಜಿ. ಅದಕ್ಕೆ ಹೇಳ್ತಾರೆ, ನೀವು ಸ್ವರ್ಗಲೋಕಕ್ಕೆ ಹೋಗ್ಬೋದು, ಸ್ವರ್ಗದಲ್ಲಿ ಅಷ್ಟೊಂದು ಸಂಪತ್ತು, ಅಷ್ಟೊಂದು ಸುಖ ಎಲ್ಲ ಇದೆ. ಆದ್ರೆ ಕ್ಷೀಣೆ ಪುಣ್ಯ ಮರ್ತ್ಯ ಲೋಕಂ ವಿಶಂತಿ. ಹಾಗಾಗಿ ಪುಣ್ಯ ತೀರಿದೆ ಮತ್ತೆ ಹಿಂದೆ ಮನುಷ್ಯ ಈ ಒಂದು ನಮ್ಮ ಭೂಮಿಗೆ ಬರ್ತಾನೆ. ಹಾಗಾಗಿ ಇದೆಲ್ಲ ಗೋಳಾಟ. ಹುಟ್ಟು, ಸಾವು, ಮುಪ್ಪು, ರೋಗ ಎಲ್ಲ ಏನದು ಗೋಳಾಟ.
ಈ ಗೋಳಾಟವನ್ನು ನಾವು ನಿವಾರಿಸ್ಬೇಕು ಅಂದ್ರೆ ನಾವು ಏನು ಮಾಡಬೇಕು? ಕೃಷ್ಣನಲ್ಲಿ ಅರ್ಜುನ ಆಶ್ರಯ ಪಡ್ಕೊಂಡ ಹಾಗೆ ನಾವು ಆಶ್ರಯ ಪಡ್ಕೋಬೇಕು. ಕೃಷ್ಣನಲ್ಲಿ ಡೈರೆಕ್ಟ್ ಆಶ್ರಯ ಪಡ್ಕೊಳಕ್ ಆಗಲ್ಲ, ನಾವು ಗುರುವಿನ ಮುಖಾಂತರ ಹೋಗ್ಬೇಕು ಅಂತ ಹೇಳ್ತಾ ಇದ್ದಾರೆ. ಶ್ಲೋಕ 9ರಲ್ಲಿ ಏನ್ ಹೇಳ್ತಾನೆ? ಯುದ್ಧ ಮಾಡೋದಿಲ್ಲ ಅಂತ ಅರ್ಜುನ ಹೇಳ್ದ. ಆಗ ಧೃತರಾಷ್ಟ್ರಕ್ಕೆ ಸಂತೋಷ ಆಗ್ಬಿಡ್ತಂತೆ, ಓ ಯುದ್ಧ ಮಾಡೋದಿಲ್ಲ ಅಂತ. ಆದ್ರೆ ಈಗ ಅವನಿಗೆ ಸಂಜೆ ಹೇಳ್ತಾನೆ, ಓ ಯುದ್ಧ ಮಾಡೋದಿಲ್ಲ ಅಂತ ಅವನಿಗೆ ಏನು ಸಂತೋಷ ಇಲ್ಲ ಆಗಿರ್ಬೋದು ನಿನ್ಗೆ, ಆದ್ರೆ ನೋಡು ಅಲ್ಲಿ ಕೃಷ್ಣ ಅವನಿಗೆ ಗುರುವಾಗ್ಬಿಟ್ಟಿದ್ದಾನೆ. ಸೊ ಗುರುವಾಗಿ ಅವನಿಗೆ ಬೋಧನೆ ಮಾಡ್ತಾ ಇದ್ದಾನೆ. ಮತ್ತಿಂದೆ ಅರ್ಜುನ ಆಮೇಲೆ ಯುದ್ಧ ಖಂಡಿತ ಮಾಡೇ ಮಾಡ್ತಾನೆ ಅಂತ ಹೇಳ್ತಾನೆ. ಸೊ ಅವಾಗ ಧೃತರಾಷ್ಟ್ರನ ಸಂತೋಷ ನಂದಿ ಹೋಗುತ್ತೆ. ಧೃತರಾಷ್ಟ್ರನ ಏನಾಗಿತ್ತು? ತನ್ನ ಮಕ್ಕಳೇ ಗೆಲ್ಬೇಕು, ಅರ್ಜುನ ಯುದ್ಧ ಮಾಡಬಾರ್ದು, ಹೀಗೆಲ್ಲ ಇತ್ತು. ಈಗ ನೋಡೋಣ, ಇಲ್ಲಿ ಕೃಷ್ಣ ನಗಾಡ್ತಾನೆ. ಯಾಕೆ? ಇಲ್ಲಿ ತುಂಬಾ ಅಂದ್ರೆ 2 ಸೈನ್ಯಗಳ ಮಧ್ಯೆ ವಿಷಾದದಲ್ಲಿ ಮುಳುಗಿದ ಅರ್ಜುನನ ಕುರಿತು ಕೃಷ್ಣನು ನಸುನಗುತ್ತಾ ಈ ಮಾತುಗಳನ್ನು ಹೇಳ. ಕೃಷ್ಣನಿಗೆ ಯಾಕೆ ಬರುತ್ತೆ ಅಂತ ಪ್ರಶ್ನೆ. ಅಂದ್ರೆ ಇಲ್ಲಿ ಕೃಷ್ಣನಿಗೆ ಯಾಕೆ ಬರ್ತಾ? ಅವನು ಶಿಷ್ಯನಾದ ಅಲ್ವಾ? ಸೊ ಶಿಷ್ಯನಾದ ಅಂತಂದ್ರೆ ಅವನ ಲೈನಿಗೆ ಬಂದ ಅಲ್ವಾ? ಯಾರು ಶಿಷ್ಯತ್ವವನ್ನು ಸ್ವೀಕರಿಸಿದ್ದಾರೆ ಅವರು ಜೀವನದಲ್ಲಿ ಸರಿಯಾದ ಹಾದಿಗೆ ಬಂದಿದ್ದಾರೆ ಅಲ್ವಾ? ಹೌದು ಮಾತಾಜಿ. ಯಾರು ಕೃಷ್ಣಗೆ ಪ್ರಜ್ಞೆಗೆ ಬಂದಿದ್ದಾರೆ ಅವರು ಸರಿಯಾದ ಹಾದಿಗೆ ಬಂದಿದ್ದಾರೆ. ಯಾರು ಗುರುವನ್ನು ಸ್ವೀಕಾರ ಮಾಡಿದ್ದಾರೆ ಅವರು ಪರ್ಫೆಕ್ಟ್ ಇದ್ದಾರೆ. ಯಾಕೆಂತಂದ್ರೆ ಗುರು ಅವರಿಗೆ ಮಾರ್ಗವನ್ನು ತೋರಿಸ್ತಾನೆ. ಸೊ ಹಾಗಾಗಿ ಇಲ್ಲಿ ಏನಾಗಿದೆ? ಗುರು ಅರ್ಜುನ ಕೃಷ್ಣನನ್ನು ಗುರು ಅಂತ ಸ್ವೀಕರಿಸಿದಾಗ ಅವನಿಗೇನಾಯ್ತು? ನಗು ಅಂದ್ರೆ ಪ್ರಾಸನ್ನಿವ ಅಂದ್ರೆ ಒಂದು ನಗು ಬಂತು. ಯಾಕೆ? ಒಳ್ಳೆ ದಾರಿಗೆ ಬಂದಿದ್ದಾನೆ ಅಂತ. ಸೊ ಹಾಗಾಗಿ ನಮ್ಗೆ ಇಲ್ಲಿ ಕೃಷ್ಣ ಇಂಡೈರೆಕ್ಟ್ಲಿ ಹೇಳ್ತಾ ಇದ್ದಾನೆ, ನಾವು ಗುರುವನ್ನು ಸ್ವೀಕಾರ ಮಾಡಬೇಕು. ನಾವು ಕೃಷ್ಣ ಪ್ರಜ್ಞೆಗೆ ಬರಬೇಕು, ಗುರುವನ್ನು ಸ್ವೀಕಾರ ಮಾಡಬೇಕು. ಅದು ಒಂದು ಕರೆಕ್ಟ್ ಮಾರ್ಗ ಅಂತ ಹೇಳ್ತಿದ್ದಾನೆ. ಶ್ರೀ ಭಗವಾನ್ ವಾಚಿ, ಇದು ಬಹಳ ಮುಖ್ಯವಾದದ್ದು. ಇಲ್ಲಿಂದ ಬರ್ತಕ್ಕಂಥ ಶ್ಲೋಕಗಳೆಲ್ಲವೂ ಕೂಡ ಅಶೋಚ್ಯಾನ್ ಅನ್ವಶೋಚ್ಯಸ್ತ್ವಂ ಪ್ರಜ್ಞಾವಾದಾಂಶ್ಚ ಭಾಷಸೆ ಗತಾಸು ನ ಗತಾಸುಂಶ್ಚ ನಾನು ಶೋಚಂತಿ ಪಂಡಿತಾಃ. ಅರೇ ನೀನು ಭಗವಂತ ಕೃಷ್ಣ ಅರ್ಜುನ ಹತ್ರ ಹೇಳ್ತಾನೆ, ಅರೇ ನೀನು ವಿದ್ವಾಂಸರ ತರ ಮಾತಾಡ್ತಾ ಇದೀಯ, ಆದ್ರೆ ನೀನ್ ಯಾವ ತರ ಮಾತಾಡ್ತಾ ಇದೀಯಾ? ಶೋಕಕ್ಕೆ ಯೋಗ್ಯರೆಲ್ಲದವ್ರನ್ನು ಕುರಿತು ಶೋಕಿಸ್ತಾ ಇದೀಯಾ? ಪಂಡಿತನ ನೀನು? ಪಂಡಿತರ ತರ ಮಾತಾಡ್ತೀಯ. ಪಂಡಿತರು ಏನ್ ಮಾಡ್ತಾರೆ? ಅವರು ಬದುಕಿರೋರಿಗೆ ಸತ್ತವರಿಗೆ ಯಾರ ಮೇಲೂ ಅವರು ದುಃಖ ಪಡೋದಿಲ್ಲ. ಯಾಕೆ ದುಃಖ ಪಡೋದಿಲ್ಲ? ಸಾಯುವುದು ಅಥವಾ ಅವರು ಬದುಕಿನಲ್ಲಿ ಕಷ್ಟಪಡೋದಾಗ್ಲಿ ಸಾಯೋದಾಗ್ಲಿ ದೇಹವೇ ಅಲ್ವಾ? ಆತ್ಮಕ್ಕೇನಾದ್ರೂ ಇದೆಯಾ? ಇಲ್ಲ ಮಾತಾಜಿ. ಹಾಗಾಗಿ ನೀನ್ ದೇಹ ವಿಚಾರದಲ್ಲಿ ನೀನು ನೋಡಿದ್ರೆ ವಿದ್ವಾಂಸ ತರ ಮಾತಾಡ್ತೀಯ. ಆತ್ಮ ಏನು ದೇಹ ಏನು ನಿನ್ಗೇನು ಗೊತ್ತಿಲ್ಲ. ಯಾರು ವಿದ್ವಾಂಸರಾಗಿದ್ದಾರೆ ಅವರು ದೇಹದ ಬಗ್ಗೆ ದುಃಖಿಸುವುದಿಲ್ಲ ಅಲ್ವಾ? ಹೌದು. ದೇಹದಲ್ಲಿ ಕೆಲವರಿಗೆ ದೇಹದ ಬಗ್ಗೆ ದುಃಖಿಸುವುದಿಲ್ಲ ಅಲ್ವಾ? ಹೌದು ಮಾತಾಜಿ. ಆದ್ದರಿಂದ ನೋಡಿ ಇಲ್ಲಿ ಹೇಳ್ತಾ ಇದ್ದಾರೆ, ನೀನು ಅಂದ್ರೆ ನೀನೆಂತ ಪಂಡಿತ? ನೀನು ಯಾವ ಸೀಮೆ ಪಂಡಿತ? ನೀನು ದೊಡ್ಡ ಪಂಡಿತ ಅಂತ ಸೋಗ ಹಾಕ್ತಾ ಇದ್ದೀಯಾ ಅಂತ ಹೇಳ್ತಾನೆ. ಹಿಂದೆಲ್ಲ ಹೇಳಿದೇನಲ್ವಾ, ಇದು ಅಂದ್ರೆ ನನಗೆ ಇದೆಲ್ಲ, ನಾನು ಯುದ್ಧ ಮಾಡಿದ್ರೆ ಸುಖ ಇಲ್ಲ, ಯುದ್ಧದಲ್ಲಿ ಲಾಭ ಇಲ್ಲ, ನನಗೆ 4 ಕಾರಣಗಳಿಂದ ಕೊಟ್ಟಿದ್ದಾನಲ್ವಾ ಹಿಂದೆ. ವರ್ಣಸಂಕರ ಆಗತ್ತೆ ಅಲ್ವಾ, ಹೇಳಿದಾನೆ ಅಲ್ವಾ ಕೃಷ್ಣ? ನೀನ್ ದೊಡ್ಡ ಪಂಡಿತರ ತರ ಮಾತಾಡ್ತೀಯ. ನಿನಗೆ ಯಾವುದು ಶೋಕಕ್ಕೆ ಅರ್ಹ ಅಲ್ಲದು, ಅದಕ್ಕಾಗಿ ನೀನ್ ಶೋಕ ಮಾಡ್ತಾ ಇದೀಯಾ. ದೇಹ ಬಗ್ಗೆ ಶೋಕ ಮಾಡ್ತಾ ಇದೀಯಾ. ದೇಹ ಇವತ್ತು ಹುಟ್ಟುತ್ತದೆ, ಯಾವತ್ತೋ ಸಾಯ್ತದೆ. ಅಂದ್ರೆ ದೇಹ ಅಷ್ಟು ಮುಖ್ಯ ಅಲ್ಲ. ಇದನ್ನು ಯಾರು ತಿಳ್ಕೊತಾರೆ ಅವನು ವಿದ್ವಾಂಸ. ಹಾಗಾಗಿ ವಿದ್ವಾಂಸನಿಗೆ ಶೋಕಕ್ಕೆ ಕಾರಣವೇ ಇಲ್ಲ. ಯಾಕೆಂದ್ರೆ ಆತ್ಮ ಶಾಶ್ವತವಾದದ್ದು ಅಲ್ವಾ? ಶಾಶ್ವತವಾದದ್ದು ಎಲ್ರಿಗೂ. ಈಗ ಆತ್ಮದ ಬಗ್ಗೆನೇ ಹೇಳ್ತಾನೆ. ಸೊ ಇಲ್ಲಿ ಏನ್ ಹೇಳ್ತಾನೆ? ಯಾವಾಗಲೂ ಆತ್ಮ ಇದು ನಿರಂತರವಾದದ್ದು ಹೇಳೋದಕ್ಕೆ ಈ ಶ್ಲೋಕವನ್ನು ಹೇಳ್ತಾನೆ. ನತ್ವೇವಾಹಂ ಜಾತು ನಾಸಂ ನತ್ವಂ ನೇಮೇ ಜನಾಧಿಪಾಹ ನಚೈವನ ಭವಿಷ್ಯಾಮಹ ಸರ್ವೇ ವಯಮತಃ ಪರಂ. ಸೊ ಹಾಗಾಗಿ ಇಲ್ಲಿ ಏನ್ ಹೇಳ್ತಾರೆ ಅಂತಂದ್ರೆ, ಯಾವತ್ತೂ ಶಾಶ್ವತ, ಜೀವಾತ್ಮನೂ ಶಾಶ್ವತ, ಮತ್ತೆ ಭಗವಂತನೂ ಶಾಶ್ವತ. ನಿತ್ಯೋ ನಿತ್ಯಾನಾಂ ಚೇತನಶ್ಚೇತನನಾಂ. ಅಂದ್ರೆ ಜೀವಿಯು ನಿತ್ಯ ಅಂದ್ರೆ ಶಾಶ್ವತ, ಭಗವಂತನೂ ಶಾಶ್ವತ. ಆದರೆ ಭಗವಂತ ಎಲ್ಲರನ್ನೂ ಕಾಪಾಡ್ತಾನೆ ಅಲ್ವಾ? ಜೀವಾತ್ಮ ಎಲ್ಲರನ್ನೂ ಕಾಪಾಡ್ಲಿಕ್ಕಾಗತ್ತಾ?
ಇಲ್ಲ ಮಾತಾಜಿ. ಇಲ್ಲ. ಹಾಗಾಗಿ ಸೊ ಇದನ್ನ ಇಲ್ಲಿ ಹೇಳ್ತಾ ಇದ್ದಾರೆ ಅಂದ್ರೆ ಈ ಎಲ್ಲ ಒಂದು ಜೀವಾತ್ಮ ಅಥವಾ ಪರಮಾತ್ಮ, ಭಗವಂತ ಪರಮಾತ್ಮ ವ್ಯತ್ಯಾಸ ತಿಳಿಸ್ತಾ ಇದ್ದಾನೆ. ಸೊ ಹಾಗಾಗಿ ಏನ್ ಹೇಳ್ತಾರೆ, ಈಗ ಅರ್ಜುನ ಮತ್ತೆ ಭಗವಂತನ ನಿತ್ಯ ಸಂಗಾತಿ. ಅವನು ಯಾವಾಗ ಭಗವಂತ ಎಲ್ಲಿ ಲೀಲೆಗಳನ್ನು ಮಾಡಿದ್ರು ಅರ್ಜುನ ಅಲ್ಲಿ ಹೋಗ್ತಾನೆ. ಸೊ ಹಾಗಾಗಿ ಹೇಳ್ತಾನೆ, ಎಲ್ಲರೂ ಎಲ್ಲರೂ ನಿತ್ಯ ಅಂದ್ರೆ ಜೀವಾತ್ಮರು ಎಲ್ಲರೂ ಶಾಶ್ವತ. ಎಲ್ಲ ಜೀವಾತ್ಮಗಳು ಕೂಡ ಶಾಶ್ವತ, ಯಾವಾಗಲೂ ಹಿಂದೆನೂ ಇದ್ರು, ಈಗಲೂ ಇದ್ದಾರೆ, ಮುಂದೆನೂ ಇರ್ತಾರೆ. ಹಾಗಾದ್ರೆ ಸಾವು ಅಂತ ಬರ್ತದೆ, ಏನದು? ಸಾವು ದೇಹಕ್ಕೆ ಮಾತ್ರ, ದೇಹಕ್ಕೆ ಮಾತ್ರ. ಸೊ ಇಲ್ಲಿ ಇದು ಮಾಯಾವಾದ ಸಿದ್ಧಾಂತವನ್ನು ಇದು ಮಾಡುತ್ತೆ, ಬುಡ ಮೇಲು ಮಾಡುತ್ತೆ. ಅಂದ್ರೆ ಮಾಯಾವಾದ ಸಿದ್ಧಾಂತದಲ್ಲಿ ಏನ್ ಹೇಳ್ತಾರೆ, ಅಲ್ಲಿ ಅವರು ದೇಹದಿಂದ ಭಾವನೆಯಿಂದ ಮುಕ್ತ ಆದಾಗ ದೇವರಲ್ಲಿ ಒಂದಾಗ್ತಾರೆ ಅಂತ ಹೇಳ್ತಾರೆ. ಇಲ್ಲಿ ಪ್ರತ್ಯೇಕ ಆತ್ಮ ಮತ್ತು ಜೀವಾತ್ಮ ಮತ್ತು ಪರಮಾತ್ಮ ಪ್ರತ್ಯೇಕ ಅದನ್ನ ಹೇಳ್ತಾ ಇದೆ. ಇದು ಒಂದು ಇಲ್ಲಿ ಅದರ ಬಗ್ಗೆ ಆ ರೀತಿಯಾಗಿ ಇಲ್ಲಿ ಹೇಳಿದ್ದಾನೆ ಭಗವಂತ. ಸೊ ಆತ್ಮ ಪರಮಾತ್ಮನಲ್ಲಿ ಲೀನ ಆಗೋದಿಲ್ಲ, ಸಪರೇಟ್ ವ್ಯಕ್ತಿತ್ವವನ್ನು ಉಳಿಸ್ಕೊಳ್ಳುತ್ತದೆ ಅಂತ. ಸೊ ಹಾಗಾಗಿ ಇಲ್ಲಿ ಮಾಯಾವಾದದ ಇದನ್ನ ತತ್ವವನ್ನ ಇದು ಮಾಡ್ತಾರೆ, ರೆಫ್ಯೂಟ್ ಮಾಡ್ತದೆ, ಅಲ್ಲಗಳೆಯುತ್ತದೆ. ಅದಕ್ಕೆ ಚೈತನ್ಯ ಮಹಾಪ್ರಭುಗಳು ಏನ್ ಹೇಳಿದ್ದಾರೆ, ಮಾಯಾವಾದಿಗಳ ವ್ಯಾಖ್ಯಾನ ಅದು ತಪ್ಪು, ಅದನ್ನ ಓದ್ಬೇಡಿ ಅಂತ ನಿಷೇಧ ಮಾಡಿದ್ದಾರೆ. ಯಾಕೆ? ಅಲ್ಲಿ ಆತ್ಮ ಪರಮಾತ್ಮ ವ್ಯತ್ಯಾಸ ಇಲ್ಲ ಅಲ್ವಾ, ಅದ್ವೈತ ಅಲ್ವಾ? ಆತ್ಮ ಪರಮಾತ್ಮ ಒಂದೇ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಹಾಗಾಗಿ ಯಾರೇ ಆಗಲಿ ಗೀತೆಯ ನಿಜವಾದ ರಹಸ್ಯವನ್ನು ಅರ್ಥ ಮಾಡಿಕೊಳ್ಳುವ ಶಕ್ತಿಯನ್ನು ಕಳ್ಕೊಂಡ್ಬಿಡ್ತಾರೆ ಮಾಯಾವಾದಿ ಸಿದ್ಧಾಂತವನ್ನು ಓದಿದರೆ ಅಲ್ವಾ. ಸೊ ಅದಕ್ಕೆ ಇಲ್ಲಿ ಮಾಯಾವಾದಿ ಭಾಷ್ಯ ಶೂನ್ಯ ಸರ್ವನಾಶ ಹೊಯ್ಲ ಅಂತ ಹೇಳಿದ್ದಾರೆ. ಅದಕ್ಕೆ ಏನ್ ಹೇಳ್ತಾರೆ, ಜೀವಾತ್ಮ ಮತ್ತು ಪರಮಾತ್ಮ ಭಗವಂತನ ಪ್ರತ್ಯೇಕತೆಯು ನಿರಂತರ ಸತ್ಯ. ಜೀವಾತ್ಮ ಮತ್ತು ಪರಮಾತ್ಮ ಬೇರೆ ಬೇರೆ, ಅವರು ಪ್ರತ್ಯೇಕ. ಇದನ್ನ ಎಲ್ಲ ವೇದಗಳು ಕೂಡ ಇದನ್ನ ದೃಢಪಡಿಸುತ್ತವೆ. ಇದು ಕೂಡ ತುಂಬಾ ಮುಖ್ಯವಾದ ಶ್ಲೋಕ. ದೇಹಿನೋ ಅಸ್ಮಿನ್ ಯತ ದೇಹೇ ಕೌಮಾರಂ ಯೌವನಂ ಜರಾ ತರ ತಥಾ ದೇಹಾಂತರ ಪ್ರಾಪ್ತಿರ್ ಧೀರಸ್ತತ್ರ ನ ಮುಹ್ಯತಿ. ಅಂದ್ರೆ ಇಲ್ಲಿ ಆತ್ಮ ಇದೆಯಲ್ಲ, ಆತ್ಮ ಅದು ಏನಾಗತ್ತೆ, ಒಂದು ದೇಹದಿಂದ ಮತ್ತೊಂದು ದೇಹಕ್ಕೆ ಸಾಗುತ್ತದೆ ಸಾವಿನ ನಂತರ. ಆದರೆ ಯಾವಾಗ ಈ ದೇಹದಲ್ಲಿ ಇರುತ್ತೆ, ದೇಹಕ್ಕೆ ಬದಲಾವಣೆಗಳು ಉಂಟಾಗತ್ತೆ ಅಲ್ವಾ. ದೇಹ ಏನಾಗುತ್ತೆ, ಹುಟ್ಟುತ್ತೆ, ದೇಹ ಬಾಲ್ಯವಾಗತ್ತೆ ದೇಹಕ್ಕೆ, ಆಮೇಲೆ ಯೌವನಾವಸ್ಥೆಗೆ ಬರುತ್ತೆ, ಆಮೇಲೆ ಮುಪ್ಪು, ಈ ರೀತಿಯಾಗಿ ಆಮೇಲೆ ಸಾವು ಬಂದಾಗ ಆತ್ಮ ಏನ್ ಮಾಡುತ್ತೆ, ಆ ದೇಹ ಬಿಟ್ಟಿಕ್ಕೆ ಮತ್ತೊಂದು ದೇಹಕ್ಕೆ ಹೋಗುತ್ತೆ ಅಲ್ವಾ. ಸೊ ಹಾಗಾಗಿ ಇಲ್ಲಿ ನೋಡಿ, ಆತ್ಮ ಯಾವಾಗಲೂ ಶಾಶ್ವತ. ಹಾಗಾದ್ರೆ ಈ ಒಂದು ಬದಲಾವಣೆಗಳು ಯಾವ್ದಕ್ಕೆ ಬರುತ್ತೆ, ದೇಹಕ್ಕೆ ಬರುತ್ತೆ ಅಲ್ವಾ. ಹೌದು ಮಾತಾಜಿ. ಮಾತಾಜಿ ಅಟೆಂಡೆನ್ಸ್ ಲಾಸ್ಟಿಗೆ ಹಾಕಿ, ಯಾಕೆಂದ್ರೆ ತುಂಬಾ ಜನ ಹೋಗಿ ಬಂದು ಮಾಡ್ತಾರೆ. ಸರಿ ಮಾತಾಜಿ, 20 ಜನ ಇದ್ರು ಮಾತಾಜಿ, ಹೋಗ್ತಾರೆ ಬರ್ತಾರೆ ಮಾತಾಜಿ. ಅದೇನೇ ಹೇಳ್ತಾ ಇರೋದು, ಅಟೆಂಡೆನ್ಸ್ ಈಗ ಹಾಕ್ಬೇಡಿ, ನೀವು ಲಾಸ್ಟಿಗೆ ಹಾಕಿ. ಸರಿ ಮಾತಾಜಿ. ಯಾಕಂದ್ರೆ ಅವರು ಇಡೀ ಕ್ಲಾಸಲ್ಲಿ ಎಲ್ಲ ಹೊತ್ತು ಇರುವುದಿಲ್ಲ, ಅದಕ್ಕೆ ನಮಗೆ ಇಲ್ಲೆಲ್ಲ ಗಮನಕ್ಕೆ ಬರುತ್ತೆ, ನಮಗೆ ಹೌದು ಮಾತಾಜಿ. ಯಾರು ಅಂತಲೂ ಕೂಡ ನಮ್ಗೆ ಗೊತ್ತಾಗುತ್ತೆ. ಹರೇ ಕೃಷ್ಣ. ಸೊ ಹಾಗಾಗಿ ಇಲ್ಲಿ ನಾವು ಏನ್ ತಿಳ್ಕೊಳ್ಬೇಕು, ಆತ್ಮಕ್ಕೆ ಬದಲಾವಣೆ ಇಲ್ಲ, ಆಯ್ತಾ. ಆತ್ಮ ಬದಲಾವಣೆ ಆಗೋದಿಲ್ಲ. ಆತ್ಮ ಈಗ ಚಿಕ್ಕ ಮಗುವಿನಲ್ಲೂ ಒಂದೇ, ಮತ್ತೆ ವಯಸ್ಸಾದ ಮೇಲೆ ಇದು ತೀರಾ ಮುದುಕರಾಗಿರ್ತಾರೆ, ಅವರಲ್ಲೂ ಕೂಡ ಚೈತನ್ಯ ಇರುತ್ತೆ. ಅಂದ್ರೆ ಆತ್ಮ ಒಂದೇ ಇರುತ್ತೆ ಅಲ್ವಾ. ಕೆಲವರು ತುಂಬಾ ವಯಸ್ಸಾದ್ರೂ ಕೂಡ ತುಂಬಾ ಲವಲವಿಕೆಯಿಂದ ಇರ್ತಾರೆ ಅಲ್ವಾ. ಹೌದು. ಅದು ಹೇಗೆ ಕೇಳಿದ್ರೆ, ದೇಹಕ್ಕೆ ವಯಸ್ಸಾಗುತ್ತೆ, ಆತ್ಮಕ್ಕೆ ಇಲ್ಲ, ಆತ್ಮಕ್ಕೆ ಬದಲಾವಣೆ ಇಲ್ಲ. ಸೊ ದೇಹ ಷಡ್ವಿಕಾರಗಳನ್ನು ಹೊಂದುತ್ತದೆ ಅಲ್ವಾ. ದೇಹ ಹುಟ್ಟುತ್ತೆ, ದೇಹ ಬೆಳೆಯುತ್ತೆ, ದೇಹ ಆಮೇಲೆ ಯೌವನಾವಸ್ಥೆಗೆ ಬರುತ್ತೆ, ದೇಹ ಉತ್ಪನ್ನ ಮಾಡುತ್ತೆ, ಆಮೇಲೆ ದೇಹ ಏನ್ ಮಾಡುತ್ತೆ, ಅದು ಕ್ಷೀಣಿಸುತ್ತೆ, ಆಮೇಲೆ ದೇಹ ಅದು ಸಾಯುತ್ತೆ. ಸೊ ಹಾಗಾಗಿ ದೇಹಕ್ಕೆ ವ್ಯತ್ಯಾಸ ಉಂಟು, ಆತ್ಮಕ್ಕೆ ಯಾವುದೇ ವ್ಯತ್ಯಾಸ ಇಲ್ಲ. ಹಾಗಾಗಿ ಎಲ್ಲ ಭೋಗಗಳು ನೋವುಗಳು ಬರೋದು ಯಾವುದಕ್ಕೆ,
ದೇಹಕ್ಕೆ. ದೇಹಕ್ಕೆ, ಆತ್ಮಕ್ಕೆ ಅದು ಯಾವುದೂ ಇಲ್ಲ. ಸೊ ಹಾಗಾಗಿ ಇಲ್ಲಿ ಧೀರ ಅಂದ್ರೆ ಯಾರು ಅಂತ ಹೇಳ್ತಾರೆ. ಧೀರ ಅಂದ್ರೆ ಜೀವಾತ್ಮ, ಪರಮಾತ್ಮ ಮತ್ತು ಐಹಿಕ ಪ್ರಕೃತಿ, ಆಧ್ಯಾತ್ಮಿಕ ಪ್ರಕೃತಿ, ಇವುಗಳ ಬಗ್ಗೆ ಯಾರಿಗೆ ಪೂರ್ಣವಾಗಿ ತಿಳುವಳಿಕೆ ಇದೆಯೋ ಅವನು ಧೀರ. ಸೊ ಹಾಗಾಗಿ ಧೀರನಾದವನು ಯಾವಾಗ ಅಂದ್ರೆ ದೇಹದ ಬದಲಾವಣೆ, ಸಾವು, ಇದಕ್ಕೆಲ್ಲ ಅವನು ದುಃಖಿಸುವುದಿಲ್ಲ. ಇಲ್ಲಿ ಇದು ತುಂಬಾ ಮುಖ್ಯವಾದ ಶ್ಲೋಕ. ಮಾತ್ರ ಸ್ಪರ್ಶಾಸ್ತು ಕೌಂತೆಯ ಶೀತೋಷ್ಣ ಸುಖ ದುಃಖದಾಹ ಆಗಮಾಪಯನೋ ಅನಿತ್ಯಾಹ ತಾಂ ಸ್ಥಿತಿ ಕ್ಷಸ್ವ ಭಾರತ. ಅಂದ್ರೆ ಇಲ್ಲಿ ಏನ್ ಹೇಳ್ತಾ ಅಂದ್ರೆ ಎಲ್ಲವೂ ಕೂಡ ಕ್ಷಣಿಕ ನೋಡಿ. ಎಲ್ಲ ಸುಖ ದುಃಖ ಬರ್ತದೆ ಹೋಗ್ತದೆ ಅಲ್ವಾ. ಹರೇ ಕೃಷ್ಣ. ಸುಖ ಪರ್ಮನೆಂಟ್ ಆಗಿಲ್ಲ, ದುಃಖವೂ ಪರ್ಮನೆಂಟ್ ಆಗಿಲ್ಲ ಅಲ್ಲ. ಹೌದು ಹೌದು. ಮಾತಾಜಿ. ಅದು ಹೇಗೆಂದ್ರೆ ಚಳಿಗಾಲ ಮುಗಿದ್ಮೇಲೆ ಬೇಸಿಗೆ ಕಾಲ ಬರುತ್ತೆ. ಯಾವುದು ಬೇಸಿಗೆ ಕಾಲ ಆಯ್ತು ಮತ್ತೇನ್ ಬರುತ್ತೆ, ಮತ್ತೆ ಮಳೆಗಾಲ ಬರುತ್ತೆ ಅಲ್ವಾ. ಸೊ ಹಾಗಾಗಿ ಇದೆಲ್ಲ ಶಾಶ್ವತ ಅಲ್ಲ ಯಾವುದು. ಸೊ ಹಾಗಾಗಿ ನಾವು ಏನ್ ಮಾಡ್ಬೇಕು, ನಾವು ಎಲ್ಲದನ್ನು ಸಹಿಸ್ಕೊಳ್ಬೇಕು. ತಿತಿಕ್ಷವಃ ಏನ್ ಮಾಡ್ಬೇಕು, ನಮಗೆ ತಿತಿಕ್ಷಸ್ವ ಅಂದ್ರೇನು, ಸಹಿಸ್ಕೊಳ್ಬೇಕು. ಹಾಗಾಗಿ ಜೀವನದಲ್ಲಿ ನಾವು ಎಲ್ಲವುದನ್ನು ಸಹಿಸ್ಕೊಳ್ಬೇಕು. ಅಂದ್ರೆ ಸುಖವನ್ನು ಸಹಿಸ್ಕೊಳ್ಬೇಕು, ದುಃಖವನ್ನು ಸಹಿಸ್ಕೊಳ್ಬೇಕು. ಸುಖವನ್ನು ಸಹಿಸ್ಕೊಳ್ಳೋದು ಹೇಗೆ, ದುಃಖ ಅನ್ನೋದು ಅರ್ಥ ಮಾಡ್ಕೊಳ್ಬಹುದು ಅಲ್ವಾ. ಸುಖ ಸಹಿಸ್ಕೊಳ್ಳೋದು ಹೇಗೆ, ಸುಖವನ್ನು ಅನುಭವಿಸ್ತೀವಿ. ಸುಖವನ್ನ ನಾವು ಬಂದಾಗ ಹಿಗ್ಗಬಾರದು. ಸುಖವನ್ನು ಸಹಿಸ್ಕೊಳ್ಳೋದು ಅಂದ್ರೆ ಏನು, ಸುಖ ಬಂದಾಗ ನಾವು ಹಿಗ್ಬಿಡ್ತೇವೆ ಅಲ್ವಾ. ಖುಷಿಯಾಗಿ ಆ ಕುಣಿದಾಡ್ಬಿಡ್ತೀವಿ. ಅದನ್ನ ಮಾಡಬಾರ್ದು. ಅಂದ್ರೆ ಅದನ್ನ ತಿತಿಕ್ಷಸ್ವ ಅಂದ್ರೆ ತಾಳ್ಬೇಕು, ದುಃಖವನ್ನು ತಾಳ್ಬೇಕು. ದುಃಖ ಬಂದಾಗ ಕುಗ್ಗಬಾರ್ದು ಅಂತ ಹೇಳ್ತಾರೆ. ಸೊ ಅದರಿಂದ ಎಲ್ಲವನ್ನೂ ನಾವು ಸಹಿಸ್ಕೊಳ್ಳಿಕ್ಕೆ ಮಾಡಬೇಕು. ತಿತಿಕ್ಷಸ್ವ ಇದು ಬಹಳ ಮುಖ್ಯವಾದದ್ದು ಇಲ್ಲಿ. ತಿತಿಕ್ಷಸ್ವ ಸಹಿಸ್ಕೊಳ್ಳಿಕ್ಕೆ ನೀನು ಕಲಿ ಅಂತ ಹೇಳ್ತಾನೆ. ಅದಕ್ಕೆ ಇಲ್ಲಿ ಹೇಳ್ತಾನೆ ನೋಡಿ, ಸುಖ ದುಃಖಗಳಿಂದ ವಿಚಲಿತನಾಗದೆ ಉಭಯ ಸ್ಥಿತಿಯಲ್ಲಿ ದೃಢವಾಗಿರುವ ಮನುಷ್ಯನು ಮೋಕ್ಷಕ್ಕೆ ಅರ್ಹನಾದವನು. ಅಂದ್ರೆ ಸುಖದಿಂದ ಹಿಗ್ಗುವುದು, ದುಃಖದಿಂದ ಕುಗ್ಗುವುದು ಈ ರೀತಿ ಆಗದೆ ಎರಡೂ ಸ್ಥಿತಿಯಲ್ಲೂ, ದುಃಖದಲ್ಲೂ ಒಂದೇ ಸುಖದಲ್ಲೂ ಒಂದೇ ಯಾರಿರ್ತಾರೆ ಅವನು ಮೋಕ್ಷಕ್ಕೆ ಅರ್ಹನಾದವನು. ಅವನಿಗೆ ಆತ್ಮ ಸಾಕ್ಷಾತ್ಕಾರವನ್ನು ಪಡ್ಕೊಳ್ಳಿಕ್ಕೆ ಏನಾಗುತ್ತೆ, ದೃಢ ಸಂಕಲ್ಪ ಬರುತ್ತೆ ಅಲ್ವಾ. ಅಂದ್ರೆ ಸಮಚಿತ್ತ. ದುಃಖ ಬಂದ್ರು ಏನು ಅವನು ಬೇಜಾರು ಮಾಡಲ್ಲ, ಸುಖ ಬಂದ್ರು ಹಿಗ್ಗುವುದಿಲ್ಲ. ಇಲ್ಲಿ ಸನ್ಯಾಸಾಶ್ರಮವನ್ನ ಸ್ವೀಕಾರ ಮಾಡಿದ್ದು ಚೈತನ್ಯ ಮಹಾಪ್ರಭುಗಳು. ಅಂದ್ರೆ ಸನ್ಯಾಸಾಶ್ರಮ ಅದು ತುಂಬಾ ಶ್ರಮದಾಯಕವಾದದ್ದು. ಆದರೆ ಸನ್ಯಾಸಾಶ್ರಮವನ್ನು ಕೆಲವರು ಸ್ವೀಕಾರ ಮಾಡ್ತಾರೆ ಅಲ್ವಾ. ಹರೇ ಕೃಷ್ಣ. ಹೌದು. ಆದ್ರೆ ಕಲಿಯುಗದಲ್ಲಿ ಈ ಸನ್ಯಾಸಾಶ್ರಮ ಇಲ್ಲ ಮಾತಾಜಿ, ಸನ್ಯಾಸಾಶ್ರಮ ಇಲ್ಲ. ನಾಸತೋ ವಿದ್ಯತೆ ಭಾವೋ ನ ಭಾವೋ ವಿದ್ಯತೆ ಸತಃ ಉಭಯೋರಿಪಿ ದೃಷ್ಟವಂತಸ್ತ್ವನಯೋಸ್ತತ್ವದರ್ಶಿಭಿಃ. ಅಂದ್ರೆ ಇಲ್ಲಿ ಏನ್ ಹೇಳ್ತಾರೆ ಅಂದ್ರೆ ದೇಹ ಉಳಿಯುವುದಿಲ್ಲ ಅಲ್ವಾ. ಇದು ನಮಗೆ ಅಸ್ತಿತ್ವದಲ್ಲಿ ಇದೆ. ದೇಹ ಅದು ಏನ್ ಮಾಡಿದ್ರು ಅದು ಶಾಶ್ವತ ಅಲ್ಲ. ಆದರೆ ಆತ್ಮ ಅದು ಶಾಶ್ವತವಾದದ್ದು. ಹಾಗಾಗಿ ಈ ದೇಹ ಬದಲಾವಣೆ ಹೊಂದುತ್ತೆ, ಆತ್ಮ ಬದಲಾವಣೆ ಹೊಂದುವುದಿಲ್ಲ. ಇದನ್ನೇ ಮತ್ತೆ ಹೇಳ್ತಾ ಇದ್ದಾರೆ. ಇದನ್ನ ಪದೇ ಪದೇ ಭಗವಂತ ಯಾಕೆ ಹೇಳ್ತಾರೆ ಅಂದ್ರೆ ನಮ್ಗೆ ಚೆನ್ನಾಗಿ ಮನದಟ್ಟಾಗ್ಬೇಕು ಅಂತ ಹೇಳ್ತಾರೆ. ಅಂದ್ರೆ ದೇಹ ಬದಲಾವಣೆ ಹೊಂದುತ್ತೆ, ಆತ್ಮ ಬದಲಾವಣೆ ಹೊಂದೋದಿಲ್ಲ. ಆದರೆ ಆ ದೇಹವನ್ನು ನಾವು ಕಾಪಾಡಲಿಕ್ಕೆ ಆಗೋದಿಲ್ಲ ಅಲ್ವಾ. ದೇಹ ಉಳಿಯುವುದಿಲ್ಲ, ಯಾವಾಗಲೂ ಶಾಶ್ವತ ಅಲ್ಲ. ಆದರೆ ಆತ್ಮ ಶಾಶ್ವತವಾದದ್ದು. ಅದಕ್ಕೆ ಈ ಜ್ಞಾನ ಇದೆಯಾ, ಇದು ಮಾರ್ಗದರ್ಶನ. ಮೊದಲನೇದೇ ಮಾರ್ಗದರ್ಶನ. ಭಗವಂತ ಹೇಳ್ತಾ ಇದ್ದಾನೆ ದೇಹ ಶಾಶ್ವತ ಅಲ್ಲ, ಅದರ ಬಗ್ಗೆ ನೀನು ದುಃಖಿಸ್ಬೇಡ. ಶಾಶ್ವತವಾದ ಯಾವುದು, ಆತ್ಮ. ಈಗ ಆತ್ಮಜ್ಞಾನವನ್ನ ಕೊಡ್ತಾ ಇದ್ದಾನೆ. ಇದೆಲ್ಲ ಆತ್ಮಜ್ಞಾನದ ಶ್ಲೋಕ. ಸೊ ಹಾಗಾಗಿ ದೇಹವನ್ನೆಲ್ಲ ಆವರಿಸಿದೆ ಅಲ್ವಾ. ಆತ್ಮದ ನಿಜವಾದ ಸ್ವರೂಪ ಏನು, ಅದು ಪ್ರಜ್ಞೆ. ಆತ್ಮದ ಸ್ವರೂಪ ಜೀವರ ಸ್ವರೂಪ ಕೃಷ್ಣನ ನಿತ್ಯದಾಸ. ಕೃಷ್ಣನ ನಿತ್ಯದಾಸ ಆ ಆತ್ಮ. ಆದರೆ ಆತ್ಮ ಏನ್ ಮಾಡುತ್ತೆ, ಇದು ಪ್ರಜ್ಞೆ ದೇಹವನ್ನೆಲ್ಲ ಆಕ್ರಮಿಸಿಕೊಂಡಿರುತ್ತೆ. ಆದರೆ ಈ ಪ್ರಜ್ಞೆ ಅನ್ನೋದು ಆತ್ಮದ ಅದು ಲಕ್ಷಣ. ಪ್ರಜ್ಞೆ ಏನದು, ಹರೇ ಕೃಷ್ಣ, ಆತ್ಮದ ಲಕ್ಷಣ.
ಆತ್ಮದ ಲಕ್ಷಣ. ಆತ್ಮ ಇದೆ, ದೇಹದಲ್ಲಿ ಪ್ರಜ್ಞೆ ಇರುತ್ತೆ. ಆತ್ಮ ಹೊರಟೋಯ್ತು, ಶರೀರ ಏನಾಗುತ್ತೆ? ಅದು ಆತ್ಮ ಹೊರಟೋಯ್ತು ಅಂದ್ರೆ ಶರೀರ ಏನಾಗುತ್ತೆ? ಶವವಾಗುತ್ತೆ. ಶವವಾಗುತ್ತೆ. ಸೊ ಹಾಗಾಗಿ ನಾವು ಚೆನ್ನಾಗಿ ನೆನಪಿಟ್ಕೊಳ್ಬೇಕು, ಇಲ್ಲಿ ಆತ್ಮ ಇರೋದ್ರಿಂದ ಪ್ರಜ್ಞೆ ಇದೆ. ಆತ್ಮದ ಒಂದು ಸೈಜ್ ಕೂಡ ಹೇಳ್ತಾರೆ. ಒಂದು ಕೂದಲನ್ನ ಅವರು 100 ಭಾಗ ಮಾಡಿ, ಆ 100 ಭಾಗದಲ್ಲಿ ಒಂದು ಭಾಗವನ್ನ ಮತ್ತೆ 100 ಭಾಗ ಮಾಡಿದರೆ ಅದರ ಸೈಜ್ ಎಷ್ಟಿರುತ್ತೆ ಅಷ್ಟು ಆತ್ಮದ ಸೈಜು, ಅಷ್ಟು ಚಿಕ್ಕದು ಆತ್ಮ ಅಲ್ವಾ? ಅಂದ್ರೆ ಹೌದು ಒಂದು ಮಾತಾಜಿ. ರೀತಿ ಅಣು, ನಮ್ಮ ಈ ಒಂದು ಭೌತಿಕ ಅಣುವಿಗಿಂತ ಆತ್ಮ ಇದೆಯಲ್ಲ, ಅದು ಆತ್ಮ ಅನ್ನೋದು ಆಧ್ಯಾತ್ಮಿಕವಾದದ್ದು. ಅದು ಕೂಡ ಕಣ, ಒಂದು ಅಣು. ಅದೇ ಭೌತ ದ್ರವ್ಯದ ಅಣುಗಿಂತನೂ ತುಂಬಾ ಸಣ್ಣ. ಸೊ ಹಾಗೆ ನಾವು ಪರಮಾಣು ಅಂತ ಹೇಳ್ತೇವಲ್ಲ, ಅದಕ್ಕಿಂತನೂ ತುಂಬಾ ಸಣ್ಣವಾದ ಚಿಕ್ಕದಾದದ್ದು. ಆದ್ರೆ ಅಷ್ಟು ಚಿಕ್ಕ ಕಿಡಿ ಇರೋದ್ರಿಂದ ಇಡೀ ದೇಹದಲ್ಲೆಲ್ಲ ಪ್ರಜ್ಞೆ ಇದೆ. ಆಮೇಲೆ ಆತ್ಮ ಏನ್ ಮಾಡುತ್ತೆ ಅಂತಂದ್ರೆ, ಅದು 5 ಬಗೆಯ ವಾಯುಗಳಲ್ಲಿ ತೇಲಾಡ್ತಾ ಇರುತ್ತೆ. ಪ್ರಾಣವಾಯು, ಅಪಾನವಾಯು, ವ್ಯಾನವಾಯು, ಸಮಾನವಾಯು, ಉದಾನವಾಯು, ಇದ್ರಲ್ಲೆಲ್ಲ ತೇಲಾಡ್ಕೊಂಡು ಇರುತ್ತೆ. ಆತ್ಮವು ಈ ಭೌತಿಕ ವಾಯುವಿನ ಕಶ್ಮಲ ಇದೆಯಲ್ಲ, ಇವೆಲ್ಲ ಭೌತಿಕ ವಾಯುಗಳು. ಪ್ರಾಣ, ಅಪಾನ, ವ್ಯಾನ, ಸಮಾನ, ಉದಾನ. ಇದು ಕಶ್ಮಲದಿಂದ ಶುದ್ಧಿ ಆದಾಗ ಮಾತ್ರ ಅದು ಆಧ್ಯಾತ್ಮಿಕೃತವಾಗುತ್ತೆ. ಆಮೇಲೆ ಇಲ್ಲಿ ಮತ್ತೆ ಹೇಳ್ತಾರೆ, ಆತ್ಮ ಅಂತ ಹೇಳೋದು ಹೃದಯದಲ್ಲಿ ಅದು ಇರುತ್ತದೆ, ಹೃದಯದಲ್ಲಿ ನೆಲೆಸಿದೆ ಅಂತ. ಆತ್ಮದ ಅಣುವನ್ನ ಸೂರ್ಯನ ಕಿರಣಗಳಿಗೆ ಹೋಲಿಸಿದ್ದಾರೆ ಅಲ್ವಾ? ಅಸಂಖ್ಯಾತ ಸೂರ್ಯ ಕಿರಣಗಳಿರುತ್ತೆ ಅಲ್ವಾ? ಹರೇ ಕೃಷ್ಣ. ಹೌದಾ ಹೌದು. ಅದೇ ರೀತಿ ಎಲ್ಲ ಜೀವಾತ್ಮಗಳು ಕೂಡ ಭಗವಂತನ ವಿಭಿನ್ನಾಂಶ. ಸೊ ನಾವು ಆತ್ಮ ಅಂದ್ರೆ ನಾವು ಭಗವಂತನ ವಿಭಿನ್ನಾಂಶ, ಅಂದ್ರೆ ಭಗವಂತನಿಂದ ಪ್ರತ್ಯೇಕಗೊಂಡ ಅಂಶಗಳು. ಮಾತಾಜಿ, ಇಲ್ಲಿ ಹಠಯೋಗ ಅಂತೇನೋ ಇದೆ ನೋಡಿ, ಅದ್ ಮೇಲ್ಗಡೆ ಅದು ಸ್ವಲ್ಪ ಕನ್ಫ್ಯೂಸಿಂಗ್ ಇದೆ ಮಾತಾಜಿ. ಮೇಲ್ಗಡೆ ಮಾತಾಜಿ ಅದು ನಮಗೆ 5. ಹಠಯೋಗ ಎಲ್ಲ ಬೇಕಾಗಿಲ್ಲ ಮಾತಾಜಿ, ಆಯ್ತಾ? Okay. ಎಲ್ಲಿದೆ ಹಠಯೋಗ? ಅದೇ 5 ವಾಯುಗಳ ಇದೆಯಲ್ಲ, ಅದ್ರ ಸೈಡಿಗೆ ಇದೆ ಮಾತಾಜಿ. ಅದನ್ನು 5 ವಾಯುಗಳಲ್ಲಿ ಅವರೆಲ್ಲ ಇದನ್ನ ವಾಯುವನ್ನ ಕಂಟ್ರೋಲ್ ಮಾಡಕ್ಕೆ ನೋಡ್ತಾರೆ. ಹಠಯೋಗ ಪದ್ಧತಿ ಉದ್ದೇಶ ಶುದ್ಧ ಆತ್ಮವರು ಸುತ್ತುವರೆದಿರುವ 5 ಬಗೆಯನ್ನ ವಾಯುಗಳನ್ನ ನಿಯಂತ್ರಿಸೋದು. ಅವ್ರು ಹಠಯೋಗ ಮಾಡಿ ವಾಯುಗಳನ್ನ ನಿಯಂತ್ರಣ ಮಾಡ್ತಾರೆ. ಆದರೆ ಅವರು ಅದೆಲ್ಲ ನಮ್ಗೆ ಬೇಕಾಗ್ಲಿಲ್ಲ. ಸೊ ನಮ್ಗೆ ಹಠಯೋಗ ಬೇಕಾಗ್ಲಿಲ್ಲ. ನಮ್ಗೆ ನಾವು ಕೃಷ್ಣ ಪ್ರಜ್ಞೆ ಭಕ್ತಿ ಯೋಗ ನಮ್ಗೆ ಅಲ್ವಾ? ಹಠಯೋಗ, ಅದರಿಂದ ನಾವು ಏನ್ ಮಾಡ್ಲಿಕ್ಕೆ ಸಾಧ್ಯ? ಪರಮಾತ್ಮ ಸಾಕ್ಷಾತ್ಕಾರ ಮಾಡ್ಕೊಳಕ್ ಸಾಧ್ಯ, ಭಗವಾನ್ ಸಾಕ್ಷಾತ್ಕಾರ ಆಗೋದಿಲ್ಲ. ಆಯ್ತಾ? ಇದು ಅರ್ಥ ಆಯ್ತಾ? ಹರೇ ಕೃಷ್ಣ. ಅರ್ಥ ಆಯ್ತು. ಇಲ್ಲಿ ನಾವು ಭಗವದ್ಗೀತೆ ಓದೋದು ಏನು ಅಂತಂದ್ರೆ, ಇದು ಥಿಯರಿ, ನಾವು ಬೇರೆ ಪುಸ್ತಕ ಓದಿದಾಗೆ ಅಲ್ಲ. ಇದರಲ್ಲಿ ನಮ್ಗೆ ಬೇಕಾಗಿದ್ದು ಏನು ಅಂತಂದ್ರೆ ಅರ್ಥ ಏನು, ವ್ಯಾಖ್ಯಾನ. ಅದು ಎಲ್ಲ ನಮಗೆ ಸಂಪೂರ್ಣ ಸಾಕ್ಷಾತ್ಕಾರ ಆಗೋದಿಲ್ಲ. ಅದಕ್ಕೆ ನಾವು ಭಗವಾನ್ ಸಾಕ್ಷಾತ್ಕಾರ ಮಾಡ್ಕೊಳ್ಬೇಕು ಹೇಳಿ ನಮಗೆ ಇದನ್ನ ತಿಳಿಸ್ತಾ ಇದ್ದಾರೆ ಶ್ರೀಲ ಪ್ರಭುಪಾದರು. ಗೊತ್ತಾಯ್ತಾ ನಿಮ್ಗೆ? ಹರೇ ಕೃಷ್ಣ ಮಾತಾಜಿ. ಗೊತ್ತಾಯ್ತು ಮಾತಾಜಿ. ಅದ್ರ ಬಗ್ಗೆ ನೀವು ಮಾತಾಡ್ತಾ ಇರೋದು? ಹರೇ ಕೃಷ್ಣ. ನಾನು ಅರ್ಚನಾ ಮಾತಾಜಿ. ಅದನ್ನೆಲ್ಲ ನಮ್ಗೆ ಡೀಟೇಲ್ಸ್ ನಮ್ಗೆ ಬೇಕಾಗ್ಲಿಲ್ಲ. ನಾವು ತಿಳ್ಕೊಳ್ಬೇಕು, ಅದರಿಂದ ಆತ್ಮ ಸಾಕ್ಷಾತ್ಕಾರ ಪರಿಪೂರ್ಣ ಆಗೋದಿಲ್ಲ. ಓಕೆ ಮಾತಾಜಿ. ಎಲ್ಲಿವರೆಗೆ ಬಂದಿದ್ದೇವೆ ನಾವೀಗ? 18ಕ್ಕೆ ಬಂದ್ವಿ. 18 ಆಯ್ತಾ? ಇರ್ಲಿ, 18 ಆಗಿಲ್ಲ, 18ಕ್ಕೆ ಬಂದ್ವಿ. ಇದನ್ನೇ ಮಾಡ್ತಾ ಇದ್ವಿ, ಕೇಶಾಗ್ರಶತ ಭಾಗ ಇದನ್ನ ನೋಡಿದ್ದೇವೆ. ಸೊ ಹಾಗಾಗಿ ಇಲ್ಲಿ ಏನಿದೆ ಅಂತಂದ್ರೆ, ಆ ಆತ್ಮದ ಅಣು ಇದೆಯಲ್ಲ, ಆತ್ಮ ಅಣು ಅದು ನಮ್ಮ ಭೌತಿಕ ಅಣುವಿಗಿಂತಲೂ ಚಿಕ್ಕದಾದದ್ದು. ಸೊ ಹಾಗಾಗಿ ನಾವು ಹೃದಯವನ್ನ ಕತ್ತರಿಸಿದ್ರು ಕೂಡ ನಮಗೆ ಆತ್ಮ ಕಾಣುವುದಿಲ್ಲ ಅಲ್ವಾ? ಅಷ್ಟು ಸೂಕ್ಷ್ಮವಾದದ್ದು. ಆದರೆ ಅದರ ಪ್ರಜ್ಞೆ ಇಡೀ ದೇಹವನ್ನೇ ವ್ಯಾಪಿಸುತ್ತದೆ. ಅಂದ್ರೆ ಆತ್ಮಕ್ಕೆ ಎಷ್ಟು ಶಕ್ತಿ ಇದೆ ಅಂತ. ಯಾಕೆಂದ್ರೆ ಅದು ಆಧ್ಯಾತ್ಮಿಕ ಭಗವಂತನ ಅಂಶ ಅದು. ಆದ್ದರಿಂದ ನಾವು ತಿಳ್ಕೊಳ್ಬೇಕು. ಹಾಗಾಗಿ ಎಲ್ಲ ಜೀವಿಗಳು ಭಗವಂತನ ವಿಭಿನ್ನಾಂಶ, ಪರಮ ಪ್ರಭುವಿನ ಕಿರಣಗಳ ಅನುಸ್ವರೂಪದ ಕಿಡಿಗಳು ನಾವೆಲ್ಲ. ಹಾಗಾಗಿ
ಐಹಿಕ ದೇಹ ಅಂದ್ರೆ ಅದು ನಾಶವಾಗತ್ತೆ. ಸೊ ಒಂದ್ 100 ವರ್ಷ ಮ್ಯಾಕ್ಸಿಮಮ್ ಉಳಿಬಹುದು ದೇಹ, ಆಮೇಲೆ ಉಳಿಯೋದಿಲ್ಲ ಅಲ್ವಾ. ಹೌದು ಅದು ನೋಡಿ, ಆತ್ಮಕ್ಕೂ ದೇಹಕ್ಕೂ ವ್ಯತ್ಯಾಸ. ಸೊ ಹಾಗಾಗಿ ದೇಹ ಏನು ಶಾಶ್ವತ ಅಲ್ಲ, ಆದರೆ ಆತ್ಮ ಅದು ಅವಿನಾಶಿ, ಅದನ್ನು ನಾಶ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಮತ್ತೆ ಆತ್ಮ ಅದು ಆ ಶರೀರದ ಬದಲಾವಣೆಗಳು ಆತ್ಮಕ್ಕೆ ಇಲ್ಲ. ಆತ್ಮಕ್ಕೆ ಹೇಗೆ ಶರೀರಕ್ಕೆ ಹೇಗೆ ಬದಲಾವಣೆಗಳು ಆಗುತ್ತೆ, ಅದು ಇಲ್ಲ. ಇದೆರಡು ತುಂಬಾ ಮುಖ್ಯವಾದ ವಿಚಾರಗಳು. ಆಮೇಲೆ ಸೂರ್ಯ ಪ್ರಕಾಶ ಹೇಗೆ ಇಡೀ ವಿಶ್ವವನ್ನು ಪಾಲಿಸುತ್ತದೆ, ಅದೇ ರೀತಿ ಆತ್ಮದ ಪ್ರಕಾಶ ಶರೀರವನ್ನು ಕಾಪಾಡ್ತದೆಯಂತೆ. ಆತ್ಮ ಶರೀರವನ್ನ ಪಾಲಿಸುತ್ತದೆ. ಆದರೆ ಆತ್ಮ ಇದು ದೇಹವನ್ನು ತ್ಯಜಿಸಿದ ಕೂಡಲೇ ಏನಾಗುತ್ತೆ, ದೇಹ ಕೊಳೆಯಲಿಕ್ಕೆ ಆರಂಭ ಆಗತ್ತೆ ಅಲ್ವಾ. ಹೌದು ಮಾತಾಜಿ. ಆದ್ದರಿಂದ ನಾವು ತಿಳ್ಕೊಳ್ಬೇಕು, ಶ್ರೀಲ ಪ್ರಭುಪಾದರು ಹೇಳ್ತಾರೆ, ಆ ದೇಹವನ್ನು ಪಾಲಿಸುವುದು ಆತ್ಮವೇ. ಆದ್ರೆ ಇದು ಎಲ್ಲರಿಗೂ ಗೊತ್ತಿದೆ. ದೇಹ ಅಂದ್ರೆ ಆತ್ಮವನ್ನ ಯಾವುದೇ ಮಾರಕ ಆಯುಧಗಳಿಂದ ನಮಗೆ ಅದನ್ನ ಕತ್ತರಿಸ್ಲಿಕ್ಕೆ ಬರೋದಿಲ್ಲ. ಆತ್ಮಕ್ಕೆ ಸಾವಿಲ್ಲ. ಆದ್ರೆ ಇಲ್ಲಿ ಆತ್ಮಕ್ಕೆ ಸಾವಿಲ್ಲ ಅಂತ ಜೀವಿಗಳನ್ನ ಕೊಲ್ಲಲಿಕ್ಕೆ ಬರೋದಿಲ್ಲ. ಯಾಕೆ? ಅದನ್ನ ಹಿಂಸೆ ಮಾಡ್ಲಿಕ್ಕೆ ಇದಿಲ್ಲ, ಪ್ರೋತ್ಸಾಹ ಇಲ್ಲ. ಅಂದ್ರೆ ಆತ್ಮಕ್ಕೆ ಸಾವಿಲ್ಲ, ನಾ ಕೊಂದ್ಬಿಡ್ತೇನೆ ಪ್ರಾಣಿಗಳನ್ನ, ಇಲ್ಲ, ಪ್ರಾಣಿ ವಧೆ ಮಾಡಕ್ಕೆ ಇದು ಪ್ರೋತ್ಸಾಹ ಕೊಡುದಿಲ್ಲ. ಇದು ಭಗವದ್ಗೀತೆಯಲ್ಲಿ ಏನ್ ಹೇಳ್ತಾರೆ, ಅಧಿಕಾರ ಇದ್ದಾಗ ಮಾತ್ರ ಕೊಲ್ಲುವುದು ಯೋಗ್ಯ. ಭಗವಂತ ಏನ್ ಹೇಳಿದ್ದಾನೆ, ಅದು ಕುರುಕ್ಷೇತ್ರ ಯುದ್ಧ ಭಗವಂತನ ಪರಮ ನಿರ್ಣಯ. ಸೊ ಹಾಗಾಗಿ ಅರ್ಜುನನಿಗೆ ಅವನು ಯುದ್ಧ ಮಾಡು ಅಂತ ಆರ್ಡರ್ ಕೊಟ್ಟಿದ್ದಾನೆ. ಭಗವಂತ ಆರ್ಡರ್ ಕೊಟ್ಟಾಗ ಅದು ಹಿಂಸೆಯಾಗುವುದಿಲ್ಲ. ಆದರೆ ಭಗವಂತನ ಆರ್ಡರ್ ಎಲ್ಲ ಏನಿಲ್ಲ, ಅವನು ಸುಮ್ಮನೆ ಪ್ರಾಣಿ ವಧೆ ಮಾಡ್ತಾ ಇದ್ದಾನೆ. ಆಹಾರ ನಾಲಿಗೆ ಚಪ್ಪಲಕ್ಕೆ ಅದೇನಾಗತ್ತೆ, ಹಿಂಸೆ. ಅರ್ಜುನ ಯುದ್ಧದಲ್ಲಿ ತುಂಬಾ ಜನರನ್ನ ಕೊಲ್ತಾನೆ, ಅದೇನಾಗತ್ತೆ, ಅದು ಕೃಷ್ಣನ ಆಜ್ಞೆ ಪಾಲನೆ ಮಾಡ್ತಾನೆ, ಅದು ಹಿಂಸೆ ಆಗಲ್ಲ. ಆದ್ದರಿಂದ ಹಿಂಸೆ ಅಲ್ಲ. ಆಮೇಲೆ ಆತ್ಮದ ಲಕ್ಷಣಗಳನ್ನ ಹೇಳ್ತಾರೆ. ಆತ್ಮಕ್ಕೆ ಹುಟ್ಟಿಲ್ಲ, ಸಾವಿಲ್ಲ, ಅದು ಹಿಂದೆ ಹುಟ್ಟಿಲ್ಲ, ಮುಂದೆ ಹುಟ್ಟುವುದೂ ಇಲ್ಲ, ಅದಕ್ಕೆ ಜನ್ಮ ರಹಿತ, ಅದು ಶಾಶ್ವತ, ಅದು ಪುರಾತನ. ದೇಹವನ್ನು ಕೊಂದಾಗ ಅದು ಸಾಯುವುದಿಲ್ಲ. ಹಾಗಾಗಿ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಸಗ ಆತ್ಮದ ವಿವರಣೆಗಳನ್ನ ಕೊಡ್ತಾ ಇದ್ದಾರೆ. ಆತ್ಮಕ್ಕೆ ಕ್ಷೀಣಿಸುವುದೂ ಇಲ್ಲ, ಆತ್ಮಕ್ಕೆ ಉತ್ಪತ್ತಿಗಳು ಇರೋದಿಲ್ಲ ಅಲ್ವಾ. ದೇಹಕ್ಕೆ ಮತ್ತು ಆತ್ಮಕ್ಕೆ ವ್ಯತ್ಯಾಸ. ದೇಹ ಹುಟ್ಟುತ್ತೆ, ದೇಹ ಉತ್ಪತ್ತಿ ಮಾಡುತ್ತೆ, ದೇಹ ಕ್ಷೀಣಿಸುತ್ತೆ, ಹಾಗೆ ದೇಹ ಆಮೇಲೆ ಸಾವನ್ನು ಒಪ್ಪುತ್ತೆ. ಇದು ಅನೇಕ ಬಾರಿ ನಾವು ತಿಳ್ಕೊಂಡಿದ್ದೇವೆ. ಮತ್ತೆ ಆತ್ಮಕ್ಕೆ ಪ್ರಜ್ಞೆ ಉಂಟು. ಇದೆಲ್ಲ ಆತ್ಮದ ಒಂದು ವಿವರಣೆ. ಇಷ್ಟು ಡೀಟೇಲ್ ಆದ ಹರೇ ಕೃಷ್ಣ ಮಾತಾಜಿ, ಮ್ಯೂಟ್ ಮಾಡಿ. ನಾನು ಯಾರಿಗೂ ಇದು ಮಾಡಿದ್ದೇನಲ್ವಾ, ದಾಕ್ಷಾಯಿಣಿ ಮಾತಾಜಿ, ಎಲ್ಲರಿಗೂ ಮ್ಯೂಟ್ ಮಾಡಿ, ಅದು ಮಾತಾಡ್ತಾ ಇರ್ತಾರೆ. ಮ್ಯೂಟ್ ಮಾಡಿ ಮಾತಾಜಿ, ಅರ್ಥನೇ ಆಗಲ್ಲ. ಎಲ್ಲರಿಗೂ ಮ್ಯೂಟ್ ಮಾಡಿ ಇದು. ಹಾಗಾಗಿ ಆತ್ಮದ ಲಕ್ಷಣ ನಾವು ನೋಡ್ತಾ ಇದ್ದೇವೆ. ಆತ್ಮದಲ್ಲಿ 2 ಬಗೆ ಇದೆ, ಒಂದು ಅಣು ಆತ್ಮ ಮತ್ತು ಒಂದು ವಿಭು ಆತ್ಮ. ಅಣು ಆತ್ಮ ಅಂದ್ರೆ ಜೀವಾತ್ಮ, ವಿಭು ಆತ್ಮ ಅಂದ್ರೆ ಪರಮಾತ್ಮ. ಇದನ್ನ ನಾವು ತಿಳ್ಕೊಳ್ಬೇಕು. ಪರಮಾತ್ಮ ಮತ್ತು ಜೀವಾತ್ಮ ಎರಡೂ ಕೂಡ ದೇಹವೆಂಬ ಒಂದೇ ವೃಕ್ಷದಲ್ಲಿ ಇದ್ದಾರೆ, ಹೃದಯದಲ್ಲಿ ಇದ್ದಾರೆ. ಆದರೆ ಇಲ್ಲಿ ವ್ಯತ್ಯಾಸ ಏನು ಕೇಳಿದರೆ, ಪರಮಾತ್ಮ ಅವನು ಭಗವಂತನ ಸ್ವಾಂಶ ವಿಸ್ತರಣೆ, ಜೀವಾತ್ಮ ಭಗವಂತನ ವಿಭಿನ್ನಾಂಶ. ಆಮೇಲೆ ಜೀವಾತ್ಮ ತನ್ನ ನಿಜ ಸ್ವರೂಪವನ್ನು ಮರೆತಿದ್ದಾನೆ, ಪರಮಾತ್ಮ ಹಾಗಲ್ಲ. ಆಮೇಲೆ ಪರಮಾತ್ಮ ಏನ್ ಮಾಡ್ತಾನೆ, ಅವನು ಜೀವಿಯ ಒಂದು ಚಟುವಟಿಕೆಗಳನ್ನ ಗಮನಿಸುತ್ತಾನೆ ಅಲ್ವಾ, ಉಪದೃಷ್ಟ ಹನುಮಂತ ಅಲ್ವಾ. ಮತ್ತೆ ಅವನು ಎಲ್ಲ ಜೀವಿ ಚಟುವಟಿಕೆ ಮಾಡ್ಲಿಕ್ಕೆ ಅವನಿಗೆ ಫಲವನ್ನು ಕೊಡ್ತಕ್ಕಂಥವನು ಪರಮಾತ್ಮನೇ. ಇದೆಲ್ಲ ಜ್ಞಾನವನ್ನ ನಾವು ಗುರುವಿನಿಂದ ಪಡ್ಕೊಳ್ಬೇಕು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಶ್ರೀಲ ಪ್ರಭುಪಾದರು. ಆಮೇಲೆ ಹಿಂಸೆಯ ಪ್ರಯೋಜನ ಮಾಡ್ಕೊಳ್ಳೋದು ಹೇಗೆ, ಮತ್ತೆ ಹಿಂಸೆ ಎಲ್ಲಿ ಹಿಂಸೆ ಆಗತ್ತೆ, ಹಿಂಸೆ ಎಲ್ಲಿ ಹಿಂಸೆ ಆಗುವುದಿಲ್ಲ ಅಂತ.
ಅಲ್ಲಿ ಇಲ್ಲಿ ಏನ್ ಹೇಳ್ತಾರೆ, ಹಿಂಸೆ ಯಾವಾಗ ಹಿಂಸೆ ಆಗೋದಿಲ್ಲ ಅಂದ್ರೆ, ಈಗ ನ್ಯಾಯಾಧೀಶ ಅವನು ಒಂದು ಕೊಲೆ ಮಾಡಿದವನಿಗೆ ಶಿಕ್ಷೆ ಕೊಡ್ತಾರೆ, ಗಲ್ಲು ಶಿಕ್ಷೆ, ಅದು ಹಿಂಸೆ ಆಗೋದಿಲ್ಲ. ಅವನ ಅವನ ಕೊಲ್ಲಲಿಕ್ಕೆ ಆರ್ಡರ್ ಕೊಟ್ಟರು ಕೂಡ ಅದು ಹಿಂಸೆ ಆಗೋದಿಲ್ಲ. ಅಲ್ಲಿ ಮನು ಸಮಿತಿಯಲ್ಲಿ ಏನ್ ಹೇಳ್ತಾರೆ, ಮನು ಸಮಿತಿಯಲ್ಲಿ ಅಂದ್ರೆ ಮರಣದಂಡನೆ ಕೊಡಬೇಕು ಯಾರು ಕೊಲೆ ಮಾಡಿದ್ದಾರೆ ಹೇಳಿದ್ದಾರೆ. ಅದರ ಅರ್ಥ ಏನು? ಅದು ಹಿಂಸೆ ಅಲ್ಲ. ಯಾಕಂದ್ರೆ ಮುಂದಿನ ಜನ್ಮದಲ್ಲಿ ಅನೇಕ ಪಾಪದ ಫಲವನ್ನು ಅವನು ಅನುಭವಿಸ್ಬೇಕಾಗತ್ತೆ. ಅದಕ್ಕೆ ಈಗ ವೈದ್ಯರು ಒಂದು ಶಸ್ತ್ರಚಿಕಿತ್ಸೆ ಮಾಡಿ ತುಂಬಾ ಅಂದ್ರೆ ಹಿಂಸೆ ಆಗತ್ತೆ ಅಲ್ವಾ, ಆದ್ರೆ ಅದು ಹಿಂಸೆಯಾ? ಅಲ್ಲ. ಅಲ್ಲ. ಯಾಕಂದ್ರೆ ವೈದ್ಯರ ಉದ್ದೇಶ ರೋಗಿಯನ್ನು ಕೊಲ್ಲುವುದಲ್ಲ ಅಲ್ವಾ, ಗುಣಪಡಿಸ್ಲಿಕ್ಕಾಗಿ. ರೋಗವನ್ನು ವಾಸಿ ಮಾಡೋದು. ಅದಕ್ಕೆ ಕೃಷ್ಣನ ಆದೇಶದಂತೆ ಯಾರು ಯುದ್ಧ ಮಾಡ್ತಾರೆ ಅರ್ಜುನ, ಅವನು ಮಾಡೋದು ಹಿಂಸೆ ಆಗೋದಿಲ್ಲ. ಯಾಕಂದ್ರೆ ಭಗವಂತ ಹೇಳಿದನ್ನ ಅವನು ಭಗವಂತನ ಆರ್ಡರ್ನ ಕ್ಯಾರಿ ಔಟ್ ಮಾಡ್ತಾ ಇದ್ದಾನೆ. ಆಮೇಲೆ ಇದು ದೇಹಾಂತರ ಪ್ರಾಪ್ತಿ ಬಗ್ಗೆ ಹೇಳ್ತಾ ಇದ್ದಾರೆ. ದೇಹ ಅಂದ್ರೆ ಬಟ್ಟೆ ಇದ್ದಾಗೆ ಅಲ್ವಾ, ನಾವು ಬಟ್ಟೆ ಕಳಚಿ ಹಾಕ್ತೇವೆ, ಹಳೆ ಬಟ್ಟೆ ಆಯ್ತು ಅಲ್ವಾ, ಆ ಬಟ್ಟೆ ಕಳಚಿ ಹಾಕ್ಬಿಡ್ತೇವೆ. ಮತ್ತೆ ಅದೇ ರೀತಿ ಜೀವಾತ್ಮನು ಕೂಡ ದೇಹವನ್ನ ಬಿಡ್ತಾನೆ. ಆಗ ದೇಹ ಒಂದು ದೇಹದಿಂದ ಮತ್ತೊಂದು ದೇಹಕ್ಕೆ ಆ ಆತ್ಮ ಹೊರಟು ಹೋಗುತ್ತೆ. ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ ನೋಡಿ. ಹೃದಯ ಇಲ್ಲಿ ಮನುಷ್ಯ ಏನ್ ಮಾಡ್ತಾನೆ, ಹೇಗೆ ಬಟ್ಟೆಗಳನ್ನು ತೊಟ್ಟುಕೊಳ್ತಾನೆ, ಹಾಗೆ ಆತ್ಮವು ಜೀರ್ಣವಾದ ದೇಹವನ್ನು ಬಿಟ್ಟು ಹೊಸ ದೇಹವನ್ನು ಸ್ವೀಕರಿಸುತ್ತೆ. ನೋಡಿ, ಎಲ್ಲರೂ ಸತ್ರು ಸಾವನ್ನಪ್ಪಿದ್ರಂದ್ರೆ ಅಲ್ಲಿಗೆ ಅವ್ರಿಗೆ ಎಂಡ್ ಆಗೋದಿಲ್ಲ ಅಲ್ವಾ, ಅವ್ರಿಗೆ ಮತ್ತೊಂದು ದೇಹ ಸಿಗ್ತದೆ. ಹೌದು ಅಲ್ವಾ? ಹೌದು ಮಾತಾಜಿ. ಅದಕ್ಕೆ ನಾವು ಭೌತಿಕ ಪ್ರಪಂಚದಿಂದ ಹೋಗ್ಬೇಕು. ಯಾಕಂತಂದ್ರೆ ಮತ್ತೆ ಮತ್ತೆ ಅದೇ ಭೌತಿಕ ಶರೀರ ಪಡ್ಕೊಂಡ್ರೆ ಹುಟ್ಟು ಸಾವು ಮುಪ್ಪು ರೋಗ ಯಾವಾಗ್ಲೂ ಇದ್ದೇ ಇರುತ್ತೆ ಅಲ್ವಾ. ಅದಕ್ಕೆ ಹೌದು ಏನ್ ಮಾತಾಜಿ. ಹೇಳ್ತಾರೆ ಅಂದ್ರೆ, ಇದರಿಂದ ಪಾರಾಗ್ಬೇಕು. ನಾವು ಪಾರಾಗ್ಬೇಕು ಅಂದ್ರೆ ಇಲ್ಲಿ ನಮ್ಗೆ ಇಲ್ಲಿ ಎರಡು ಅಂದ್ರೆ ಆತ್ಮ ಪರಮಾತ್ಮವನ್ನ ಎರಡು ಪಕ್ಷಿಗೆ ಹೋಲಿಸಿದ್ದಾರೆ. ಅಂದ್ರೆ ಈ ಆತ್ಮ ಅದು ಹಣ್ಣು ತಿನ್ನುತ್ತಾ ಇರುತ್ತೆ. ಹಣ್ಣು ತಿನ್ನೋದು ಅಂದ್ರೆ ಈ ಸುಖ ದುಃಖಗಳನ್ನ ಅನುಭವಿಸ್ತಾ ಇರುತ್ತೆ. ಭಗವಂತ ಆ ಪರಮಾತ್ಮ ಕೃಷ್ಣ ಅವನು ಏನ್ ಮಾಡ್ತಾನೆ ಅಂತ ವೀಕ್ಷಿಸುವ ಪಕ್ಷಿ ಅಲ್ವಾ, ಅವನು ನೋಡ್ತಾನೆ. ಮತ್ತೆ ಅವನು ಮಾರ್ಗದರ್ಶನವನ್ನು ಕೊಡ್ತಾನೆ. ಆದ್ರೆ ಕೇಳಲಿಕ್ಕೆ ನಮ್ಗೆ ಇದಿರೋದಿಲ್ಲ. ನಾವು ನಮ್ಮದ್ರೊಳಗೆ ನಾವು ಮುಳುಗಿ ಬಿಟ್ಟಿರ್ತೇವೆ ಅಲ್ವಾ. ಅದಕ್ಕೆ ನಮ್ಗೆ ಭಗವಂತ ಹೇಳ್ದೆ ಕೇಳಿಸೋದಿಲ್ಲ. ನಮ್ಗೆ ಆ ಪರಮಾತ್ಮನ ಒಂದು ಗೈಡೆನ್ಸೇ ನಮಗ್ ಗೊತ್ತಾಗೋದಿಲ್ಲ. ಆದ್ರೆ ಯಾವಾಗ ನಾವು ಆ ಪರಮಾತ್ಮನನ್ನ ನಾವು ಕಡೆ ಮುಖ ತೋರಿಸ್ತೇವೆ, ಅವಾಗ ಏನಾಗುತ್ತೆ, ಎಲ್ಲ ದುಃಖದಿಂದ ನಾವು ಪಾರಾಗ್ಲಿಕ್ಕೆ ಸಾಧ್ಯ. ಸೊ ನಾವು ಏನ್ ಮಾಡಿದ್ದೇವೆ, ಪರಮಾತ್ಮನಿಗೆ ವಿಮುಖವಾಗಿದ್ದೇವೆ ಅಲ್ವಾ. ಈ ಬದ್ಧಾತ್ಮ ಪರಮಾತ್ಮನಿಂದ ವಿಮುಖನಾಗಿದ್ದಾನೆ. ಯಾವಾಗ ಪರಮಾತ್ಮನ ಕಡೆ ಮುಖವನ್ನು ತೋರಿಸ್ತಾನೆ, ಅವಾಗ ಏನಾಗುತ್ತೆ, ಪರಮಾತ್ಮ ನಮ್ ಕಂಟ್ರೋಲ್ ಮಾಡ್ತಾನೆ. ಪರಮಾತ್ಮನ ಎಲ್ಲ ದುಃಖದಿಂದ ನಾವು ಪಾರಾಗ್ಬೋದಂತೆ. ಸೊ ಹಾಗಾಗಿ ನಾವು ಕೃಷ್ಣ ಪ್ರಜ್ಞೆಗೆ ಬಂದಾಗ ಇದೆಲ್ಲ ತಿಳುವಳಿಕೆ ಬರುತ್ತೆ ಅಲ್ವಾ. ಇಲ್ಲದಿದ್ರೆ ಗೊತ್ತಿತ್ತ ನಮ್ಗೆ ಇದೆಲ್ಲ? ಹರೇ ಕೃಷ್ಣ. ಇಲ್ಲ ಮಾತಾಜಿ, ಗೊತ್ತಿರ್ಲಿಲ್ಲ. ಆದ್ದರಿಂದ ನಾವು ಭಗವಂತನಿಂದ ವಿಮುಖರಾಗಿದ್ದೇವೆ. ನಾವು ಯಾವಾಗ ಕೃಷ್ಣನ ಕಡೆ ಮುಖ ಮಾಡ್ತೇವೆ, ನಾವೆಲ್ಲ ಈ ಭೌತಿಕ ಪ್ರಪಂಚದ ದುಃಖದಿಂದ ನಾವು ಪಾರಾಗಬಲ್ಲ. ಇಲ್ಲಿ ಹೇಳ್ತಾನೆ, ಶೋಕದಿಂದ ಮುಕ್ತನಾಗಬಲ್ಲ. ಮತ್ತೆ ಆತ್ಮದ ಒಂದು ಮುಂದಿನ ವಿವರಣೆಗಳನ್ನು ಕೊಡ್ತಾರೆ. ಆತ್ಮನ ಶಸ್ತ್ರಗಳು ಕತ್ತರಿಸ್ಲಿಕ್ಕೆ ಸಾಧ್ಯ ಇಲ್ಲ, ಅಗ್ನಿ ಸುಡೋದಿಲ್ಲಂತೆ. ನೋಡಿ, ನಾವು ಯಾರಾದರೂ ಸತ್ತರೆ ಕೆಲವು ಕಡೆ ಸುಡುತ್ತಾರೆ ಅಲ್ವಾ, ಶವವನ್ನ ಸುಡುತ್ತಾರೆ ಅಲ್ವಾ, ಆದ್ರೆ ಆತ್ಮ ಸುಡ್ಲಿಕ್ಕೆ ಬರೋದಿಲ್ಲ ಅಲ್ವಾ. ಆತ್ಮವನ್ನ ನೀರಲ್ಲಿ ನೆನೆಸ್ಲಿಕ್ಕೂ ಬರೋದಿಲ್ಲ. ಗಾಳಿ ಬೀಸಿದ್ರೆ ಒಣಗ್ಬಿಡುತ್ತೆ ಕೆಲವೊಂದೆಲ್ಲ, ಆದ್ರೆ ಆತ್ಮ ಒಣಗೋದಿಲ್ಲ. ಆತ್ಮಕ್ಕೆ ಗಾಳಿಯಿಂದ ಒಣಗೋದಿಲ್ಲ, ನೀರಿಂದ ನೆನೆಯೋದಿಲ್ಲ, ಅಗ್ನಿಯಿಂದ ಸುಡೋದಿಲ್ಲ, ಶಸ್ತ್ರ ಕತ್ತರಿಸೋದಿಲ್ಲ. ಇದೆಲ್ಲ ಆತ್ಮ ನಿರಂತರವಾದದ್ದು, ಶಾಶ್ವತವಾದದ್ದು ಅಂತ. ಅದಕ್ಕೆ ಇದೆಲ್ಲ ಒಂದು ವಿವರಣೆ. ಇಲ್ಲಿ ಮಾಯಾವಾದಿಗಳಿಗೆ ಇದೆಲ್ಲ ವಿವರಣೆ ಮಾಡ್ಲಿಕ್ಕೆ ಆಗೋದಿಲ್ಲಂತೆ. ಆತ್ಮ ಅಸ್ತಿತ್ವಕ್ಕೆ ಹೇಗೆ ಬಂದಿದೆ, ಅದು ಮಾಯಾಶಕ್ತಿಯಿಂದ ಹೇಗೆ ಆವೃತವಾಗಿದೆ, ಇದನ್ನೆಲ್ಲ ಮಾಯಾವಾದಿಗೆ ವಿವರಣೆ ಮಾಡ್ಲಿಕ್ಕೆ ಬರೋದಿಲ್ಲ. ಯಾಕೆಂದ್ರೆ ನಾವು ಆತ್ಮ ಒಂದೇ ಪರಮಾತ್ಮ ಒಂದೇ ಅಂತ ಹೇಳ್ತಾನೆ ಅಲ್ವಾ ಮಾಯಾವಾದಿ. ಯಾಕೆಂದ್ರೆ ಆತ್ಮ ಜೀವಾತ್ಮ ಪರಮಾತ್ಮನಿಂದ ಬೇರ್ಪಟ್ಟ ಅಂಶ. ಈಗ ಬೆಂಕಿದ್ದು ದೂರವಾದರೆ ಆ ಕಿಡಿಗೆ ಬೆಂಕಿಯೊಡನೆ ಇದ್ದ ಆ ಶಕ್ತಿ ಕಡಿಮೆ ಆಗ್ಬಿಡುತ್ತೆ ಅಲ್ವಾ. ಹಾಗೆ ಜೀವಾತ್ಮರು
ಭಗವಂತನಿಂದ ಬೇರೆ ಆದಾಗ ಶಕ್ತಿ ಕಡಿಮೆ ಆಗ್ಬಿಡುತ್ತೆ. ಮತ್ತೆ ಇನ್ನು ಕೆಲವು ಮತ್ತೆ ಮುಂದುವರಿದು ಆತ್ಮದ ಲಕ್ಷಣಗಳು. ಆತ್ಮವನ್ನ ಮುರಿಲಿಕ್ಕಾಗೋದಿಲ್ಲ, ನೀರಲ್ಲಿ ಕರಗಿಸ್ಲಿಕ್ಕಾಗೋದಿಲ್ಲ, ಸುಡಲಿಕ್ಕಾಗೋದಿಲ್ಲ, ಒಣಗ್ಲಿಕ್ಕಾಗೋದಿಲ್ಲ, ಅವನು ಶಾಶ್ವತವಾದವನು ಅಂತ ಹೇಳ್ತಾ ಇದ್ದಾರೆ. ಮತ್ತೆ ಇಲ್ಲಿ ಆತ್ಮಕ್ಕೆ ಏನಾಗ್ತದೆ ಅಂದ್ರೆ ಭೌತಿಕ ಪ್ರಪಂಚಕ್ಕೆ ಬಂದ ಕೂಡಲೇ ಕಲ್ಮಶಯುಕ್ತವಾಗುತ್ತೆ. ಅಂದ್ರೆ ರಜೋಗುಣ, ತಮೋಗುಣ ಮತ್ತೆ ಸತ್ವಗುಣ ಅದಕ್ಕೆ ಅದನ್ನ ಕವರ್ ಮಾಡುತ್ತೆ. ಗುಣಗಳು, 3 ಗುಣಗಳು. ಅಂದ್ರೆ ಆ ಸರ್ವಗತಃ ಅಂತ ಇಲ್ಲಿ ಹೇಳ್ತಾರೆ. ಅಂದ್ರೆ ಎಲ್ಲ ಗ್ರಹಗಳಲ್ಲಿ ಜೀವಿಗಳಿದ್ದಾರಂತೆ. ನೋಡಿ, ನಮಗೆ ಸೂರ್ಯ ಗ್ರಹದಲ್ಲಿ, ಚಂದ್ರ ಗ್ರಹದಲ್ಲಿ ಜೀವಿಗಳಿದ್ರೆ ನಂಬಲಿಕ್ಕಾಗತ್ತಾ? ಇಲ್ಲ ಮಾತಾಜಿ. ಆದರೆ ಇಲ್ಲಿ ಶಾಸ್ತ್ರ ಏನ್ ಹೇಳ್ತದೆ, ಎಲ್ಲ ಗ್ರಹಗಳಲ್ಲಿಯೂ ಜೀವಿಗಳು ಕಿಕ್ಕಿರಿದಿದ್ದಾರಂತೆ. ಇಪ್ಪತ್ತನೇ ಶ್ಲೋಕದಲ್ಲಿ ಮತ್ತೆ ಹೇಳ್ತಾರೆ, ಆತ್ಮನು ಕಣ್ಣಿಗೆ ಕಾಣೋದಿಲ್ಲ. ನಮ್ ಕಣ್ಣಿಗೆ ಕಾಣ್ತದೆ ಆತ್ಮ? ಇಲ್ಲ ಮಾತಾಜಿ. ಇಲ್ಲ. ಅವನನ್ನ ಗ್ರಹಿಸ್ಲಿಕ್ಕೆ, ಆತ್ಮವನ್ನ ಗ್ರಹಿಸ್ಲಿಕ್ಕೆ ಆಗೋದಿಲ್ಲ. ಸೊ ಹಾಗಾಗಿ ನೀನು ದುಃಖಿಸಬಾರದು. ಅಂದ್ರೆ ಅರ್ಜುನ ದುಃಖ ಪಡ್ತಾ ಇದ್ದಾನೆ. ಸೊ ಆತ್ಮ ಯಾವಾಗ ಶಾಶ್ವತ, ನೀ ಯಾಕೆ ಕಳ್ತಾ ಇದೀಯಾ ಅಂತ ಕೇಳ್ತಾನೆ. ಸೊ ಹಾಗಾಗಿ ಆತ್ಮದ ಬಗ್ಗೆ ತಿಳಿಬೇಕು ಅಂತಂದ್ರೆ ನಾವು ಹೇಗ್ ಮಾಡ್ಬೇಕು? ಆತ್ಮ ತಿಳಿಬೇಕು ಅಂದ್ರೆ ನಾವು ಗುರುವಿಗೆ ಶರಣಾಗ್ಬೇಕು ಅಲ್ವಾ? ಇಲ್ಲಿ ಕೃಷ್ಣ ಗುರುವಾಗಿದ್ದಾನೆ, ಅವನ ಆತ್ಮಜ್ಞಾನವನ್ನು ಕೊಡ್ತಾ ಇದ್ದಾನೆ. ಹಾಗೆ ನಮಗೆ ಕೂಡ ಆತ್ಮಜ್ಞಾನ ಗುರುವಿಂದ ಪಡ್ಕೊಳ್ಬೇಕು ಅಲ್ವಾ? ಹೌದು ಮಾತಾಜಿ. ಹಾಗಾಗಿ ತಂದೆಯು ಯಾರು ಎನ್ನುವುದನ್ನು ತಿಳಿಯಲು ತಾಯಿಯು ಮಾತಲ್ಲದೆ ಬೇರೆ ಪ್ರಮಾಣ ಇಲ್ಲ. ಆಗ ವೈದಿಕ ಸಾಹಿತ್ಯದಲ್ಲಿ ಎಲ್ಲ ವಿವರಣೆಗಳಿದೆ. ಈ ಶ್ಲೋಕದಲ್ಲಿ ಏನ್ ಹೇಳ್ತಾ ನೋಡ್ತಾನೆ, ಮತ್ತೆ ಆತ್ಮದ ಬಗ್ಗೆನೇ ವಿವರಣೆಗಳು. ಈ ಆತ್ಮ ಹುಟ್ಟುತ್ತದೆ, ಸಾಯುತ್ತದೆ ಅಂತ ನೀವು ತಿಳಿದ್ರು ಕೂಡ ಶೋಕಿಸುವ ಒಂದು ಅಗತ್ಯ ಇರಲಿಲ್ಲ. ಕೆಲವರು ಈ ಬೌದ್ಧ ಧರ್ಮ ಅಂದ್ರೆ ಏನು ಅಂತಂದ್ರೆ, ಅವರು ದೇಹವನ್ನು ಬಿಟ್ಟು ಆತ್ಮಕ್ಕೆ ಪ್ರತ್ಯೇಕ ಅಸ್ತಿತ್ವವಿದೆ ಅಂತ ನಂಬೋದಿಲ್ಲ. ನೋಡಿ, ಅವರು ದೇಹ ಒಂದೇ, ಆತ್ಮವೂ ಒಂದೇ ಅಂತ ಹೇಳ್ತಾರೆ. ಇದು ಅರ್ಥ ಆಯ್ತಾ? ಈ ಬೌದ್ಧ ಧರ್ಮ. ಹರೇ ಕೃಷ್ಣ. ಆಮೇಲೆ ಈ ಲೌಕಿಕ ವಿಜ್ಞಾನಿಗಳು ಕೂಡ ಏನ್ ಹೇಳ್ತಾರೆ ಅಂತಂದ್ರೆ, ದೇಹವು ಎಲ್ಲಾ ಭೌತಿಕ ಅಂಶಗಳ ಸಂಯೋಜನೆ, ಸಮ್ ಕೆಮಿಕಲ್ ಕಾಂಬಿನೇಷನ್ ಅಂತ ಹೇಳ್ತಾರೆ. ಆದರೆ ಈಗ ನಮಗೆ ಗೊತ್ತಿದೆ ನಾವು ಆತ್ಮ ಅಂದ್ರೆ ಏನು. ಹರೇ ಕೃಷ್ಣ. ಒಂದು ಅಂಶ, ಭಗವಂತನ ಅಂಶ ಮಾತಾಜಿ. ಭಗವಂತನ ವಿಭಿನ್ನಾಂಶ. ಸೊ ಇದನ್ನ ನೆನ್ಪಿಟ್ಕೋಬೇಕು. ಸೊ ಹಾಗಾಗಿ ಬೌದ್ಧ ಧರ್ಮದಲ್ಲಿ ಅದು ನಾಸ್ತಿಕವಾದ. ಬೌದ್ಧ ಧರ್ಮ ಅಂದ್ರೆ ನಾಸ್ತಿಕ. ಅವ್ರೇನ್ ಹೇಳ್ತಾರೆ, ದೇಹವನ್ನು ಬಿಟ್ಟು ಆತ್ಮಕ್ಕೆ ಪ್ರತ್ಯೇಕ ಅಸ್ತಿತ್ವ ಇದೆ ಅಂತ ಅವರು ನಂಬೋದಿಲ್ಲ. ಇದು ಕೂಡ ತುಂಬಾ ಮುಖ್ಯವಾಗಿದೆ. ಜಾತಸ್ಯ ಹಿ ಧ್ರುವೋ ಮೃತ್ಯುರ್ ಜನ್ಮ ಮೃತಸ್ಯ ಚ ತಸ್ಮಾತ್ ಅಪರಿಹಾರ್ಯತೆ ನತ್ವಂ ಶೋಚಿತು ಮರ್ಹಸಿ. ಈಗ ಹುಟ್ಟಿದವನು ಸಾಯಲೇಬೇಕು, ಸತ್ತವನು ಮತ್ತೆ ಖಂಡಿತವಾಗಿ ಹುಟ್ಟುತ್ತಾನೆ. ಆದ್ರೆ ಅವನಿಗೆ ಯಾವ ದೇಹ ಸಿಕ್ಕುತ್ತೆ ಅದು ಅವನ ಕರ್ಮಾನುಸಾರ. ಆಮೇಲೆ ಹೇಳ್ತಾರೆ, ಇಲ್ಲಿ ಕುರುಕ್ಷೇತ್ರ ಯುದ್ಧ ಭಗವಂತನ ಸಂಕಲ್ಪ. ಸೊ ಆದ್ದರಿಂದ ಅಲ್ಲಿ ಯುದ್ಧ ಮಾಡುವುದು ಏನಾಗತ್ತೆ, ಅರ್ಜುನನಿಗೆ ಹಿಂಸೆ. ಅದು ಹಿಂಸೆ ಅಲ್ಲ, ಅರ್ಜುನ ಮಾಡ್ತಾ ಇರೋದು ಹಿಂಸೆ ಆಗೋದಿಲ್ಲ. ಭಗವಂತನ ಆರ್ಡರ್ನವನ್ನು ಪಾಲನೆ ಮಾಡ್ತಾ ಇದ್ದಾನೆ. ಇಲ್ಲಿ ಅಂದ್ರೆ ಎಲ್ಲ ಜೀವಿಗಳು ಏನಾಗತ್ತೆ, ಸೃಷ್ಟಿಗಿಂತ ಮೊದಲು ಯಾರು ಇರೋದಿಲ್ಲ ಅಲ್ವಾ? ಸೃಷ್ಟಿ ಆದಾಗ ಮಾತ್ರ ಜೀವಿಗಳು ಬರುತ್ತೆ. ಕೆಲವು ಕಾಲ ಈ ಸೃಷ್ಟಿ ಇರೋ ತನಕ ಜೀವಿಗಳು ಇರ್ತಾರೆ. ಸೃಷ್ಟಿ ನಾಶವಾದ್ಮೇಲೆ ಅವ್ರು ಕಾಣೋದಿಲ್ಲ. ಅಂದ್ರೆ ಯಾವಾಗ್ಲೂ ಈ ಭೌತಿಕ ಪ್ರಪಂಚ ಹೇಳೋದು ಶಾಶ್ವತ ಅಲ್ಲ, ಇದನ್ನ ಹೇಳ್ತಾರೆ. ಹಾಗಾಗಿ ಈ ಐಕ ದೇಹಗಳು ನಾಶವಾಗ್ತವೆ. ಯಾವಾಗ ಪ್ರಳಯ ಕಾಲ ಬಂದಾಗಲೂ ನಾಶವಾಗ್ತವೆ ಅಲ್ವಾ? ದೇಹ ಅದು
ಸಾವು ಬಂದಾಗ ನಾಶವಾಗುತ್ತೆ, ಪ್ರಳಯ ಬಂದಾಗಲೂ ಕೂಡ ಎಲ್ಲವೂ ನಾಶವಾಗುತ್ತೆ. ಇಲ್ಲಿ ನೋಡಿ, ಈ 29ನೇ ಶ್ಲೋಕದಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಆತ್ಮನ ನೋಡಿ ಕೆಲವರು ಆಶ್ಚರ್ಯ ಪಡ್ತಾರಂತೆ. ಆಶ್ಚರ್ಯದಿಂದ ಕೆಲವರು ವರ್ಣನೆ ಮಾಡ್ತಾರೆ, ಮತ್ತೆ ಆಶ್ಚರ್ಯಕರ ಅಂತ ಕೆಲವರು ಕೇಳ್ತಾರೆ. ಕೆಲವರಿಗೆ ಆತ್ಮದ ಬಗ್ಗೆ ಎಷ್ಟು ಹೇಳಿದ್ರು ಕೂಡ ಅರ್ಥ ಆಗೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಯಾಕೆಂದ್ರೆ ನೋಡಿ, ಈಗ ಒಂದು ಆನೆಯ ಶರೀರದಲ್ಲಿ ಆಗ್ಲಿ, ಆಮೇಲೆ ಬೃಹತ್ ಆಲದ ಮರದ ಶರೀರದಲ್ಲಿ ಆಗ್ಲಿ, ದೇಹದಲ್ಲಾಗ್ಲಿ, ಎಲ್ಲ ಕಡೆಗೂ ಆತ್ಮ ಇದೆ ಅಲ್ವಾ? ಹರೇ ಕೃಷ್ಣ. ಹೌದು ಮಾತಾಜಿ. ನೋಡಿ, ಬ್ರಹ್ಮನಲ್ಲೂ ಆತ್ಮ ಇದೆ, ಆಮೇಲೆ ಸಣ್ಣ ಇರುವೆನಲ್ಲೂ ಆತ್ಮ ಇದೆ. ಇದು ಹೇಗೆ ಇಷ್ಟು ಆತ್ಮ ಇರೋದು ಒಂದೇ ಸೈಜು, ಆದ್ರೆ ನೋಡಿ ಕೆಲವು ದೇಹಗಳು ತುಂಬಾ ಭೂತಾಕಾರವಾಗಿ ದೊಡ್ಡದಾಗಿರ್ತವೆ ಅಲ್ವಾ? ಅಂದ್ರೆ ಆನೆ ಶರೀರ ಇರುವೆ ಶರೀರಕ್ಕೆ ಹೋಲಿಸಿದರೆ ಅಲ್ವಾ? ಇದು ವಿಸ್ಮಯ ಹೌದು ಅಲ್ವೋ? ಹೌದು ಮಾತಾಜಿ. ಇರುವೆ ಶರೀರದಲ್ಲಿರೋ ಆತ್ಮಕ್ಕೂ ಅದೇ ಸೈಜು, ಆನೆ ಶರೀರದಲ್ಲಿರೋ ಆತ್ಮಕ್ಕೂ ಅದೇ ಸೈಜು, ಬ್ರಹ್ಮನ ಶರೀರದಲ್ಲಿರೋ ಆತ್ಮಕ್ಕೂ ಅದೇ ಸೈಜು. ಆದ್ರೆ ದೇಹ ವ್ಯತ್ಯಾಸ ಅಲ್ವಾ? ಹೌದು ಮೇಡಮ್. ಅದಕ್ಕೆ ಆಶ್ಚರ್ಯದಿಂದ ನೋಡ್ತಾರಂತೆ ಆ ಆತ್ಮದ ಬಗ್ಗೆ. ನೋಡಿ, ಆತ್ಮದ ವಿಷಯವನ್ನು ಯಾರು ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗತ್ತೆ ಅವರ ಬದುಕು ಸಾರ್ಥಕ ಅಂತೆ. ನೋಡಿ, ಯಾರು ಭಗವದ್ಗೀತೆ ತರಗತಿಗೆ ಬಂದು ಆತ್ಮದ ಬಗ್ಗೆ ಕಲ್ತ್ಕೊಳ್ಳಿಕ್ಕೆ ಆ ಪ್ರಯತ್ನ ಮಾಡಿ ಆತ್ಮದ ಬಗ್ಗೆ ತಿಳ್ಕೊಳ್ತಾರೆ, ಅವರ ಬದುಕು ಸಾರ್ಥಕ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ನೋಡಿ, ಇನ್ನೊಂದು ಹೇಳ್ತಾರೆ ಶ್ರೀಲ ಪ್ರಭುಪಾದರು, ಯಾರು ಶ್ರೀಕೃಷ್ಣ ದೇವೋತ್ತಮ ಪರಮ ಪುರುಷ ಅಂತ ಯಾರು ಒಪ್ಕೋತಾರೆ, ಅವರು ವಿಶೇಷವಾಗಿ ಹಿಂದಿನ ಜನ್ಮಗಳಲ್ಲಿ ತಪಸ್ಸು ಯಜ್ಞಗಳನ್ನು ಮಾಡಿರ್ಬೇಕಂತೆ. ಅಂದ್ರೆ ಕೃಷ್ಣ ಪ್ರಜ್ಞೆಗೆ ಯಾರು ಬರ್ತಾರೆ ಅವರು ಇದೆಲ್ಲವನ್ನು ಮುಗಿಸಿದ್ದಾರೆ, ಯಜ್ಞವನ್ನ, ಈ ಒಂದು ತಪಸ್ಸು ಇದೆಲ್ಲ ಮುಗಿಸಿ ಆಮೇಲೆ ಭಗವಂತನ ಅವ್ಯಾಜ ಕೃಪೆಯಿಂದ ಮಾತ್ರ ನಮಗೆ ಕೃಷ್ಣ ಪ್ರಜ್ಞೆ ಬರ್ಲಿಕ್ಕೆ ಸಾಧ್ಯ, ಕೃಷ್ಣ ಬಗ್ಗೆ ತಿಳ್ಕೊಳ್ಳಿಕ್ಕೆ ಸಾಧ್ಯ ಅಲ್ವಾ? ಗುರು ಕೃಷ್ಣ ಕೃಪಾಪಾಹೆ ಭಕ್ತಿಲತಾ ಮತ್ತೆ ಹೇಳ್ತಾರೆ, ಇದೆ ಆತ್ಮನನ್ನ ಕೊಲ್ಲಲಿಕ್ಕೆ ಸಾಧ್ಯ ಇಲ್ಲ, ಸೊ ಹಾಗಾಗಿ ನೀನು ದುಃಖಿಸ್ಲಿಕ್ಕೆ ಅಗತ್ಯ ಇಲ್ಲ, ನನಗೆ ದುಃಖ ಆಗ್ತದೆ ಕೊಂದ್ರೆ ಅಂತ ಹೇಳ್ತಾನಲ್ವಾ ಪಾಪ. ಇದಕ್ಕೆ ಆತ್ಮಜ್ಞಾನವನ್ನು ಕೊಡ್ತಾನೆ. ಅಂದ್ರೆ ಭೀಷ್ಮ ಮತ್ತು ದ್ರೋಣರು ಸಾಯ್ತಾರೆ ಅಂತ ನೀನು ಕರ್ತವ್ಯಚ್ಯುತ ಆಗ್ಬಾರ್ದು ಅಲ್ವಾ? ಅವರಿಗೆ ಮತ್ತೊಂದು ಶರೀರ ಸಿಗ್ತದೆ. ಇದು ಜ್ಞಾನವನ್ನ ಹೇಳ್ತಾನೆ. ಅಂದ್ರೆ ಅರ್ಥ ಹಿಂಸೆಗೆ ಪ್ರೋತ್ಸಾಹ ಇದೆ ಅಂತ ಅಲ್ಲ. ಅಲ್ಲಿ ಗುರುವನ್ನ ಭೀಷ್ಮರನ್ನ ಕೊಂದ್ರೆ ಅಥವಾ ದ್ರೋಣನನ್ನ ಕೊಂದ್ರೆ ಯಾಕೆ ಅಲ್ಲಿ ಪಾಪ ಇಲ್ಲ? ಹರೇ ಕೃಷ್ಣ. ಕೃಷ್ಣನ ಒಂದು ಇದಾಗಿರ್ತದೆ, ಅವ್ರು ಆಲ್ರೆಡಿ ದುರ್ಯೋಧನನ ಸೈಡ್ ತಗೊಂಡು ಅಧರ್ಮದ ಸೈಡ್ ತಗೊಂಡಿರೋದ್ರಿಂದ ಅವರು ಸಾಯೋದು ನಿಶ್ಚಯ ಆಗಿದೆ. ಭಗವಂತ ಅವ್ರನ್ನ ಕೊಲ್ಬೇಕಂತ ಈಗ ಡಿಸೈಡ್ ಮಾಡಿ ತಮ್ಮ ಇದನ್ನ ಕಳ್ಕೊಳ್ತಾರೆ, ಗುರುವಿನ ಸ್ಥಾನವನ್ನ ಕಳ್ಕೊಂಡು. ಯಾಕೆ ಅಂತಂದ್ರೆ ಅವರು ದ್ರೋಣಾಚಾರ್ಯರು ಅವರು ಅಧರ್ಮದ ಹಾದಿಯನ್ನು ಹಿಡಿದಿದ್ರಿಂದ ಅವರು ಗುರುವಿನ ಒಂದು ಸ್ಥಾನವನ್ನ ಕಳ್ಕೊಳ್ತಾರೆ. ಸೊ ಅದನ್ನ ಮುಂದೆ ಹೇಳ್ತಾರೆ ಕಾಣುತ್ತೆ ಮುಂದೆ ಶ್ಲೋಕದಲ್ಲಿ. ಸೊ ಹಾಗಾಗಿ ಅವರನ್ನ ಕೊಂದ್ರು ಕೂಡ ಪಾಪ ಬರೋದಿಲ್ಲ. ಇಲ್ಲಿ ಕ್ಷತ್ರಿಯ ಅಂದ್ರೆ ಯಾರು ಅಂತ ಶ್ರೀಲ ಪ್ರಭುಪಾದ ಹೇಳ್ತಾರೆ. ಕ್ಷತ್ ಅಂದ್ರೆ ತೊಂದರೆ, ತ್ರಾಯತೆ ಅಂದ್ರೆ ರಕ್ಷಿಸುವುದು. ಹಾಗಾಗಿ ತೊಂದರೆಯನ್ನ ರಕ್ಷಿಸುವವನು ಕ್ಷತ್ರಿಯ. ಹಾಗಾಗಿ ಕ್ಷತ್ರಿಯ ಅಂತಂದ್ರೆ ಕ್ಷತ್ರನ ಕ್ವಾಲಿಟೀಸ್ ಏನು ಅಂತಂದ್ರೆ, ಕಾಡಿಗೆ ಹೋಗಿ ಹುಲಿಯ ಎದುರಿಗೆ ಸವಾಲು ಹಾಕಿ ಕತ್ತಿ ಹಿಡಿದು ಹೋರಾಡ್ತಿದ್ರಂತೆ. ಹುಲಿಯು ಸತ್ತಾಗ ಅವನು ಅದಕ್ಕೆ ರಾಜಯೋಗ್ಯ ಅಂತ್ಯ ಸಂಸ್ಕಾರನ ಮಾಡ್ತಿದ್ರು. ಯಾಕೆ? ಕ್ಷತ್ರಿಯರು ಟ್ರೈನಿಂಗ್ ತಗೊಳಕ್ ಹೋಗ್ತಿದ್ರು. ಅಂದ್ರೆ ಕ್ಷತ್ರಿಯರಿಗೂ ಅಷ್ಟು ಅಂದ್ರೆ ಇದಿರುತ್ತೆ, ಅಂದ್ರೆ ಏನ್ ಹೇಳ್ತೀನಿ ಅದಕ್ಕೆ, ಶಾಸ್ತ್ರ ತೇಜಸ್.
ಹಿಂದೆಲ್ಲ ಯಜ್ಞದಲ್ಲಿ ಬಲಿ ಕೊಟ್ರೆ ಬ್ರಾಹ್ಮಣರು ಅಷ್ಟು ಮಂತ್ರ ಹೇಳಿದ್ರೆ ಆ ಯಜ್ಞದಲ್ಲಿ ಬಲಿ ಕೊಟ್ಟ ಪ್ರಾಣಿ ಮನುಷ್ಯರಾಗಿ ಬರ್ತಾ ಇದ್ರಂತೆ. ಸೊ ಇದು ಮನುಷ್ಯ ಅಂದ್ರೆ ಬ್ರಾಹ್ಮಣತ್ವಕ್ಕೆ ಇರ್ತಕ್ಕಂಥ ಸವಾಲು. ಆಮೇಲೆ ಸ್ವಧರ್ಮದಲ್ಲಿ 2 ವಿಧ ಅಂತ ಹೇಳ್ತಾರೆ. ಒಂದು ವರ್ಣಾಶ್ರಮ ಧರ್ಮ, ಅದು ಅಂದ್ರೆ ದೇಹದ ನೆಲೆಯಲ್ಲಿ ಸ್ವಧರ್ಮ ವರ್ಣಾಶ್ರಮ ಧರ್ಮ. ಆತ್ಮದ ನೆಲೆಯಲ್ಲಿ ಧರ್ಮ ಅದು ಸನಾತನ ಧರ್ಮ. ಹಾಗಾಗಿ ಏನ್ ಹೇಳ್ತಾನೆ, ಕರ್ಮಕಾಂಡದ ಒಂದು ಉತ್ತರ ಕೊಡ್ತಾ ಇದ್ದಾನೆ. ಏನಂದ್ರೆ, ನೀನು ಯುದ್ಧ ಬಂದಾಗ ಗೆದ್ರೆ ಸ್ವರ್ಗ, ಗೆದ್ರೆ ನಿನ್ಗೆ ಸಾಮ್ರಾಜ್ಯ, ಸತ್ರೆ ಸ್ವರ್ಗ. ಅಂದ್ರೆ ಎಲ್ಲಾ ರೀತಿಯಲ್ಲೂ ಉತ್ತರ ಕೊಡ್ತಾನೆ. ಕರ್ಮಕಾಂಡದಲ್ಲಿ ಇದು ಉತ್ತರ ಕೊಡ್ತಾನೆ. ಜಗತ್ತಿನ ಪರಮ ಗುರು ಭಗವಂತ, ಅವನಂತ ಗುರು ಬೇರೆ ಇಲ್ಲ. ಯಾಕಂದ್ರೆ ಅಷ್ಟು ಒಳ್ಳೆ ಗುರು. ಹಾಗಾಗಿ ನೀನು ಯುದ್ಧ ಮಾಡದೆ ಇರ್ಲಿಕ್ಕೆ ಬೇರೆ ಕಾರಣವೇ ಇಲ್ಲ ಅಂತ ಹೇಳ್ತಾನೆ. ಸ್ವರ್ಗದ ನೀನು ಗೆದ್ದರೆ ಭೂಮಂಡಲವನ್ನೇ ನೀನು ಅನುಭವಿಸ್ತೀಯಾ, ಸತ್ತರೆ ನಿನ್ಗೆ ಸ್ವರ್ಗ ಕೊರತೆ. ಕರ್ಮಕಾಂಡದ ಒಂದು ಉತ್ತರ. ನೀನು ಯುದ್ಧ ಮಾಡದೆ ಹೋದ್ರೆ ಏನಾಗತ್ತೆ ಅರ್ಜುನ? ನೀ ಯುದ್ಧ ಮಾಡದೆ ಇದ್ರೆ ನೀನು ಆ ಯುದ್ಧವನ್ನ ಅಲಕ್ಷ್ಯ, ನಿನ್ನ ಕರ್ತವ್ಯವನ್ನ ನೀನು ಮಾಡ್ಲಿಲ್ಲ ಅಂತ ನೀನು ಪಾಪಕ್ಕೊಳಗಾಗ್ತಾನೆ. ಅಂದ್ರೆ ಕರ್ತವ್ಯ ಮಾಡ್ಬೇಕಂತೆ. ನಾವು ನಮ್ಮ ಒಂದು ದೇಹದಲ್ಲಿ ನಮ್ಮ ಯಾವ ಒಂದು ಕರ್ತವ್ಯಕ್ಕೆ ನಾವು ಬದ್ಧರಾಗಿರ್ತೇವೆ ಅದನ್ನ ನಾವು ಮಾಡ್ಲೇಬೇಕು. ಮಾಡದೆ ಹೋದ್ರೆ ನಮ್ಗೆ ಪಾಪ ಅಂತೆ. ಸೊ ಬ್ರಾಹ್ಮಣನಾದವನು ಷಟ್ಕರ್ಮ ಮಾಡ್ಲೇಬೇಕು. ಅದನ್ನ ಪಾಠನ್ ಮಾಡ್ಲೇಬೇಕು. ಕ್ಷತ್ರಿಯ ಆದವ ಅವನು ಜನರನ್ನ ಕಾಪಾಡಬೇಕು, ಯುದ್ಧ ಮಾಡಬೇಕು. ಹಾಗೆ ಕೃಷಿಗೋರಕ್ಷ ವೈಶ್ಯರು ಮಾಡಬೇಕು, ಶೂದ್ರರು ಸೇವೆ ಮಾಡಬೇಕು. ಇದು ಮಾಡದೆ ಹೋದ್ರೆ ಅವ್ರಿಗೆ ಪಾಪ ಅಂತೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಮತ್ತೆ ಇಲ್ಲಿ ಶಿವನು ಕೂಡ ಒಂದು ಬೇಡರ ರೂಪದಲ್ಲಿ ಬಂದಾಗ ಅವನು ಶಿವನೊಂದಿಗೆ ಹೋರಾಡಿದ ಅರ್ಜುನ. ಆಮೇಲೆ ಪಾಶುಪತಾಸ್ತ್ರವನ್ನು ಕೊಟ್ಟಿದ್ದ. ಸೊ ಹಾಗಾಗಿ ದ್ರೋಣಾಚಾರ್ಯರು ಕೂಡ ಒಳ್ಳೆ ಶಿಷ್ಯನಾಗಿದ್ದ ಅವನು. ಸೊ ಹಾಗಾಗಿ ಇಂದ್ರನು ಕೂಡ ಅವನಿಗೆ ತುಂಬಾ ಪ್ರಶಂಸೆ ಮಾಡಿ ನೋಡಿ. ಇಂದ್ರ, ಶಿವ ಎಲ್ಲರೂ ಕೂಡ ಅರ್ಜುನನಿಗೆ ಪ್ರಶಂಸೆ ಮಾಡಿದ್ರು. ಅಂತ ದೊಡ್ಡ ವೀರಾದಿ ವೀರ ಈ ಒಂದು ಅರ್ಜುನ ಅವನು ಅವನ ಸ್ವಧರ್ಮ ಏನು? ಅವನು ಕ್ಷತ್ರಿಯ ಧರ್ಮವನ್ನು ಪಾಲನೆ ಮಾಡೋದು. ಅದು ಸರಿಯಲ್ಲ ಅಂತ ಹೇಳ್ತಾ ಇದ್ದಾನೆ ಅಲ್ವಾ? ನೀನು ಕೀರ್ತಿ ಕಳ್ಕೊಳ್ತೀಯ, ಮತ್ತೆ ನೀನು ನರಕ ಮಾರ್ಗಕ್ಕೆ ಹೋಗ್ತೀಯ. ಯಾಕೆ ನರಕ ಮಾರ್ಗ? ನಿನ್ನ ಕರ್ತವ್ಯವನ್ನು ಅಲಕ್ಷಿಸೋದಕ್ಕೆ ಪಾಪ ಮಾಡ್ದಂಗ ಆಗತ್ತಂತೆ. ಅದಕ್ಕೆ ನೀನು ನರಕಕ್ಕೆ ಹೋಗ್ಬಿಡ್ತೀಯ ಅಂತ ಹೇಳ್ತಾ ಇದ್ದಾನೆ ಅರ್ಜುನನ್ಗೆ. ಎರಡನೇ ಅಧ್ಯಾಯ ತುಂಬಾ ಶ್ಲೋಕಗಳಿದೆ, 72 ಶ್ಲೋಕ ಅಂತ ಕಾಣುತ್ತೆ ಅಲ್ವಾ? ಹೌದು ಮಾತಾಜಿ. ಹೌದು ಮಾತಾಜಿ. ಒಂದೇ ದಿವಸದಲ್ಲಿ ಮುಗಿಸ್ಲಿಕ್ಕೆ ಆಗತ್ತಾ? ಹರೇ ಕೃಷ್ಣ. ಆಗಲ್ಲ ಮಾತಾಜಿ. ಸೊ ಹಾಗಾಗಿ ನೀನು ಯುದ್ಧ ಮಾಡ್ಬೇಕು. ಯುದ್ಧ ಮಾಡದಿದ್ರೆ ನಿನ್ಗೆ ಅಪಕೀರ್ತಿ ಬರ್ತದೆ. ಯಾಕೆ? ನೀನು ಅವನು ಕ್ಷತ್ರಿಯ, ನೀನು ಯುದ್ಧ ಮಾಡ್ಲೇಬೇಕು. ನೋಡಿ, ಯಾರಿಗೆ ಒಂದು ತನ್ನ ಗೌರವ ಇರ್ತದೆ ಅವನಿಗೆ ಅಪಕೀರ್ತಿ ಬಂದ್ರೆ, ಕೆಟ್ಟ ಹೆಸರು ಬಂದ್ರೆ ಬಹಳ ಸಾಯ್ದಾದ್ರೂ ಬೇಕು, ಕೆಟ್ಟ ಹೆಸರು ಬೇಡ ಅಲ್ವಾ? ಹರೇ ಕೃಷ್ಣ. ಅದಕ್ಕೆ ಹೇಳ್ತಾರೆ, ನೀ ಯುದ್ಧ ಮಾಡೋದಿಲ್ಲ ಅಂದ್ರೆ ಜನ ನಿನ್ ಹೇಳಿ ಅಂತ ಹೇಳ್ತಾರೆ, ಜನ ನಿನ್ನನ್ನ ಹೀಯಾಳಿಸ್ತಾರೆ, ಆ ಕೆಟ್ಟ ಮಾತಾಡ್ತಾರೆ. ಆಗ ಏನಾಗತ್ತೆ? ನಿನ್ನ ಗೌರವಕ್ಕೆ ಧಕ್ಕೆ ಬರುತ್ತೆ ಅಲ್ವಾ? ಅದು ಸಾಯುವುದಕ್ಕಿಂತ ಅಪಕೀರ್ತಿ ಸಾವಿಗಿಂತ ಕೇಡಂತೆ. ಹಾಗಾಗಿ ನಿನಗೆ ಅಪಕೀರ್ತಿ ಬರೋದಿಲ್ಲ. ನೀನು ಸತ್ತರೆ ನಿನಗೆ ಅಪಕೀರ್ತಿ ಬರೋದಿಲ್ಲ ಅಂತ ಹೇಳ್ತಾರೆ, ಯುದ್ಧ ಮಾಡಿ ಸತ್ತರೆ. ಮತ್ತೆ ಭಗವಂತ ತೀರ್ಮಾನ ಕೊಡ್ತಾನೆ ಅರ್ಜುನನಿಗೆ. ಏನ್ ಹೇಳ್ತಾನೆ? ನೀನು ಯುದ್ಧ ಭೂಮಿ ಬಿಟ್ಟು ಹೋದ್ರೆ ದುರ್ಯೋಧನ, ಕರ್ಣ ಎಲ್ಲ ಸುಮ್ನಿರ್ತಾರ? ಅರ್ಜುನನ ಬಗ್ಗೆ ಹೀಯಾಳಿಸೋದಿಲ್ವಾ? ಹರೇ ಕೃಷ್ಣ. ಹೌದು. ಯುದ್ಧ ಭೂಮಿ ಬಿಟ್ಕೊಂಡು ಅರ್ಜುನ ಹೋದ ಅಂತ ತಿಳ್ಕೊಳ್ಳಿ, ಅವಾಗ ಅವರೆಲ್ಲ ಹೀಯಾಳಿಸ್ತಾರೆ ಅಲ್ವಾ? ಇನ್ನು ಪ್ರಾಣ ಭಯದಿಂದ ಹೊರಟು ಹೋದೆ ಅಂತ ತಮಾಷೆ ಮಾಡ್ತಾರೆ ಅಲ್ವಾ? ಚಿಮಾರಿ ಆಗ್ತಾರೆ.
ಆಗ ಅವನ ಗೌರವ ಎಲ್ಲ ಮಣ್ಣು ಪಾಲಾಗ್ತದೆ ಅಂತ ಹೇಳ್ತಾರೆ. ಮತ್ತೆ ಶತ್ರುಗಳು ಅವಾಚ್ಯ ಶಬ್ದವನ್ನು ಮಾತಾಡ್ತಾರೆ. ಯಾಕಂದ್ರೆ ಅವನ ಶತ್ರುಗಳು ಅಂದ್ರೆ ಯಾರು? ದುರ್ಯೋಧನ, ಕರ್ಣ, ಇವರೆಲ್ಲ ಅರ್ಜುನ ಶತ್ರು. ಈಗ ಅರ್ಜುನನ್ಗೆ ಎಲ್ಲ ಅವನ ಹೇಳಿದ ಪ್ರಶ್ನೆಗಳಿಗೆಲ್ಲ ಉತ್ತರ ಕೊಡ್ತಾ ಇದ್ದಾನೆ. ಏನ್ ಹೇಳ್ತಾನೆ? ನೀನು ಸೋತರೆ ನೀನು ಮಡಿದು ಸ್ವರ್ಗ ಸೇರ್ತೀಯ, ಗೆದ್ರೆ ಭೂಮಿಯನ್ನ ಆಳ್ತೀಯ. ಸೊ ಹಾಗಾಗಿ ನಿನಗೆ ಯಾವುದೇ ರೀತಿ ಎಲ್ಲ ರೀತಿಯಿಂದಲೂ ನಿನಗೆ ಒಳ್ಳೇದೇ ಆಗತ್ತೆ ಅಂತ ಹೇಳ್ತಾನೆ. ನೋಡು, ನೀನು ಯುದ್ಧ ಮಾಡ್ಬೇಕು, ಅದು ನಿನ್ನ ಕರ್ತವ್ಯ ಅಂತ ನೀನು ಯುದ್ಧ ಮಾಡು ಅಂತ ಹೇಳ್ತಾ ಇದ್ದಾರೆ ಅರ್ಜುನನಿಗೆ. ನಿನ್ಗೇನು ಯುದ್ಧದಲ್ಲಿ ನಿನ್ಗೆ ಯಾರಾದರೂ ನಷ್ಟ ಆಯ್ತು, ಎಷ್ಟೋ ಜೀವಿಗಳೆಲ್ಲ ಸಾಯ್ತಾರೆ, ಅಲ್ಲಿ ಕಷ್ಟಗಳು ಬರುತ್ತೆ, ಅದನ್ನು ನೀನು ಎಣಿಸ್ಬೇಡ. ನಿನ್ಗೆ ಜಯ ಸಿಕ್ಕತ್ತೆ ಅಥವಾ ನಿನ್ಗೆ ಸೋಲಾಗತ್ತೆ, ಅದನ್ನೂ ನೀನು ಎಣಿಸ್ಬೇಡ. ಅಂದ್ರೆ ನಿನ್ನ ಕರ್ತವ್ಯವನ್ನು ಮಾಡು. ಅಂದ್ರೆ ನಾವೀಗ ಯಾವ ರೀತಿ ಜೀವನ ಮಾಡ್ಕೊಂಡು ಬರ್ಬೇಕು, ನಮ್ಮ ಕರ್ತವ್ಯವನ್ನು ನಾವು ಹೇಗ್ ಮಾಡ್ಬೇಕು ಅಂತಂದ್ರೆ, ನಮಗ್ ಸುಖ ಬರ್ಲಿ ದುಃಖ ಬರ್ಲಿ, ನಮಗೆ ಜಯ ಬರ್ಲಿ ಅಪಜಯ ಬರ್ಲಿ, ಲಾಭ ಆಗ್ಲಿ ನಷ್ಟ ಆಗ್ಲಿ, ಅದಕ್ಕೆ ನಾವು ಅದನ್ನು ಪರಿಗಣಿಸ್ಲೇಬಾರ್ದಂತೆ. ನಮ್ಮ ಕರ್ತವ್ಯವನ್ನು ನಾವು ಮಾಡ್ಬೇಕು. ಇದು ಅರ್ಥ ಆಯ್ತಾ? ಹರೇ ಕೃಷ್ಣ ಭಗವದ್ಗೀತೆಯಿಂದ ನಮಗೆ ಕಲಿಸುವ ಪಾಠ. ಹರೇ ಕೃಷ್ಣ. ಹೌದು ಈಗ ಮಾತಾಜಿ. ನಮಗೆ ನುಕ್ಸಾನ್ ಆಗತ್ತೆ ಅಲ್ವಾ? ಅವಾಗ ನಮಗೆ ನಷ್ಟ ಆದಾಗ ನಾವು ಒಳ್ಳೆ ರೀತಿಯಿಂದ ಇರ್ತೇವಾ? ಇಲ್ಲ ಮಾತಾಜಿ. ಇಲ್ಲ ಅಯ್ಯೋ, ಮಾತಾಜಿ. ಅದನ್ನ ನಾವು ಮಾಡಬಾರ್ದಂತೆ, ಆತರ ಮಾಡಬಾರ್ದಂತೆ. ಅದನ್ನ ಯಾವುದನ್ನು ಪರಿಗಣಿಸಬಾರ್ದಂತೆ. ಅಥವಾ ನಮ್ಗೆ ದೊಡ್ಡ ಜಯ ಸಿಕ್ಕತ್ತೆ, ದೊಡ್ಡ ಲಾಭ ಸಿಕ್ಕತ್ತೆ, ಅವಾಗ ನಾವ್ ಏನ್ ಮಾಡ್ತೇವೆ? ಲಾಭ ಸಿಕ್ಕಿದ್ರೆ ಒಳ್ಳೆಯದೇ. ಬಾರ್ದು. ಲಾಭ ಸಿಕ್ಕಿದ್ರೆ ಏನ್ ಮಾಡ್ತೇವೆ? ತುಂಬಾ ಖುಷಿ ಖುಷಿ ಪಡ್ತೇವೆ ಅಲ್ವಾ? ಸೊ ಅಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಭಗವದ್ಗೀತೆ ಏನ್ ಹೇಳ್ತದೆ ಅಂದ್ರೆ, ನೀನು ಲಾಭ ಸಿಕ್ಕಾಗ ನೀನು ಹಾರಾಡ್ಬೇಡ, ಹಾರಾಟ ಮಾಡಬೇಡ. ನಿನಗೆ ನಷ್ಟ ಸಿಕ್ಕಿದಾಗ ನೀನು ಕುಗ್ಗಬೇಡ. ಆತರ ಇರಕ್ಕಾಗತ್ತೆ ನಮಗೆ? ಕಷ್ಟ ಇರಕ್ಕಾಗ- ಮಾತಾಜಿ. ಅದನ್ನ ಆತರ ಕಲಿಬೇಕಂತೆ ನಾವು. ಭಗವದ್ಗೀತೆಯಿಂದ ನಾವು ಏನನ್ನ ಕಲಿಬೇಕು? ಹರೇ ಸುಖ ಕೃಷ್ಣ. ಕಷ್ಟ ಬಂದ್ರೆ ಕುಗ್ಬಾರ್ದು. ಸ್ಥಿತಪ್ರಜ್ಞತೆ ಕಲಿ. ನಾವು ಆದ್ರೆ ಕಷ್ಟ ಬಂದ್ರೆ ಹತ್ತು ಬಿಡ್ತೇವೆ, ಕೂಗು ಬಿಡ್ತೇವೆ ಅಲ್ವಾ? ಹರೇ ಕೃಷ್ಣ. ಹೌದು. ಇದೇ ಅಲೌಕಿಕ ಪ್ರಜ್ಞೆ ಅಂತೆ. ಅಲೌಕಿಕ ಪ್ರಜ್ಞೆ ಅಂದ್ರೆ, ನಮ್ಗೆ ಯಾವ್ದಾದ್ರು ಕೆಲಸದಲ್ಲಿ ಸಕ್ಸಸ್ ಆದ್ರೆ ನಮ್ಗೆ ದೊಡ್ಡ ಖುಷಿ ಆಗ್ಬಿಡುತ್ತೆ, ಫೇಲ್ಯೂರ್ ಆದ್ರೆ ನಮ್ಗೆ ತುಂಬಾ ದುಃಖ ಆಗತ್ತೆ ಅಲ್ವಾ? ಹೌದು ಮಾತಾಜಿ. ಅದೆಲ್ಲ ಆತರ ಮಾಡ್ಲೇಬಾರ್ದಂತೆ. ನಾವು ಭಗವದ್ಗೀತೆಯಲ್ಲಿ ಏನ್ ಹೇಳ್ತಾರಂದ್ರೆ, ನಿಮ್ಗೆ ಸುಖ ಬರ್ಲಿ ದುಃಖ ಬರ್ಲಿ, ಲಾಭ ಆಗ್ಲಿ ನಷ್ಟ ಆಗ್ಲಿ, ಜಯ ಆಗ್ಲಿ ಅಪಜಯ ಆಗ್ಲಿ, ಅದರದ ಪರಿಣಾಮವನ್ನು ನೀನು ಯೋಚನೆ ಮಾಡಬಾರ್ದು, ಪರಿಗಣಿಸಬಾರದು. ಅದು ನೀನು ಹೀಗ್ ಮಾಡಿದರೆ ಪಾಪದ ಲೇಪವಿಲ್ಲ, ಇಲ್ಲದಿದ್ರೆ ಪಾಪದ ಲೇಪ ಬರ್ತದೆ ಅಂತ ಹೇಳ್ತಾರೆ. ಯುದ್ಧ ಮಾಡ್ಲಿಕ್ಕೆ ಅಂತ ನೀನು ಯುದ್ಧ ಮಾಡು. ಹಾಗಾಗಿ ಇಲ್ಲಿ ನಮಗೆ ಕೃಷ್ಣ ಪ್ರಜ್ಞೆ ನಾವೇನ್ ತಿಳ್ಕೊಳ್ಬೇಕು ಅಂತಂದ್ರೆ, ಅಂದ್ರೆ ಅದ ಯಾವುದೇ ಆಗ್ಲಿ ನಾವು ಅದನ್ನ ಕೃಷ್ಣ ಪ್ರಜ್ಞೆಯ ಕರ್ಮಗಳಿಗೆ ನಮ್ಮನ್ನ ಸಂಪೂರ್ಣವಾಗಿ ತೊಡಸ್ಕೊಂಡ್ರೆ ನಮ್ಗೆ ಅದರದ ಫಲ ಏನು ನಮಗೆ ಕರ್ಮ ಬಂಧನನೇ ಇರೋದಿಲ್ಲ ನಮ್ಗೆ. ಸೊ ಹಾಗಾಗಿ ಏನ್ ಹೇಳ್ತಾರೆ, ಕೃಷ್ಣನಿಗಾಗಿ ಮಾತ್ರವೇ ಎಲ್ಲ ಕೆಲಸವನ್ನು ಮಾಡಬೇಕು. ಇದು ಅಲೌಕಿಕ ಪ್ರಜ್ಞೆ. ಏನು ಪ್ರಜ್ಞೆ ಅದು? ನಾವೇನ್ ಮಾಡ್ತಾ ಇದ್ದೇವೆ ಈಗ? ಇಂದ್ರಿಯ ಭೋಗಕ್ಕಾಗಿ ನಾವು ಮಾಡ್ತಾ ಇದ್ದೇವೆ ಅಲ್ವಾ? ಹೌದು ಮಾತಾಜಿ. ಆದ್ರೆ ಮಾಡಬಾರ್ದಂತೆ. ಆದರೆ ಕೃಷ್ಣನ ತೃಪ್ತಿಗಾಗಿ ನಾವು ಎಲ್ಲರೂ ಕೂಡ ಕೆಲಸ ಮಾಡ್ಬೇಕು. ಇದು ಅಲೌಕಿಕ ಪ್ರಜ್ಞೆ, ಇದೇ ಕೃಷ್ಣ ಪ್ರಜ್ಞೆ. ಆದ್ರೆ ಯಾರು ಕೃಷ್ಣ ಪ್ರಜ್ಞೆ ತುಂಬಾ ಮುಂದುವರೆದಿರ್ತಾರೆ ನೋಡಿ, ಮಾಧವೇಂದ್ರ ಪುರಿ ಅಂತವರಿಗೆ ಈ ತರ ಯಾವುದು ಭೌತಿಕ ಹಂಗಿರೋದಿಲ್ಲಂತೆ. ಅಂದ್ರೆ ನಮ್ಗೇನಿರುತ್ತೆ, ನಮ್ಗೆ ಎಲ್ಲಾರು 6 ಋಣಗಳಿರುತ್ತೆ ಅಲ್ವಾ? ಅವರಿಗೆ ಋಣಗಳೇ ಇರೋದಿಲ್ಲಂತೆ. ಯಾಕೆ? ಅವರು ಭಗವಂತನಿಗಾಗಿ ಎಲ್ಲವನ್ನು ಜೀವನವನ್ನೇ ಮುಡಿಪಿಟ್ಟಿದಾರಲ್ವಾ? ಸೊ ಅವಾಗ ಭಗವಂತ ಎಲ್ಲ ಋಣವನ್ನು ತೀರಿಸ್ತಾನಂತೆ. ಅದಕ್ಕೆ ಆಯ್ತಾ ದೇವರ್ಷಿ ಭೂತಾಪ್ತ ನೃಣಾಂ ಪಿತೃಣಾಂ ನಕಿಂಕರೋ ನಾಯಂ ಋಣೀಚ ರಾಜನ್ ಸರ್ವಾತ್ಮನ ಯ ಶರಣಂ ಶರಣ್ಯಂ ಗತೋ ಮುಕುಂದಂ ಪರಿಹೃತ್ಯ ಕರ್ತಂ. ಸೊ ಹಾಗಾಗಿ ಏನ್ ಹೇಳ್ತಾ ಇದ್ದಾನೆ, ಇಲ್ಲಿಯವರೆಗೆ ಈ ಜ್ಞಾನವನ್ನು ನಿನಗೆ ವಿಶ್ಲೇಷಣವಾಗಿ ತಿಳಿಸಿದ್ದೇನೆ, ಅಂದ್ರೆ ಆತ್ಮಜ್ಞಾನ ತಿಳಿಸಿದ್ದಾನೆ. ಇದನ್ನ ಯೋಗದ ರೀತಿಯಲ್ಲಿ ಹೇಳ್ತೇನೆ ಅಂತ ಹೇಳ್ತಾರೆ. ಸಾಂಖ್ಯ ಯೋಗ ಅಂದ್ರೆ ಏನು? ಸಾಂಖ್ಯ ಯೋಗ ಅಂದ್ರೆ
ಅದು ಆತ್ಮದ ನಿಜವಾದ ಸ್ವರೂಪವನ್ನು ವಿವರಿಸುವ ದರ್ಶನ, ಸಾಂಖ್ಯ ದರ್ಶನ ಅಂದ್ರೆ ಭಕ್ತಿ ಯೋಗವೇ ಇದು. ಇಲ್ಲಿ ಅರ್ಜುನ ಮಾಡ್ತಕ್ಕಂಥದ್ದು ಅವನ ನಿರ್ಧಾರಗಳು ಹೇಗೆ ತಪ್ಪು ಅಂತ ಈಗ ಹೇಳ್ತಾ ಇದ್ದಾನೆ. ಈ ಎರಡು ರೀತಿಯ ಅಂದ್ರೆ ಅರ್ಜುನ ಏನ್ ಮಾಡಿದ, ತನ್ನ ಅಂದ್ರೆ ಯುದ್ಧ ಮಾಡೋದಿಲ್ಲ ಹೇಳಿ ಅವನು ಯುದ್ಧದಿಂದ ವಿಮುಖನಾಗ್ಲಿಕ್ಕೆ ಬಯಸಿದೆಯಲ್ಲ, ಅದು ಇಂದ್ರಿಯ ತೃಪ್ತಿ ಆಗ್ತದೆಯಂತೆ. ಯಾಕೆ ಇಂದ್ರಿಯ ತೃಪ್ತಿ ಆಗ್ತದೆ? ಯಾಕಂದ್ರೆ ಅವನು ದೇಹ ಸಂಬಂಧ ದೇಹ ಭಾವನೆಯಿಂದ ಇರೋದ್ರಿಂದ ಅದು ಅವನಿಗೆ ಇಂದ್ರಿಯ ತೃಪ್ತಿ ಆಗ್ತದೆ. ಈಗ ಕೃಷ್ಣನನ್ನ ಗುರುವಾಗಿ ಸ್ವೀಕಾರ ಮಾಡಿರೋದ್ರಿಂದ ಅವನಿಗೆ ಈಗ ಬುದ್ಧಿಯೋಗ ಅಥವಾ ಕರ್ಮಯೋಗದ ವಿಚಾರವನ್ನ ಇಲ್ಲಿ ಹೇಳ್ತಾ ಇದ್ದಾನೆ. ಬುದ್ಧಿಯೋಗ ಅಂದ್ರೆ ಭಕ್ತಿ ಯೋಗವೇ, ಭಗವಂತನ ಭಕ್ತಿ ಸೇವೆ. ಸಾಂಖ್ಯ ಯೋಗ ಅಂದ್ರೆ ದೇಹ ಮತ್ತು ಆತ್ಮಗಳ ವಿಶ್ಲೇಷಣಾತ್ಮಕ ವರ್ಣನೆ. ಆದ್ರೆ ಇಲ್ಲಿ ಎರಡು ರೀತಿಯ ಸಾಂಖ್ಯ ಇದೆ. ಒಂದು ನಾಸ್ತಿಕ ಕಪಿಲ, ಮತ್ತೊಂದು ದೇವಹೂತಿ ಕಪಿಲ. ದೇವಹೂತಿ ಕಪಿಲ ಅವನು ಭಗವಂತನ ಅವತಾರ. ಸೊ ಅದು ನಿಜವಾದ ಸಾಂಖ್ಯ ಯೋಗ ಅಂದ್ರೆ ಭಕ್ತಿ ಯೋಗ. ಲೌಕಿಕ ಸಾಂಖ್ಯ ಯೋಗ ಭಕ್ತಿ ಯೋಗ ಅಲ್ಲ. ಇಲ್ಲಿ ನಮ್ಗೆ ಬುದ್ಧಿ ಯೋಗ ಅಂದ್ರೆ ಏನು ಅಂತ ತಿಳ್ಕೊಳ್ಬೇಕು. ಬುದ್ಧಿ ಯೋಗ ಅಂದ್ರೆ ಕೃಷ್ಣ ಪ್ರಜ್ಞೆ ಭಕ್ತಿ ಸೇವೆಗೆ ಬುದ್ಧಿ ಯೋಗ ಅಂತ ಕೂಡ ಕರೀತಾರೆ. ಯಾರು ಭಕ್ತಿ ಸೇವೆಯಲ್ಲಿ ನಿರತರಾಗಿರ್ತಾರೆ ಅವರಿಗೆ ತನ್ನಿಂದ ತಾನೇ ಭಗವಂತನ ಇದರಿಂದ ಜ್ಞಾನ ಬರುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಅವರು ಜ್ಞಾನಕ್ಕಾಗಿ ಶ್ರಮ ಪಡದೆ ಹೋದ್ರು ಭಕ್ತಿ ಸೇವೆಯಲ್ಲಿ ತೊಡಗಿಕೊಂಡ್ರೆ ಅವ್ರಿಗೇನಾಗತ್ತೆ, ಭಗವಂತ ತಾನಾಗಿ ಬುದ್ಧಿ ಯೋಗನ ಕೊಡ್ತಾನೆ ಅಲ್ವಾ. ಹೌದು. ಈಗ ನೆಕ್ಸ್ಟ್ ಶ್ಲೋಕ ಕೂಡ ತುಂಬಾ ಇಂಪಾರ್ಟೆಂಟ್. ನೇಹ ವಿಕ್ರಮನಾಶೋಸ್ತಿ ಪ್ರತ್ಯವಾಯುವನ ವಿದ್ಯತೆ ಸ್ವಲ್ಪಮಪಿ ಅಸ್ಯ ಧರ್ಮಸ್ಯ ತ್ರಾಯತೆ ಮಹತೋ ಭಯಾತ್. ಅಂದ್ರೆ ಕೃಷ್ಣ ಪ್ರಜ್ಞೆಯಲ್ಲಿ ಅಲ್ಲಿ ಕುಗ್ಗುವುದಾಗಲಿ ನಾಶವಾಗಲಿ ಯಾವತ್ತೂ ಇಲ್ಲ. ಈ ಭಕ್ತಿ ಸೇವೆ ಮಾಡಿದ್ರೆ ನಮ್ಗೇನಾಗತ್ತೆ, ಭಕ್ತಿ ಸೇವೆ ಯಾವಾಗಲೂ ನಾಶವಾಗುವುದಿಲ್ಲ. ಬೇರೆ ಎಲ್ಲವೂ ಕೂಡ ಏನದು ಭೌತಿಕ ಅಲ್ವಾ. ನಾವು ಎಷ್ಟೇ ಡಿಗ್ರಿ ಪಡ್ಲಿ, ಎಷ್ಟೇ ಒಂದು ಸರ್ವಿಸ್ ಮಾಡ್ಲಿ, ಅದು ಯಾವ್ದಾದ್ರು ಮುಂದಿನ ಜನ್ಮಕ್ಕೆ ಬರುತ್ತಾ? ಇಲ್ಲ ಮಾತಾಜಿ. ಆದ್ರೆ ಕೃಷ್ಣ ಪ್ರಜ್ಞೆಯಲ್ಲಿ ನಾವು ಭಗವದ್ಗೀತೆ ಕ್ಲಾಸಿಗೆ ಬರ್ತೇವೆ, ಹರೇ ಕೃಷ್ಣ ಮಹಾಮಂತ್ರವನ್ನ ಹೇಳ್ತೇವೆ, ಭಕ್ತಿ ಸೇವೆ ಮಾಡ್ತೇವೆ. ಅದೇನಾಗತ್ತೆ, ಮುಂದಿನ ಅದು ನಾವು ಪೂರ್ಣವಾಗಿ ಈ ಜನ್ಮದಲ್ಲಿ ಮಾಡಿದ್ರೆ ನಮ್ಗೆ ಭಗವಂತ ಲೋಕಕ್ಕೆ ಹೋಗ್ಬೋದು. ಪೂರ್ಣವಾಗಿ ಮಾಡ್ಲಿಲ್ಲ ಅಂದ್ರೆ ಮುಂದಿನ ಜನ್ಮಕ್ಕೆ ಕ್ಯಾರಿ ಫಾರ್ವರ್ಡ್ ಆಗತ್ತೆ ಅಲ್ವಾ, ಅದು ನಷ್ಟ ಆಗೋದಿಲ್ಲ. ಹಾಗಾಗಿ ನಾವು ಏನ್ ಮಾಡ್ಬೇಕು, ನಾಶವಿಲ್ಲದ ಕೆಲಸ. ಕೃಷ್ಣ ಪ್ರಜ್ಞೆಯನ್ನು ಸೀರಿಯಸ್ ಆಗಿ ಮಾಡ್ಬೇಕು. ಕೃಷ್ಣ ಪ್ರಜ್ಞೆಯಲ್ಲಿ 1% ಮಾಡಿದ್ರು ಕೂಡ ಅದು ಶಾಶ್ವತವಾದ ಪರಿಣಾಮವನ್ನು ಕೊಡುತ್ತದೆ. ಆದ್ರೆ ಕೆಲವರು ಏನ್ ಮಾಡ್ತಾರೆ, ಕೃಷ್ಣ ಪ್ರಜ್ಞೆ ಬರೋದಿಲ್ಲ, ಆದ್ರೆ ಅವ್ರು ಏನ್ ಮಾಡ್ತಾರೆ, ತಮ್ಮ ಒಂದು ಭೌತಿಕ ಕರ್ತವ್ಯವನ್ನ ಚೆನ್ನಾಗಿ ಮಾಡ್ತಾರೆ. ಅದರಿಂದ ಏನಾದ್ರೂ ಪ್ರಯೋಜನ ಇದೆಯಾ? ಇಲ್ಲ, ಪ್ರಯೋಜನ ಇಲ್ಲ. ಅಲ್ಲೇ ಹೇಳ್ತಾನ್ರಿ, ಮನುಷ್ಯನು ತನ್ನ ಐಹಿಕ ಕಾಲಗಳನ್ನು ಪೂರ್ಣವಾಗಿ ಮಾಡಿದ್ರು ಲಾಭ ಏನು? ಇಲ್ಲ. ಸೊ ಅದಕ್ಕೆ ಕೃಷ್ಣ ಪ್ರಜ್ಞೆ ಹೇಳೋದು ನೋಡಿ, ಈ ಐಹಿಕಗಳಲ್ಲೆಲ್ಲ 4 0 ಇದ್ರೆ ಅಂತ ತಿಳ್ಕೊಳ್ಳಿ. ಆದ್ರೆ ಅದು ನೀವೊಂದು ಚೆಕ್ ಬರಿತೀರಿ, ಬರೇ 0 ಬಂದು 10 0 ಬರೆದ್ರು ಅದಕ್ಕೇನಾದ್ರೂ ಬೆಲೆ ಇದೆಯಾ? ಇಲ್ಲ. ಅದ್ರ ಹಿಂದೆ 1 ಬರೆದ್ರೆ ಅದಕ್ಕೆ ವ್ಯಾಲ್ಯೂ ನೋಡಿ. 4 0 ಹಾಕಿದ್ರೆ ಅದಕ್ಕೆ ಏನು ಬೆಲೆ ಇಲ್ಲ ಅಲ್ವಾ. ಅದ್ರ ಹಿಂದೆ 1 ಬರೆದ್ರೆ ಏನಾಗುತ್ತೆ? 1 ಲಕ್ಷ ಆಗುತ್ತೆ. 1 ಲಕ್ಷ ಆಗುತ್ತೆ. ಅದು ಬೆಲೆ ಬರುತ್ತೆ ಅಲ್ವಾ. ಅದೇ ರೀತಿ ಆ 1 ಹೇಳೋದು ಕೃಷ್ಣ, ಬೇರೆ 0ಗಳು ಹೇಳೋದು ಭೌತಿಕ ಎಲ್ಲ ಅಲ್ಲ. ನಾವು ಮನೆ, ಸಂಸಾರ, ಮತ್ತೆ ಹಣ, ಅದೆಲ್ಲ 0. ಅದರಿಂದ ಕೃಷ್ಣ ಇಲ್ಲದಿದ್ರೆ ಅವೆಲ್ಲ ಏನಾಗುತ್ತೆ, 0 ಆಗ್ಬಿಡುತ್ತೆ ಅಲ್ವಾ.
ಹೌದು ಮಾತಾಜಿ. ಆದ್ದರಿಂದ ಇಲ್ಲಿ ಹೇಳ್ತಾ ಇದ್ದಾರೆ ನೋಡಿ, ಐಹಿಕ ಕೆಲಸ ಕಾರ್ಯಗಳು ಅವುಗಳ ಪರಿಣಾಮಗಳು ದೇಹದೊಂದಿಗೆ ಅಂತ್ಯವಾಗುತ್ತವೆ. ನಾವು ಎಷ್ಟೇ ಡಿಗ್ರಿ ಪಡೀಲಿ, ಎಷ್ಟೇ ಕೆಲಸ ಮಾಡ್ಲಿ, ಅಥವಾ ಎಷ್ಟೇ ಸಂಪಾದನೆ ಮಾಡ್ಲಿ, ಅದನ್ನ ನಾವು ತೆಗೆದುಕೊಂಡು ಹೋಗ್ಲಿಕ್ಕೆ ಬರುತ್ತಾ ಮತ್ತೊಂದು ಇಲ್ಲ ಶರೀರಕ್ಕೆ? ಮಾತಾಜಿ. ಬರೋದಿಲ್ಲ. ಇಲ್ಲ. ಆದರೆ ಶಿಲ ಪ್ರಭುಪಾದ ಹೇಳ್ತಾರೆ, ಕೃಷ್ಣ ಪ್ರಜ್ಞೆಯಲ್ಲಿ ಮಾಡಿದ ಕೆಲಸವು ಮನುಷ್ಯನ ದೇಹವು ನಷ್ಟವಾದ ಅನಂತರವೂ ಅವನನ್ನು ಕೃಷ್ಣ ಪ್ರಜ್ಞೆಗೆ ಮತ್ತೆ ಕೊಂಡೊಯ್ಯುತ್ತದೆ. ಅದೇ ಮುಂದೆ ಅವನು ಸುಸಂಸ್ಕೃತ ಬ್ರಾಹ್ಮಣರ ಮನೆಯಲ್ಲಿ ಹುಟ್ಟಬಹುದು ಅಥವಾ ಶ್ರೀಮಂತ ಕುಟುಂಬದಲ್ಲಿ ಹುಟ್ಟಬಹುದು. ಅವನಿಗೆ ಮತ್ತೆ ಕೃಷ್ಣ ಪ್ರಜ್ಞೆ ಮುಂದುವರಲಿಕ್ಕೆ ಭಗವಂತ ಅವಕಾಶ ಮಾಡಿ ಕೊಡ್ತಾನೆ. ಇದು ತುಂಬಾ ಮುಖ್ಯವಾದ ಶ್ಲೋಕ. ವ್ಯವಸಾಯಾತ್ಮಕ ಬುದ್ಧಿ ಏಕೇಹ ಕುರುನಂದನ ಬಹುಶಃ ಅನಂತಾಶ್ಚ ಬುದ್ಧಯೋ ಅವ್ಯವಸಾಯಿನಾಂ. ಅಂದ್ರೆ ಯಾರು ಕೃಷ್ಣ ಪ್ರಜ್ಞೆಯಲ್ಲಿ ಇರ್ತಾರೆ ಅವರು ದೃಢ ಸಂಕಲ್ಪ ಮಾಡಿರ್ತಾರೆ. ಅವ್ರಿಗೆ ಒಂದೇ ಗುರಿ ಇರುತ್ತೆ. ಏನ್ ಗುರಿ? ಕೃಷ್ಣನ ಪಡ್ಕೊಳ್ಳೋದು. ಅದಕ್ಕೆ ವ್ಯವಸಾಯಾತ್ಮಕ ಬುದ್ಧಿ ಅಂತ ಹೇಳ್ತಾರೆ. ಅಂದ್ರೆ ಅದು ದೃಢವಾದ ಬುದ್ಧಿ. ಅದಕ್ಕೆ ಯಾರು ಹೇಳಿದ್ರು ಕೇಳೋದಿಲ್ಲ. ಅದಕ್ಕೆ ಅತ್ಯುನ್ನತ ಕೃಷ್ಣ ಪ್ರಜ್ಞೆ ಭಕ್ತಿ ಸೇವೆ ಮಾಡಿದ್ರೆ ನಮ್ಗೆ ಭಗವಂತ ಸಿಗ್ತಾನೆ. ಅದು ಅತ್ಯುನ್ನತ ಪರಿಪೂರ್ಣತೆ. ಅದಕ್ಕೆ ವ್ಯವಸಾಯಾತ್ಮಕ ಬುದ್ಧಿ ಅಂತ ಹೇಳ್ತಾರೆ. ಆದರೆ ಬೇರೆ ಎಲ್ಲ ಇದೆಯಲ್ಲ, ಅದು ಭೌತಿಕ ಕೆಲಸಗಳು ಬಹುಶಾಖ, ತುಂಬಾ ರೀತಿಯ ಕೆಲಸಗಳು ಅಲ್ವಾ. ಆದರೆ ಅದು ಅವ್ಯವಸಾಯಿನ, ಅಂದ್ರೆ ಬುದ್ಧಿ ನಿಶ್ಚಯ ಸ್ವಭಾವ ಇಲ್ಲ ಅವರಿಗೆ, ದೃಢವಾದ ನಿಶ್ಚಯ ಇಲ್ಲ ಅವರಿಗೆ. ಅನೇಕ ಕೆಲಸಗಳು ಇರುತ್ತೆ ಅಲ್ವಾ. ಹರೇ ಕೃಷ್ಣ. ಹೌದು ಮಾತಾಜಿ. ಮನುಷ್ಯ ಯಾವಾಗ ಕೃಷ್ಣ ಪ್ರಜ್ಞೆಯಲ್ಲಿ ಕೆಲಸ ಮಾಡ್ತಾನೆ ಅವನಿಗೆ ಅದು ಒಳ್ಳೇದು ಕೆಟ್ಟದ್ದು ಹೇಳೋದಿಲ್ಲ, ಎಲ್ಲವೂ ಒಳ್ಳೆಯದೇ. ಯಾಕೆ? ಎಲ್ಲವೂ ಕೂಡ ಪರಾತ್ಪರ ಮಟ್ಟದಲ್ಲಿ ಇರ್ತದೆ. ಅಂದ್ರೆ ಯಾವುದು ಕೂಡ ಭೌತಿಕ ಅಲ್ಲ. ಅದಕ್ಕೆ ಹೇಳ್ತಾರೆ ಕೃಷ್ಣ ಪ್ರಜ್ಞೆಯಲ್ಲಿ ಯಾರಿದ್ದಾನೆ ಅದಕ್ಕೆ ದೃಢ ಸಂಕಲ್ಪ ಇರುತ್ತೆ ಅವನಿಗೆ ಅಲ್ವಾ. ಹೌದು ಮಾತಾಜಿ. ಅದಕ್ಕೆ ಏನ್ ಹೇಳ್ತಾರೆ, ಕೃಷ್ಣ ಅಂದ್ರೆ ತಾಯಿ ಬೇರಿದ್ದಂಗೆ. ತಾಯಿ ಬೇರಿಗೆ ನೀರ್ ಹಾಕಿದ್ರೆ ಎಲ್ಲ ಎಲೆಗಳಿಗೂ ಕೊಂಬೆಗಳು ಹೋಗುತ್ತೆ. ಹಾಗೆ ನಾವು ಕೃಷ್ಣ ಪ್ರಜ್ಞೆಯಲ್ಲಿ ಕೆಲಸ ಮಾಡಿದ್ರೆ ಸಂಸಾರಕ್ಕೂ ಒಳ್ಳೇದಾಗತ್ತೆ, ಸಮಾಜಕ್ಕೂ ಒಳ್ಳೇದಾಗತ್ತೆ, ದೇಶಕ್ಕೂ ಒಳ್ಳೇದಾಗತ್ತೆ, ಮನುಕುಲಕ್ಕೆ ಒಳ್ಳೇದಾಗತ್ತಂತೆ. ನಾವ್ ಇಷ್ಟೆಲ್ಲಾ ಜನರಿಗೆ ಸೇವೆ ಮಾಡ್ಲಿಕ್ಕೆ ಆಗತ್ತ ನಮ್ಗೆ? ಆಗಲ್ಲ. ಮನುಷ್ಯಕ್ಕೆ ನೋಡಿ, ಸಮಾಜಕ್ಕೆ, ಮನುಕುಲಕ್ಕೆ, ದೇಶಕ್ಕೆ, ಎಲ್ಲಾ ಜೀವಿಗಳಿಗೆ ಆಗತ್ತಾ? ಇಲ್ಲ. ಆದ್ರೆ ಮಾಡ್ಬೋದು. ಹೇಗೆ? ಕೃಷ್ಣ ಪ್ರಜ್ಞೆ ಮಾಡೋದು. ಭಕ್ತಿ ಸೇವೆ ಮಾಡ್ಬಿಟ್ರೆ ಭಗವಂತ ಎಲ್ಲದನ್ನು ನೋಡ್ಕೊಳ್ತಾನೆ. ಅವ್ರೆಲ್ಲರಿಗೂ ಸೇವೆ ಮಾಡ್ದಂಗ ಆಗತ್ತಂತೆ. ಸೊ ಹಾಗಾಗಿ ನಾವು ಕೃಷ್ಣ ಪ್ರಜ್ಞೆ ಮಾಡಿದ್ರೆ ದೇಶಕ್ಕೂ ಸೇವೆ ಮಾಡ್ದಂಗ ಆಗತ್ತೆ, ಸಮಾಜಕ್ಕೂ ಸೇವೆ ಮಾಡ್ದಂಗ ಆಗತ್ತೆ, ಮನುಕುಲಕ್ಕೂ ಸೇವೆ ಮಾಡ್ದಂಗ ಆಗತ್ತೆ ಅಲ್ವಾ. ಹೌದು ಎಲ್ಲ ಮಾತಾಜಿ. ಜೀವಿಗಳಿಗೂ ಸೇವೆ ಮಾಡ್ದಂಗ ಆಗತ್ತೆ. ಹಾಗಾಗಿ ನಾವು ಯಾವುದು ಸುಲಭ ನಮ್ಗೆ? ಕೃಷ್ಣ ಪ್ರಜ್ಞೆಗೆ ಬರೋದ. ಕೃಷ್ಣ ಪ್ರಜ್ಞೆ ಮಾಡು. ಅಲ್ಲಿ ಏನ್ ಹೇಳ್ತಾರೆ ಅದನ್ನೇ ಹೇಳ್ತಾ ಇದ್ದಾರೆ. ಅಂದ್ರೆ ಗುರುವಿನ ಮಾರ್ಗದರ್ಶನದಲ್ಲಿ ಮಾಡಬೇಕು. ಸೊ ಕೃಷ್ಣನ ಪ್ರತಿನಿಧಿಯಾದ ಗುರುವಿನ ಸಮರ್ಥ ಮಾರ್ಗದರ್ಶನಲ್ಲೇ ಮಾಡ್ಬೇಕಂತ. ಕೃಷ್ಣ ಪ್ರಜ್ಞೆಯಲ್ಲಿ ನಾವು ಪ್ರವೀಣರಾಗಬೇಕು, ಮುಂದುವರಿಬೇಕು ಅಂದ್ರೆ ದೃಢವಾಗಿ ಕೆಲಸ ಮಾಡ್ಬೇಕಂತೆ. ಹಾಗಾಗಿ ಕೃಷ್ಣನ ಪ್ರತಿನಿಧಿ ಗುರು ಅವನ ಗುರುವಿನ ಮಾರ್ಗದರ್ಶನದ ಪ್ರಕಾರ ನಡಿಬೇಕು. ಅದಕ್ಕೆ ಗುರುವಿಗೆ ಸಂತೃಪ್ತಿ ಮಾಡ್ಬೇಕು ನಾವು. ಗುರುವ ತೃಪ್ತಿ ಆದ್ರೆ ಕೃಷ್ಣ ನಮಗ್ ಸಿಗ್ತಾನೆ. ಗುರುವಿಗೆ ಸಂತೃಪ್ತಿ ಆದ್ರೆ ಕೃಷ್ಣ ನಮಗ್ ಸಿಕ್ಕೋದಿಲ್ಲ. ಸೊ ಅದಕ್ಕೆ ನಾವ್ ಏನ್ ಮಾಡ್ಬೇಕು? ಕೃಷ್ಣನಿಗೆ ಸಂತೃಪ್ತಿ ಆಗೋ ಕೆಲಸವನ್ನ ಮಾಡ್ಬೇಕು. ತೃಪ್ತಿ ಗುರುವಿಗೆ ಮಾಡ್ಬೇಕು. ಸಂತೃಪ್ತಿ ಆಗ ಕೆಲಸ ಮಾಡ್ಬೇಕು. ಗುರು ಸಂತೃಪ್ತಿ ಆದ್ರೆ ಮಾತ್ರ ಕೃಷ್ಣ ಸಿಗ್ತಾನೆ. ಗುರು ಸಂತೃಪ್ತಿ ಆಗಿದ್ರೆ ಕೃಷ್ಣ ಸಿಕ್ಕೋದಿಲ್ಲ. ಅದೇ ಹೇಳಿದ್ದಾರೆ, ಯಸ್ಯ ಪ್ರಸಾದಾತ್ ಭಗವತ್ ಪ್ರಸಾದೋ ಯಸ್ಯ ಅಪ್ರಸಾದಾತ್ ನಗತಿ ಕುತೋಪಿ. ಗುರುವಿಗೆ ಸಂತೃಪ್ತಿ ಆದಾಗ ಕೃಷ್ಣ ಸಿಗ್ತಾನೆ. ಯಾಕಂದ್ರೆ ಕೃಷ್ಣನನ್ನು ಕರುಣಿಸ್ತಾರೆ ಅವರು. ಗುರುವಿಗೆ ಸಂತೃಪ್ತಿ ಆಗದಿದ್ರೆ ಕೃಷ್ಣ ನಮ್ಗೆ ಎಲ್ಲಿ ಸಿಗ್ತಾನೆ? ಸೊ ಹಾಗಾಗಿ ನಾವು ಈ ಒಂದು ಆಧ್ಯಾತ್ಮಿಕ ನೆಲೆಗೆ ಬರೋದು ಅಂದ್ರೆ ಮೊಟ್ಟ ಮೊದಲು ನಾನು ದೇಹ ಅಲ್ಲ, ನಾನು ಆತ್ಮ ಅಂತ ತಿಳ್ಕೊಳ್ಳೋದು. ಅದಕ್ಕೆ ಭಗವಂತ ಫಸ್ಟ್ ಏನ್ ಕೊಡ್ತಾನೆ ಭಗವದ್ಗೀತೆಯಲ್ಲಿ? ಆತ್ಮಜ್ಞಾನವನ್ನು ಕೊಡ್ತಾನೆ. ಜನರಿಗೆ ಸಾಮಾನ್ಯವಾಗಿ ಬುದ್ಧಿ ಕಡಿಮೆ ಅಂತ ಶ್ರೀಲ ಪ್ರಭುಪಾದ ಹೇಳ್ತಾರೆ. ಇಲ್ಲಿ ಅಜ್ಞಾನದಿಂದ ಅವ್ರು ಏನ್ ಮಾಡ್ತಾರೆ? ಕರ್ಮಕಾಂಡದ ಕೆಲಸಗಳನ್ನೆಲ್ಲ ಮಾಡ್ತಾರೆ ಅಲ್ವಾ. ಕರ್ಮಕಾಂಡದಲ್ಲಿ ಏನಿರುತ್ತೆ?
ಎಲ್ಲ ಈ ಯಾಗ ಆ ಯಜ್ಞ ಇದೆಲ್ಲ ಹೇಳಿದ್ದಾರೆ ಅಲ್ವಾ, ಅದನ್ನು ಮಾಡ್ತಾರೆ. ಅವಾಗ ಏನಾಗುತ್ತೆ, ನಮಗೆ ಪುಣ್ಯ ಸಂಪಾದನೆ ಆಗುತ್ತೆ. ಐಹಿಕದಲ್ಲಿ ನಮ್ಗೆ ಏನಾದ್ರೂ ಭೋಗ ಪಡ್ಕೊಳ್ಬಹುದು, ಅಥವಾ ನಾವು ಸತ್ತ ಮೇಲೆ ಸ್ವರ್ಗಕ್ಕೆ ಹೋಗ್ಬೋದು. ಇದು ಒಳ್ಳೇದಾ? ಇಲ್ಲ ಮಾತಾಜಿ. ಒಳ್ಳೇದಲ್ಲ. ಮತ್ತೆ ಯಾಕಂದ್ರೆ ಪುನಃ ಹುಡ್ತೀವಿ, ಹೀನ ಪುಣ್ಯ ಮರ್ತ್ಯಲೋಕಂ ವಿಶಂತಿ. ಮತ್ತೆ ಪುನಃ ಹುಡ್ತೀವಿ, ಜನನಂ ಪುನರಪಿ ಮರಣಂ ಅಂತ ವಾಪಸ್ ಬರ್ಬೇಕು. ವಾಪಸ್ ಮತ್ತೆ ಬರ್ತಾರೆ. So ಹಾಗಾಗಿ ಜನರಿಗೆ ಏನಾಗಿದೆ, ಬುದ್ಧಿ ಕಡಿಮೆ. ಏನಾಗಿರ್ತಾರೆ ಶೀಲ ಪ್ರಭುಪಾದರು? ಅಜ್ಞಾನದಿಂದ ಕೂಡಿರ್ತಾರೆ. ಅಜ್ಞಾನದಿಂದ ಕೂಡಿರ್ತಾರೆ. ಅದಕ್ಕೆ ಅವರು ಕರ್ಮಕಾಂಡ ಸೆಕ್ಷನ್ ಮಾಡ್ತಾರೆ. ಹಾಗಾಗಿ ಅದು ಸ್ವರ್ಗಲೋಕ ಸಿಕ್ಕಿದ್ರು ಕೂಡ ಅದೇನಾಗತ್ತೆ, ಕ್ಷೀಣೆ ಪುಣ್ಯ ಮತ್ಸ್ಯ. ಇಲ್ಲಿ ಭೋಗೈಶ್ವರ್ಯ ಪ್ರಸಕ್ತಾನಾಂ ತಯ ಅಪಹೃತ ಚೇತಸಾಂ ವ್ಯವಸಾಯಾತ್ಮಕ ಬುದ್ಧಿ ಸಮಾಧೋ ನ ವಿಧೀಯತೆ. ಅಂದ್ರೆ ಯಾರು ಈ ಭೋಗ, ಐಹಿಕ ಭೋಗ, ಪ್ರಾಪಂಚಿಕ ಸಂಪತ್ತಿಗಾಗಿ ಅತಿಯಾಗಿ ಅಂಟ್ಕೊಂಡಿರ್ತಾರೆ, ಅವರಿಗೆ ಕೃಷ್ಣ ಪ್ರಜ್ಞೆ ಬರೋಕ್ ಆಗೋದಿಲ್ಲ ಅಲ್ವಾ, ಭಕ್ತಿ ಸೇವೆ ಮಾಡಕ್ ಆಗೋಲ್ಲ. ಹೌದು, ಆಗತ್ತಾ? ಇಲ್ಲ ಆಗಲ್ಲ. ಮಾತಾಜಿ. ಇದೆಯಾ? ಏನೋ 5 ಸ್ಟಾರ್ ಹೋಟೆಲಿಗೆ ಹೋಗೋದು ಅಥವಾ ದೊಡ್ಡ ಇದಕ್ಕೆ ಹೋಗೋದು, ಅಂದ್ರೆ ಪಿಕ್ನಿಕ್ಕಿಗೆ ಹೋಗೋದು, ಟ್ರಿಪ್ಪಿಗೆ ಹೋಗೋದು, ಯಾವಾಗ್ಲೂ ಬೇರೆ ಬೇರೆ ರೀತಿಯಾದ ಮಜಾ ಮಾಡ್ಲಿಕ್ಕೆ ಹೋಗೋದು, ಅವರಿಗೆ ಕೃಷ್ಣ ಪ್ರಜ್ಞೆ ಬರ್ಲಿಕ್ಕೆ ಆಗತ್ತಾ? ಇಲ್ಲ ಆಗೋದಿಲ್ಲ. ಮಾತಾಜಿ. ಇಲ್ಲ. ಅಚಲವಾದ ಮನಸ್ಸೇ ಬರೋದಿಲ್ಲ ಅಲ್ವಾ? ಅದನ್ನೇ ಹೇಳ್ತಾ ಇದ್ದಾರೆ. ಯಾರು ಭೋಗ ಮತ್ತು ಪ್ರಾಪಂಚಿಕ ಸಂಪತ್ತಿಗೆ ಅಂಟಿಕೊಂಡಿದ್ದಾರೆ, ಅವ್ರಿಗೆ ಕೃಷ್ಣ ಪ್ರಜ್ಞೆಗೆ ದೃಢ ಸಂಕಲ್ಪ ಇರುವುದೇ ಇಲ್ಲ. ಅವ್ರ ಮನಸ್ಸಷ್ಟು ಇಂದ್ರಿಯ ಭೋಗದಲ್ಲಿ ಉಳ್ಕೊಂಡಿದೆ. ಸೊ ಹಾಗಾಗಿ ಇಲ್ಲಿ ಏನ್ ಹೇಳ್ತಾರೆ, ಇಲ್ಲಿ 45ನೇ ಶ್ಲೋಕದಲ್ಲಿ ಹೇಳ್ತಾರೆ, ಅಂದ್ರೆ ತ್ರೈಗುಣ್ಯ ವಿಷಯವನ್ನ ಹೇಳ್ತದೆ. ವೇದಗಳು 3 ಗುಣಗಳ ಬಗ್ಗೆನೇ ಹೇಳ್ತದೆ. ಅಂದ್ರೆ ಎಲ್ಲ ವೇದಗಳಲ್ಲಿ ಹೇಳಿರೋದೆಲ್ಲ ತ್ರಿಗುಣದ ವಿಚಾರಗಳು. ಅದಕ್ಕೆ ನಾವು ತ್ರಿಗುಣವನ್ನ ಮೀರುವಂತ ಆಗ್ಬೇಕು. ಅರ್ಜುನನಿಗೆ ಹೇಳ್ತಾನೆ, ನೀನು 3 ಗುಣಗಳನ್ನು ಮೀರು. ಯಾಕಂದ್ರೆ ಕೃಷ್ಣ ಭಗವಂತ ಇರೋದು ಶುದ್ಧ ಸತ್ವದಲ್ಲಿ ಅಲ್ವಾ. ಅವನನ್ನು ಪಡ್ಕೋಬೇಕಂದ್ರೆ ನಾವು ಕೂಡ ಏನಾಗ್ಬೇಕು, ಆಧ್ಯಾತ್ಮಿಕ ಸ್ಥಿತಿಗೆ ಬರಬೇಕು. ಆಧ್ಯಾತ್ಮಿಕ ಸ್ಥಿತಿಗೆ ಬರೋದು ಹೇಗೆ? 3 ಗುಣಗಳನ್ನ ಮೀರ್ಬೇಕು. ಸತ್ವಗುಣವನ್ನು ಮೀರ್ಬೇಕಾಗತ್ತೆ. ಸತ್ವಗುಣ, ರಜಗುಣ, ತಮಗುಣ 3 ಮೀರ್ಬೇಕಾಗತ್ತೆ. ಸೊ ಅದಕ್ಕೆ ಅರ್ಜುನಂಗೆ ಹೇಳ್ತಾನೆ, ತ್ರೈಗುಣ್ಯ ವಿಷಯ ವೇದ ನಿಸ್ತ್ರೈಗುಣ್ಯೋ ಭವಾರ್ಜುನ ನಿರ್ದ್ವಂದ್ವೋ ನಿತ್ಯ ಸತ್ವಸ್ಥೋ ನಿರ್ಯೋಗ ಕ್ಷೇಮ ಆತ್ಮವಾನ್. ಅಂದ್ರೆ ಆ 3 ಗುಣಗಳನ್ನು ಮೀರಿದವನಿಗೆ ದ್ವಂದ್ವ ಇರೋದಿಲ್ಲ. ಸುಖ ದುಃಖ ಯಾವುದು ಕಷ್ಟ, ಜನ್ಮ ಮೃತ್ಯು ಇಂಥದೆಲ್ಲ ಯಾವುದು ದ್ವಂದ್ವ ಇರೋದಿಲ್ಲ. ಆಧ್ಯಾತ್ಮಿಕ ಸ್ಥಿತಿಗೆ ಏರ್ಬೇಕು ಅಂದ್ರೆ 3 ಗುಣಗಳನ್ನ ಮೀರಬೇಕು. ಅಂದ್ರೆ ಶುದ್ಧ ಸತ್ವ ಸ್ಥಿತಿಗೆ ಬರಬೇಕು. ನಾವು ಈ ಭೌತಿಕ ದೇಹದಲ್ಲಿ ಇದ್ದಾಗ ನಮಗೆ ಸುಖ ದುಃಖ ಮತ್ತೆ ಶೀತ ಉಷ್ಣ ಇದೆಲ್ಲ ದ್ವಂದ್ವಗಳು ಬರುತ್ತೆ. ಅದನ್ನ ಸಹಿಸ್ಕೋಬೇಕು ಅಂತ ಹೇಳ್ತಾ ಇದ್ದಾನೆ. ಇದನ್ನ ಸಹಿಸ್ಕೊಂಡು ನಾವು ಲಾಭ ನಷ್ಟಗಳು ಅದರಲ್ಲೂ ಕೂಡ ಆತಂಕನ ಇಟ್ಕೋಬಾರ್ದಂತೆ. ಆಮೇಲೆ ಕೃಷ್ಣನನ್ನೊಂದೇ ನಂಬಿರುವಂತ ಸ್ಥಿತಿಗೆ ಬರ್ಬೇಕಂತೆ. ಆಗ ನಮಗೆ ಅಲೌಕಿಕ ಸ್ಥಿತಿ ಸಿಕ್ಕತ್ತೆ. ಇದು ಅರ್ಥ ಆಯ್ತಲ್ಲ? ಹರೇ ಕೃಷ್ಣ. ಆಯ್ತು ಮಾತಾಜಿ. ನಾವು ಸುಖ ದುಃಖ ಶೀತ ಉಷ್ಣ ಎಲ್ಲ ಸಹಿಸ್ಕೋಬೇಕು. ಅವಾಗ ಸಹಿಸ್ಕೊಂಡು ಆಮೇಲೆ ನಮಗೆ ಲಾಭ ನಷ್ಟ ಎಲ್ಲವನ್ನೂ ಸಹಿಸ್ಕೋಬೇಕಂತೆ. ಈ ಆತಂಕದಿಂದ ಮುಕ್ತನಾಗ್ಬೇಕು. ಆವಾಗ ನಮ್ಗೆ ಕೃಷ್ಣನನ್ನೇ ನಂಬಿಕೊಂಡ ಒಂದು ಸ್ಥಿತಿ ಬರ್ತದೆ. ಅದು ಅಲೌಕಿಕ ಸ್ಥಿತಿ. ಮತ್ತೆ ಇಲ್ಲಿ ಇದು ಯಾವಾನರ್ಥ ಉದಪಾನೆ ಸರ್ವತಾ ಸಂಪ್ಲುತೋದಕ್ಕೆ ತಾವಾನ್ ಸರ್ವೇಶು ವೇದೇಶು ಬ್ರಾಹ್ಮಣಸ್ಯ ವಿಜಾನತಃ. ಒಂದು ಸಣ್ಣ ಬಾವಿ ಮಾಡುವ ಕೆಲಸ ದೊಡ್ಡ ಜಲಾಶಯ ಮಾಡ್ತದೆ. ಈ ಕೃಷ್ಣ ಪ್ರಜ್ಞೆ ದೊಡ್ಡ ಜಲಾಶಯ ಅಲ್ವಾ? ಹೌದು. ಈ ವೇದಗಳ ಅಧ್ಯಯನ ಅದೆಲ್ಲ ಸಣ್ಣ ಬಾವಿ ತರನೇ, ಕರ್ಮಕಾಂಡೀಯ ವಿಚಾರಗಳೆಲ್ಲ. ಸೊ ಅದೆಲ್ಲ ವೇದಾಧ್ಯಯನದ ಗುರಿ ಕೃಷ್ಣ. ಅದನ್ನೇ ಹೇಳ್ತಾ ಇದ್ದಾರೆ ಅಲ್ಲಿ. ಹಾಗಾಗಿ ಸಣ್ಣ ಬಾವಿ ದೊಡ್ಡ ಜಲಾಶಯ ಇದರ ವಿಚಾರ. ಅಂದ್ರೆ ನಾವು ದೊಡ್ಡ ಜಲಾಶಯ ಆಗ್ಬೇಕಲ್ವಾ? ಹರೇ ಕೃಷ್ಣ. ಹೌದು. ಮತ್ತೆ ಇಲ್ಲಿ ಶ್ರೀಲ ಪ್ರಭುಪಾದರು ಅಂದ್ರೆ ಸ್ವಪಚರ ಕುಲದಲ್ಲಿ ಹುಟ್ಟಿದ್ರು ಕೂಡ, ಅವನ ಒಂದು ಸ್ವಪಚರ ಸಂಸಾರದಲ್ಲಿ ಹುಟ್ಟಿದ್ರು ಕೂಡ, ಅವನು ಭಗವಂತನ ಪವಿತ್ರ ನಾಮ ಹೇಳಿದ್ರೆ ಅವನು ಏನಾಗ್ತಾನೆ, ಚಂಡಾಲ ಸಂಸಾರದಲ್ಲಿ ಹುಟ್ಟಿದ್ರು ಕೂಡ ಅವನು ಉನ್ನತ ಸ್ಥಾನಕ್ಕೆ ಬರ್ತಾನೆ. ಅಹೋಬತ ಶ್ವಪಚೋ ಅಥೋ ಗರಿಯಾನ್ ಯಜ್ಜಿಫ್ವಾಗ್ರೆ ವರ್ತತೆ ನಾಮ ತುಭ್ಯಂ ತೇ ತಪಸ್ತೆ ಜುಹುವು ಸಸ್ನೂರಾರ್ಯ ಬ್ರಹ್ಮಾನೂಚೂನ್ ನಾಮ ಗೃಣಂತಿ ಏತೆ. ಸೊ ಯಾರು ಚಾಂಡಾಲ ಕುಟುಂಬದಲ್ಲಿ ಹುಟ್ಟಿದ್ರು ಅವನು
ಹರಿನಾಮವನ್ನು ಹೇಳಿದ್ರೆ ಅವನು ಕೂಡ ಏನಾಗ್ಬೋದು, ಉನ್ನತ ಸ್ಥಿತಿಗೆ ಬರಬಹುದು. ಅದಕ್ಕೆ ಭಗವಂತನ ಪವಿತ್ರ ಹೆಸರನ್ನು ಸಂಕೀರ್ತನೆ ಮಾಡೋದ್ರಿಂದ ವೈದಿಕ ಸಂಸ್ಕೃತಿಯ ಅತ್ಯುನ್ನತ ಗುರಿ ಯಾರು? ಕೃಷ್ಣ. ಸೊ ಅದನ್ನ ನಾವು ಪಡ್ಕೊಳ್ಬಹುದು. ಅದನ್ನೇ ಚೈತನ್ಯ ಮಹಾಪ್ರಭುಗಳು ಈ ಕಲಿಯುಗದಲ್ಲಿ ನೀವು ಹರಿನಾಮ ಸಂಕೀರ್ತನೆ ಮಾಡಿ ಅಂತ ಹೇಳಿದ್ದಾರೆ. ಯಾರು ಭಗವಂತನ ನಾಮದಲ್ಲಿ ಆನಂದವನ್ನು ಪಡ್ತಾರೆ ಅವರೇ ದೊಡ್ಡ ವೇದಾಂತಿ. ಯಾಕೆಂದ್ರೆ ವೇದಗಳ ಗುರಿ ಕೃಷ್ಣ. ಮತ್ತೆ ಈ ಶ್ಲೋಕ ನಮ್ಗೆಲ್ಲರಿಗೂ ಗೊತ್ತಿದೆ. ಕರ್ಮಣ್ಯದಲ್ಲಿ ಕರ್ಮ ಮಾಡೋದ್ರಲ್ಲಿ ನಿನ್ನ ಅಧಿಕಾರ, ಆದರೆ ಕರ್ಮ ಫಲದಲ್ಲಿ ನಿನ್ಗೆ ಅಧಿಕಾರ ಇಲ್ಲ. ನಮಗೆ ಕರ್ಮ ಫಲದಲ್ಲಿ ಅಧಿಕಾರ ಇಲ್ಲ. ನೀನು ಕರ್ಮಫಲಕ್ಕೆ ಕಾರಣ, ನಾನ್ ಮಾಡಿದೆ ನನ್ಗೆ ಇದು ಕರ್ಮಫಲ ಸಿಕ್ಬೇಕು ಇದನ್ನ ತಿಳ್ಕೊಬೇಡ. ಕರ್ಮವನ್ನು ಬಿಟ್ಟಿರ್ಲಿಕ್ಕೆ ಸಾಧ್ಯ ಇಲ್ಲ, ಬಿಡ್ಲಿಕ್ಕೆ ಸಾಧ್ಯ ಇಲ್ಲ. ನೀನು ಕರ್ಮ ಬಿಡ್ತೇನೆ ಅಂತ ಅರ್ಜುನ ಹೇಳ್ತಾನಲ್ಲ, ನಾ ಯುದ್ಧ ಮಾಡೋದಿಲ್ಲ ಅಂತ. ನಿಂಗೆ ಕರ್ಮವನ್ನು ಬಿಡುವ ಮನಸ್ಸಾಗದಿರ್ಲಿ ಅಂತ ಹೇಳ್ತಾ ಇದ್ದಾನೆ. ಸದಿಲಿ ಶ್ರೀಲ ಪ್ರಭುಪಾದರು ಹೇಳ್ತಾರೆ, ನಿಯೋಜಿತ ಕೆಲಸ, ದೈನಂದಿನ ಕೆಲಸ, ತುರ್ತು ಕೆಲಸ, ಬಯಸಿದ ಚಟುವಟಿಕೆಗಳು. ದೈನಂದಿನ ಕೆಲಸವನ್ನ ಶಾಸ್ತ್ರಕ್ಕೆ ಅನುಗುಣವಾಗಿ ಫಲಾಪೇಕ್ಷೆ ಇಲ್ಲದೆ ಮಾಡಿದ ಕೆಲಸ ಅದು ಸತ್ವಗುಣದ ಮಾಡಿದ ಕರ್ಮ ಆಗತ್ತೆ. ಅಪೇಕ್ಷಿಸಿ ಮಾಡಿದ ಕೆಲಸ ಅದು ಬಂಧನಕ್ಕೆ ಕಾರಣ ಉಂಟಾಗತ್ತೆ. ಅದರಿಂದ ಬಂಧನಕ್ಕೆ ಕಾರಣ ಉಂಟಾಗುವ ಫಲಾಪೇಕ್ಷಿತ ಚಟುವಟಿಕೆಗಳು ಒಳ್ಳೇದಲ್ಲ. ಯಾಕೆ? ಮತ್ತೊಂದು ಐಹಿಕ ಶರೀರವನ್ನು ಕೊಡ್ತದೆ. ಇದು ತುಂಬಾ ಮುಖ್ಯವಾದ ಶ್ಲೋಕ. ಯೋಗಸ್ಥ ಕುರು ಕರ್ಮಾಣಿ ಸಂಗಮ್ ತ್ಯಕ್ತ್ವಾ ಧನಂಜಯ ಸಿದ್ಧಿ ಸಿದ್ಧಿಯೋ ಸಮೋ ಭೂತ್ವ ಸಮತ್ವಂ ಯೋಗ ಉಚ್ಯತೆ. ಸೊ ಹಾಗಾಗಿ ಇಲ್ಲಿ ನೀನು ಗೆಲುವು ಸೋಲುಗಳಲ್ಲಿ ಆಸಕ್ತಿಯನ್ನು ಇಟ್ಕೊಳ್ಳದೆ ಸಮಚಿತ್ತದಿಂದ ನಿನ್ನ ಕರ್ತವ್ಯ ಮಾಡು. ಇದಕ್ಕೆ ಯೋಗ ಅಂತ ಕರೀತಾರೆ. ಅಂದ್ರೆ ನಾನು ಗೆಲ್ತೇನೆ ಅಥವಾ ನಾನು ಸೋಲ್ತೇನೆ ಈ ಯಾವ ವಿಚಾರ ನಮ್ಮ ತಲೆ ಬರಬಾರ್ದಂತೆ. ಕರ್ತವ್ಯವನ್ನ ನಾವು ಕರ್ತವ್ಯ ಅಂತ ಮಾಡಬೇಕು. ಅರ್ಜುನ ಆ ರೀತಿ ನೀನು ಮಾಡುವುದು ಯೋಗ ಅಂತ ಕರೀತಾರೆ. ಯೋಗ ಅಂದ್ರೆ ಭಗವಂತನಲ್ಲಿ ನಮ್ಮ ಒಂದು ಇದನ್ನ ನಿಲ್ಲಿಸಿಟ್ಕೊಳ್ಳೋದು, ಅಂದ್ರೆ ನಮ್ಮ ಎಲ್ಲ ಮನಸ್ಸನ್ನು ನಿಲ್ಲಿಸಿಟ್ಕೊಳ್ಳೋದು. ಯಾಕಂದ್ರೆ ಇಂದ್ರಿಯಗಳು ಚಂಚಲವಾಗಿರುತ್ತವೆ. ಹಾಗಾಗಿ ಮನಸ್ಸನ್ನ ಪರಮಾತ್ಮ ನಿಲ್ಲಿಸ್ಕೊಂಡ್ರೆ ಆ ಇಂದ್ರಿಯಗಳು ಏನಾಗುತ್ತೆ, ಹತೋಟಿಗೆ ಬರುತ್ತೆ. ಹಾಗಾಗಿ ಭಗವಂತನ ಮಾರ್ಗದರ್ಶನಕ್ಕೆ ಅನುಗುಣವಾಗಿ ನಡೆಯುವುದು ಯೋಗ, ಕೃಷ್ಣ ಪ್ರಜ್ಞೆ. ಅಂದ್ರೆ ಅರ್ಜುನನಿಗೆ ಕೃಷ್ಣನ ಮಾರ್ಗದರ್ಶನ ಸಿಕ್ತು. ನಮಗೆ ಯಾರ ಮಾರ್ಗದರ್ಶನ ಬೇಕು? ಹರೇ ಕೃಷ್ಣ, ಗುರುಗಳ ಮಾರ್ಗದರ್ಶನ. ಯಾಕಂದ್ರೆ ಅರ್ಜುನ ಅಂತಹ ದೊಡ್ಡ ಭಕ್ತ, ಅವನಿಗೆ ಕೃಷ್ಣನೇ ಒಂದು ಭಗವದ್ಗೀತೆ ಹಾಡಿದ. ನಮಗೆ ಗುರುಗಳು ಅದನ್ನ ನಮಗೆ ಗುರುವಿನ ಮಾರ್ಗದರ್ಶನ ನಡಿಬೇಕು. ಮತ್ತೆ ವರ್ಣಾಶ್ರಮ ಧರ್ಮವನ್ನು ನಾವು ಯಾಕೆ ಪಾಲನೆ ಮಾಡ್ಬೇಕು ಅಂದ್ರೆ ವಿಷ್ಣುವಿನ ಸಂಪ್ರೀತಿ. ಸೊ ಅದಕ್ಕೆ ಸಂಸಿದ್ಧಿ ಹರಿತೋಷಣಂ ಅಂತ ಹೇಳ್ತಾರೆ. ವರ್ಣಾಶ್ರಮ ಧರ್ಮದಲ್ಲಿ ಬ್ರಾಹ್ಮಣನಾದ ಬ್ರಾಹ್ಮಣನ ಕರ್ತವ್ಯ, ಕ್ಷತ್ರಿಯನಾದ ಕ್ಷತ್ರಿಯ ಕರ್ತವ್ಯ, ಆಮೇಲೆ ವೈಶ್ಯನಾದವನು ಕೃಷಿಗೋ ರಕ್ಷಾ, ಶೂದ್ರನಾದವನು ಸೇವೆ ಮಾಡೋದು. ಇದೆಲ್ಲ ಅವ್ರು ಸರಿಯಾಗಿ ತಮ್ಮ ಕೆಲಸ ಮಾಡ್ಕೊಂಡ್ರೆ ಭಗವಂತನ ಸುಪ್ರೀತನಾಗ್ತಾನಂತೆ. ಆಗ ನಾವು ಭಕ್ತಿಗೆ ಬರ್ಬೋದು. ನೋಡಿ, ಯಾರು ತನ್ನ ಸಹಜ ಸ್ವರೂಪ ಜೀವೇರ ಸ್ವರೂಪ ಕೃಷ್ಣನ ನಿತ್ಯದಾಸ ಇದನ್ನ ಅರ್ಥ ಮಾಡ್ಕೊಳ್ತಾನೆ ಅವನು ಭಕ್ತಿಗೆ ಬರ್ತಾನೆ ಅಂತ ಹೇಳ್ತಾ ಇದ್ದಾರೆ. ಸೊ ಹಾಗಾದ್ರೆ ಭಕ್ತಿ ಅಂದ್ರೆ ಏನು? ಭಕ್ತಿ ಅಂದ್ರೆ ಭಗವಂತನ ಪ್ರೇಮಪೂರ್ವಕ ಸೇವೆ ಅಂತ ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ಭಗವಂತನ ಸೇವೆ ಮಾಡಿದ್ರೆ ನಮ್ಗೆ ಏನಾಗತ್ತೆ, ಅಲ್ಲಿ ಹುಟ್ಟು ಸಾವಿನ ಚಕ್ರದಿಂದ ನಾವು ಪಾರಾಗ್ತೇವೆ. ಇದು ಅರ್ಥ ಆಯ್ತಾ? ನಾವು ಭಗವಂತನ ಸೇವೆ ಮಾಡದೆ ನಾವು ಫಲಾಪೇಕ್ಷಿತ ಕೆಲಸ ಮಾಡಿದ್ರೆ ನಾವೇನಾಗುತ್ತೆ, ನಮ್ಗೆ ಮತ್ತೊಂದು ಭೌತಿಕ ಶರೀರ ಸಿಕ್ಕುತ್ತದೆ. ಸೊ ಹಾಗಾಗಿ ಮನುಷ್ಯ ಏನ್ ಮಾಡ್ಬೇಕು, ಎಲ್ಲ ಶಕ್ತಿಯನ್ನು ಕೃಷ್ಣ ಪ್ರಜ್ಞೆಯಲ್ಲಿ ಬಳಸಬೇಕು ಅಂತ ಶ್ರೀಲ ಪ್ರಭುಪಾದರು ಹೇಳ್ತಾರೆ. ಹಾಗೆ ಮಾಡಿದ್ರೆ ನಮ್ಮ ಬದುಕು ಸಾರ್ಥಕ. ಯಾಕೆ? ನಾವು ಭಗವಂತ ಲೋಕಕ್ಕೆ ಹೋಗ್ಲಿಕ್ಕೆ ಅದು ನಮ್ಗೆ ಸಹಾಯ ಮಾಡುತ್ತೆ. ಇದು ಅರ್ಥ ಆಯ್ತಾ? ಹರೇ ಕೃಷ್ಣ. ಆಯ್ತು ಮಾತಾಜಿ. ಹಾ, ಆಮೇಲೆ ಈ ಭಕ್ತಿ ಸೇವೆಯಲ್ಲಿ ಯಾರು ಇರ್ತಾನೆ, ಭಕ್ತಿ ಸೇವೆ ಶ್ರೇಷ್ಠತೆಯನ್ನು ಹೇಳ್ತಾ ಇದ್ದಾರೆ. ಅವನು ಸುಕೃತ ದುಷ್ಕೃತಗಳನ್ನು ದೂರ ಮಾಡ್ತಾನೆ. ಅಂದ್ರೆ ಕೃಷ್ಣ ಪ್ರಜ್ಞೆಗೆ ಬಂದ್ರೆ ಪಾಪವೂ ಕ್ಷಯವಾಗ್ತದೆ, ಪುಣ್ಯವೂ ಕ್ಷಯವಾಗ್ತಂತೆ, ಎರಡು ನಿಲ್ಲಾಗ್ಬಿಡ್ತದೆ. ನೋಡಿ, ಈ ಜನ್ಮದಲ್ಲಿ ಸುಕೃತ ದುಷ್ಕೃತಗಳನ್ನು ದೂರ ಮಾಡಿ. ಸುಕೃತ ಅಂದ್ರೆ ಪುಣ್ಯ ಕೆಲಸ, ದುಷ್ಕೃತ ಅಂದ್ರೆ ಪಾಪದ ಕೆಲಸ, ಪಾಪ. ಇವು ಎರಡರಿಂದ ದೂರ ಆಗ್ತಾನೆ. ಪುಣ್ಯ ಪಾಪ ದೂರ ಆಗಿ ಅವನು ಕರ್ಮ ಜೀರೋ ಆಗ್ಬಿಡುತ್ತೆ. ಅದನ್ನೇ ಕರ್ಮ ಕೌಶಲ ಅಂತ ಕರೀತಾರೆ.
ಸೊ ಹಾಗಾಗಿ ಭಗವಂತನಿಗೆ ಶರಣಾಗತನಾಗಿ ಜನ್ಮ ಜನ್ಮಾಂತರದಲ್ಲಿ ಕ್ರಿಯೆ ಪ್ರತಿಕ್ರಿಯೆಗಳ ಬಂಧನದಿಂದ ಮುಕ್ತಿ ಸಾಧಿಸುವುದನ್ನು ಭಗವದ್ಗೀತೆ ನಮಗೆ ಬೋಧಿಸುತ್ತದೆ. ಏನ್ ಹೇಳುತ್ತೆ? ಕೃಷ್ಣನಿಗೆ ಶರಣಾಗೋ, ಭಕ್ತಿ ಸೇವೆಯಲ್ಲಿ ನಿರತನಾಗೋ ನೀನು, ಮತ್ತೆ ಈ ಒಂದು ಕ್ರಿಯೆ ಪ್ರತಿಕ್ರಿಯೆಗಳ ಬಂಧನದಿಂದ ನೀನು ಮುಕ್ತಿಯನ್ನು ಸಾಧಿಸು ಅಂತ ಹೇಳ್ತಾನೆ. ಮುಂದಿನ ನೆಕ್ಸ್ಟ್ ವೀಕ್ ಮಾಡುವ ಮತ್ತೆ. ಹರೇ ಕೃಷ್ಣ. ಹಾಗೆ ಅನೇಕ ವಾರಗಳನ್ನ ಮುಗಿಸ್ಲಿಕ್ಕೆ ಸಮಯ ಇಲ್ಲ ನಮಗೆ. ಶ್ರೀಲ ಪ್ರಭುಪಾದ ಕಿ ಜೈ. ಹಾಗಾಗಿ ಭಕ್ತಿ ಸೇವೆಯಲ್ಲಿ ನಿರತರಾಗಿ ಜನ ಏನ್ ಮಾಡ್ತಾರೆ? ಕರ್ಮಫಲದಿಂದ ಮುಕ್ತರಾಗ್ತಾರೆ. ನಮ್ಗೆ ಕರ್ಮಫಲದಿಂದ ನಮ್ಗೆ ಎಲ್ಲ ಪುಣ್ಯ ಪಾಪ ಎಲ್ಲ ಇದೆ. ಅದರಿಂದ ಮುಕ್ತರಾಗೋದು ಹೇಗೆ? ಭಕ್ತಿ ಸೇವೆಯಲ್ಲಿ ನಾವು ನಿರತರಾಗಿ ಹುಟ್ಟು ಸಾವುಗಳ ಚಕ್ರದಿಂದ ಬಿಡುಗಡೆ ಪಡಿತಾರೆ. ಹಾಗಾಗಿ ನಮ್ಗೆ ಇಲ್ಲಿ ತುಂಬಾ ಚೆನ್ನಾಗಿದೆ ಈ ಶ್ಲೋಕ. ಸಮಾಶ್ರಿತಾಯೇ ಪದ ಪಲ್ಲವ ಪ್ಲವಂ ಮಹತ್ಪದಂ ಪುಣ್ಯ ಯಶೋ ಮುರಾರೇ ಭವಾಂಬುಧೀರ್ವತ್ಸ ಪದಂ ಪರಂ ಪದಂ 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 ಯದ್ವಿಪದಾಂ ನ ತೇಷಾಂ. ಸೊ ಹಾಗಾಗಿ ಭಗವಂತನ ಚರಣ ಕಮಲಗಳು ಅಂದ್ರೆ ದೋಣಿ ಇದ್ದಂತೆ. ಅವಾಗ ಆ ದೋಣಿಲಿ ಕೂತ್ಕೊಂಡ್ರೆ ಈ ಭವಸಾಗರ ಚಿಕ್ಕ ಗೋವಿನ ಕರುವಿನ ಹೆಜ್ಜೆ ಕೆಳಗಡೆ ಇರ್ತಕ್ಕಂಥ ನೀರಿನಷ್ಟೇ ಆಗುತ್ತದೆ ಅಂತ ಭವಸಾಗರ. ಆವಾಗ ನಾವು ಆರಾಮಾಗಿ ಆ ಭಗವಂತನ ಲೋಕಕ್ಕೆ ಹೋಗ್ಬೋದು, ವೈಕುಂಠ ಲೋಕಕ್ಕೆ ಹೋಗ್ಬೋದು. ಹಾಗಾಗಿ ಈ ದುಃಖದ ಸ್ಥಳ ಅಂತ ಮನುಷ್ಯನಿಗೆ ಗೊತ್ತೇ ಆಗುದಿಲ್ಲ, ಭೌತಿಕ ಪ್ರಪಂಚ ದುಃಖ. ಸೊ ಹಾಗಾಗಿ ನಾವು ಹೇಗೆ ದಾಟುವುದು? ನಾವು ಭಗವಂತನ ಪಾದ ಕಮಲ, ಅದರಲ್ಲಿ ಆ ದೋಣಿ ಕೂತ್ಕೊಂಡು ನಾವು ಹೋಗ್ಬೇಕು ಅಂತ ಹೇಳ್ತಾರೆ. ಸೊ ಹಾಗಾಗಿ ಇಲ್ಲಿ ಭಗವಂತನಿಗಾಗಿ ಸೇವೆ ಸಲ್ಲಿಸುವುದಕ್ಕೆ ಕರ್ಮಯೋಗ ಅಥವಾ ಬುದ್ಧಿಯೋಗ ಎಂದು ಹೆಸರು. 52ನೇ ಶ್ಲೋಕ. ಸೊ ಹಾಗಾಗಿ ನಿನ್ನ ಬುದ್ಧಿಯು ಭ್ರಾಂತಿಯು ದಟ್ಟವಾದ ಕಾಡಿನಿಂದ ಹೊರಗೆ ಬಂದ ನಂತರ ನೀನು ಕೇಳುವುದಕ್ಕೆಲ್ಲ ಮತ್ತೆ ಮುಂದೆ ಕೇಳುವುದಕ್ಕೆಲ್ಲ ನಿರ್ಲಕ್ಷ್ಯವನ್ನು ತೋರಬೇಕು. ಭ್ರಾಂತಿಯಲ್ಲಿ ಇದೆಯಾ, ಅದಕ್ಕೆ ನೀನು ಎಲ್ಲದನ್ನು ಬಿಟ್ಟು ಬಿಡಬೇಕು ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ಈ ಅವ್ರ ಹೆಸರು ಏನದು? ಹರೇ ಕೃಷ್ಣ. ಮಾಧವೇಂದ್ರ ಪುರಿಗಳು. ಅವರು ತುಂಬಾ ಅಡ್ವಾನ್ಸ್ಡ್ ಡಿವೋಟಿ ಅಲ್ವಾ ಮಾಧವೇಂದ್ರ ಪುರಿಗಳು. ಭಗವಂತನನ್ನ ನೋಡಿದ್ದಾರೆ, ಅವರು ದರ್ಶನ ಕೊಟ್ಟಿದ್ದಾನೆ ಭಗವಂತ 3 ಸಾರಿ. ಸೊ ಅಲ್ಲಿ ಅವ್ರು ಏನ್ ಹೇಳ್ತಾರೆ, ಅಷ್ಟು ದೊಡ್ಡ ಭಕ್ತರು, ಅವರಿಗೆ ಈ ಭೌತಿಕವಾದ ಈ ಎಲ್ಲ ಅಂದ್ರೆ ಕರ್ಮ ಇದಿಲ್ಲ ಅವರಿಗೆ. ಅಂದ್ರೆ ಸಂಧ್ಯಾವಂದನೆ ಮಾಡೋದು ಅಥವಾ ತರ್ಪಣಾ ವಿಧಿ ಪಿತೃಗಳಿಗೆ ಅದೆಲ್ಲ ಸಾಧ್ಯ ಅವರ ಮಾಡ್ತಾ ಇಲ್ಲ. ಯಾಕೆ ಅಂತಂದ್ರೆ ಅವರಿಗೆ ಅದು ಕೃಷ್ಣ ಪ್ರಜ್ಞೆಯಲ್ಲಿ ಅತಿಯಾಗಿ ತುಂಬಾ ಮುಂದುವರೆದು ಇದಿರುವುದಿಲ್ಲ. ಆದರೆ ಬೇರೆಯವರಿಗೆ ಇರುತ್ತೆ. ಅದಕ್ಕೆ ಹೇಳ್ತಾರೆ, ದಿನಕ್ಕೆ 3 ಬಾರಿ ಸಂಧ್ಯಾವಂದನೆ ಮಾಡೋದು, ಉಷಕಾಲದಲ್ಲಿ ಸ್ನಾನ ಮಾಡೋದು, ಪಿತೃಗಳಿಗೆ ತರ್ಪಣ ನೀಡುವುದು ಮೊದಲಾದ ವೇದೋಕ್ತ ವಿಧಿಗಳನ್ನು ಹೊಸದಾಗಿ ದೀಕ್ಷೆ ಪಡೆದವರು ಆಚರಿಸಲೇಬೇಕು. ಕೃಷ್ಣ ಪ್ರಜ್ಞೆಯಲ್ಲಿ ಯಾರು ತುಂಬಾ ಮುಂದುವರೆದಿಲ್ಲ, ಅವರಿಗೆ ಇದೆಲ್ಲ ಮಾಡಲೇಬೇಕು. ಆದರೆ ಕೃಷ್ಣ ಪ್ರಜ್ಞೆಯಲ್ಲಿ ತನ್ಮಯನಾಗಿ ಕೃಷ್ಣನ ಭಕ್ತಿ ಸೇವೆಯಲ್ಲೇ ನಿರತನಾಗಿದ್ದರೆ ಅಂಥವನು ಈ ವಿಧಿ ಸೂತ್ರಗಳಿಗೆ ಲಕ್ಷ್ಯ ಕೊಡೋದಿಲ್ಲ. ಯಾರು ತುಂಬಾ ಅಡ್ವಾನ್ಸ್ಡ್ ಡಿವೋಟಿ ಇದ್ದಾರೆ ಅವರಿಗೆ ಇದು ಅನ್ವಯ ಆಗೋದಿಲ್ಲ. ಅದೇ ನಿಯೋಫೈಟ್ ಇದ್ದವರಿಗೆ, ಹೊಸದಾಗಿ ಇನ್ನು ಕೃಷ್ಣ ಪ್ರಜ್ಞೆ ಇದ್ದವರಿಗೆ ಇದೆಲ್ಲ ಮಾಡಲೇಬೇಕು. ಈಗ ಸಮಾಧಿಯಲ್ಲಿ ಇದ್ದಾನೆ ಅಂದ್ರೆ ಅರ್ಥ ಏನು ಅಂತ ಇದನ್ನು ಕೂಡ ತಿಳ್ಕೊಳ್ಬೇಕು. ಹರೇ ಕೃಷ್ಣ. ಸಮಾಧಿ ಅಂದ್ರೆ ಏನು? ಮನಸ್ಸನ್ನು ಪೂರ್ತಿ ಕೃಷ್ಣನ ಇದ್ರಲ್ಲಿ ನೆಲೆಸಿರೋದು. ಸಮಾಧಿ ಅಂದ್ರೆ ಭಗವಂತನ ಭಕ್ತಿ ಸೇವೆಯಲ್ಲಿ ತಲ್ಲೀನನಾಗಿರುವುದು. ಸ್ವಲ್ಪ ಸಮಯ 22 ಜನ ಇದ್ರಲ್ವಾ ಹರೇ ಕೃಷ್ಣ ಮಾತಾಜಿ? ಹೌದು ಮಾತಾಜಿ. ಹೌದು ಮಾತಾಜಿ, 22 ಜನ ಇದ್ರು. ಓಕೆ. ಹಾಗಾಗಿ ಇಲ್ಲಿ ಕೃಷ್ಣ ಪ್ರಜ್ಞೆಯಲ್ಲಿ ಕರ್ತವ್ಯಕ್ಕೆ ನಿಷ್ಠನಾಗುವುದೇ ತನ್ನ ಏಕೈಕ ಕೆಲಸ. ಇದನ್ನ ಅರ್ಥ ಮಾಡ್ಕೊಳ್ಬೇಕಂದ್ರೆ ಭಗವಂತನ ಭಕ್ತಿ ಸೇವೆ ಮಾಡೋದು ಒಂದೇ ಕೆಲಸ. ಯಾಕೆಂದ್ರೆ ಕೃಷ್ಣ ಪ್ರಜ್ಞೆಯಲ್ಲಿ ಯಾರು ಇರ್ತಾರೆ, ಸೇವೆ ಮಾಡ್ತಾರೆ, ಅವರು ಭಗವಂತನ ಜೊತೆ ನೇರ ಸಂಪರ್ಕ. ಅಂದ್ರೆ ನಾವು ಭಗವಂತನ ಜೊತೆ ಹೇಗೆ ಇದ್ದಂಗಾಗತ್ತೆ ಮಾತಾಜಿ. ಹರೇ ಕೃಷ್ಣ. ಇದು ಅರ್ಥ ಆಯ್ತಾ? ಭಗವಂತನ ಜೊತೆ ನೇರ ಸಂಪರ್ಕ ಇದ್ದಾಗಂತೆ. ಆಗ ಅವನಿಗೆ ಎಲ್ಲ ಆದೇಶಗಳು ಅರ್ಥ ಆಗುತ್ತೆ ಅಂತ ಹೇಳ್ತಾ ಇದ್ದಾನೆ. ಹಾಗಾಗಿ ನಾವೇನ್ ಮಾಡ್ಬೇಕು? ನಾವು
ಗುರುವಿನ ಅಪ್ಪಣೆಗಳನ್ನ ಪಾಲಿಸಬೇಕು, ಕೃಷ್ಣನ ಅಪ್ಪಣೆಗಳನ್ನು ಪಾಲಿಸಬೇಕು. ಕೃಷ್ಣನ ಅಪ್ಪಣೆ ಎಲ್ಲಿ ಸಿಗುತ್ತೆ ನಮಗೆ? ಹರೇ ಕೃಷ್ಣ. ಗುರುಗಳ ಮುಖಾಂತರ. ಮೂಲಕ ಮತ್ತೆ ಭಗವದ್ಗೀತೆ ಭಾಗವತದಲ್ಲಿ ಕೃಷ್ಣನ ಅಪ್ಪಣೆಗಳಿದೆ. ಹೌದು. ಆಮೇಲೆ ಈಗ ಕೊನೆಯ ಒಂದು ಇದು ಅಂದ್ರೆ ಭಾಗ 2ನೇ ಅಧ್ಯಾಯದಲ್ಲಿ ಅದರಲ್ಲಿ ಅರ್ಜುನ ಏನ್ ಕೇಳ್ತಾನೆ, ಹಾಗಾದ್ರೆ ಕೃಷ್ಣ ಪ್ರಜ್ಞೆಯಲ್ಲಿ ಇಷ್ಟು ಇದಾನಲ್ಲ, ಅವರು ಹೇಗೆ ಇರ್ತಾರೆ, ಅವ್ರ ಲಕ್ಷಣ ಏನು, ಅವ್ರು ಹೇಗೆ ಮಾತಾಡ್ತಾರೆ, ಅವ್ರ ಆ ಭಾಷೆ ಏನು, ಅವ್ರು ಹೇಗೆ ಕೂತ್ಕೊಳ್ತಾರೆ, ಹೇಗೆ ನಡೀತಾರೆ ಅಂತ ಕೇಳ್ತಾನೆ. ಸೊ ಹಾಗಾಗಿ ಪ್ರತಿಯೊಬ್ಬರಿಗೂ ಒಂದೊಂದು ಲಕ್ಷಣ ಇರುತ್ತೆ. ಶ್ರೀಮಂತನಾದವನ ಡ್ರೆಸ್ ನೋಡಿ, ತುಂಬಾ ಒಳ್ಳೆ ಡ್ರೆಸ್ ಹಾಕಿರ್ತಾನೆ, ಆಮೇಲೆ ಒಳ್ಳೆ ಕಾರಲ್ಲಿ ಹೋಗ್ತಾನೆ, ಅವ್ನು ನೋಡಿದ್ರು ಕೂಡ ಗೊತ್ತಾಗ್ಬಿಡುತ್ತೆ. ಆಮೇಲೆ ಒಬ್ಬ ರೋಗಿ ಹುಷಾರಿರೋದ್ರ ಅವ್ನ ಮುಖ ನೋಡಿದ್ರೆ ಗೊತ್ತಾಗುತ್ತೆ. ಅದೇ ರೀತಿ ಕೃಷ್ಣ ಪ್ರಜ್ಞೆಯಲ್ಲಿ ಇದ್ದವನನ್ನು ನೋಡಿದ್ರೆ ಅವನಿಗೂ ಕೂಡ ನಿರ್ದಿಷ್ಟ ಲಕ್ಷಣಗಳು ಇರುತ್ತೆ, ವಿಶಿಷ್ಟವಾದ ಲಕ್ಷಣಗಳು. ಅಂದರೆ ಅವನು ಹೇಗೆ ಮಾತಾಡ್ತಾನೆ ಅಂದ್ರೆ ಕೃಷ್ಣ ಪ್ರಜ್ಞೆಲಿದ್ದು ಯಾವಾಗಲೂ ಕೃಷ್ಣನ ಬಗ್ಗೆನೇ ಮಾತಾಡ್ತಾನೆ ಅಲ್ವಾ? ಹೌದು. ಕೃಷ್ಣನ್ ಬಿಟ್ಟು ಬೇರೆ ಯಾರು ಮಾತಾಡ್ತಾನ? ಇಲ್ಲ ಅಲ್ವಾ? ಹಾಗಾಗಿ ಹಾಗಾಗಿ ಕೃಷ್ಣ ಪ್ರಜ್ಞೆಯಲ್ಲಿ ಯಾರು ಇಲ್ಲ. ಅವನು ಶಿಲ ಪ್ರಭುಪಾದರು ಹೇಳ್ತಾರೆ ಏನಂತಂದ್ರೆ, ಅವ್ರ ಮಾತಾಡಿರೋದೇ ಒಳ್ಳೇದು. ಯಾಕೆಂತಂದ್ರೆ ಕೃಷ್ಣ ಪ್ರಜ್ಞೆಯಲ್ಲಿ ಯಾರು ಇಲ್ಲ, ಬೇರೆ ಮಾಯಾವಾದಿಗಳವರೆಲ್ಲ ಮಾತಾಡಿದ್ರೆ ಅವ್ರ ಬಣ್ಣ ಬಯಲಾಗ್ತದೆ ಅಲ್ವಾ? ಹೌದು. ನಾವು ಹೆಚ್ಚು ಮಾತಾಡೋಣ, ಪ್ರಚಾರ ಮಾಡೋಣ ಅಂತ ಹೇಳ್ತಾರೆ. ಯಾಕೆ? ನಾವು ಕೃಷ್ಣನ ಬಗ್ಗೆ ಮಾತಾಡ್ತೀವಿ ಅಷ್ಟೇ ಅಲ್ವಾ? ನೋಡಿ ಹೇಳ್ತಾರೆ ಇದೆ, ಕೃಷ್ಣ ಪ್ರಜ್ಞೆಯ ಮನುಷ್ಯನ ತಕ್ಷಣದ ಲಕ್ಷಣವೆಂದರೆ ಅವನು ಕೃಷ್ಣನನ್ನು ಕುರಿತು ಮತ್ತು ಅವನಿಗೆ ಸಂಬಂಧಿಸಿದ ವಿಷಯಗಳನ್ನು ಸದಾ ಮಾತಾಡ್ತಾ ಇರ್ತಾನೆ. ಭಗವಾನ್ ವಾಚ, ಭಗವಾನ್ ಏನ್ ಹೇಳ್ತಾನೆ? ಎಲ್ಲ ಲಕ್ಷಣಗಳನ್ನ ಹೇಳ್ತಾ ಬರ್ತಾನೆ. ಕೃಷ್ಣ ಪ್ರಜ್ಞೆಯಲ್ಲಿದ್ದ ಒಬ್ಬ ಭಕ್ತನ ಲಕ್ಷಣಗಳೆಲ್ಲ ಇದರಲ್ಲಿದೆ. ಮಹರ್ಷಿಗಳ ಸದ್ಗುಣಗಳು ಇರ್ತದೆ ಅಂತೆ ಕೃಷ್ಣ ಪ್ರಜ್ಞೆಯಲ್ಲಿದ್ದ ಎಲ್ಲ ಭಕ್ತನಿಗೆ. ಸೊ ಹಂಗಂದ್ರೆ ಏನಿರುತ್ತೆ? ಎಲ್ಲ ಸದ್ಗುಣಗಳಿರುತ್ತೆ ಕೃಷ್ಣ ಪ್ರಜ್ಞೆಯಲ್ಲಿದ್ದವನಿಗೆ. ಮತ್ತೆ ಅವನಿಗೆ ಕೃಷ್ಣ ಪ್ರಜ್ಞೆಯಲ್ಲಿದ್ದವನಿಗೆ ಪ್ರಯತ್ನ ಮಾಡೋದೇ ಬೇಡ, ಭಗವಂತನ ಸೇವೆಯಲ್ಲಿ ಎಲ್ಲ ಇಂದ್ರಿಯಗಳು ಇದೆಯಲ್ವಾ? ಸೊ ಹಾಗಾಗಿ ಅವನಿಗೆ ಏನಾಗುತ್ತೆ? ಇಂದ್ರಿಯಗಳು ತನ್ನಿಂತಾನೆ ನಿಗ್ರಹಕ್ಕೆ ಬರುತ್ತೆ ಅಲ್ವಾ? ಹೌದು. ಹೇಗೆ ನಿಗ್ರಹಕ್ಕೆ ಬರುತ್ತೆ? ಭಗವಂತನ ಸೇವೆಯಲ್ಲಿ ಅವನು ತೊಡಗಿಸಿರ್ತಾನೆ, ಅದರಲ್ಲಿಯೇ ನಿಗ್ರಹಕ್ಕೆ ಬರುತ್ತೆ. ಮತ್ತೆ ಅವನು ಸದಾ ಸಂತೃಪ್ತನಾಗಿರ್ತಾನೆ ನೋಡಿ. ಯಾಕೆ ಅಂದ್ರೆ ಅವನಿಗೆ ಭಗವಂತನ ಸೇವಕ ತಾನು ಅಂತ ತಿಳ್ಕೊಂಡು ಅವನಿಗೆ ತುಂಬಾ ಸಂತೃಪ್ತಿಯಾಗಿರುತ್ತದೆ ಅಂತೆ. ಅವನು ಸದಾ ಸುಖದಲ್ಲಿ ಇರ್ತಾನೆ. ಯಾಕೆ? ಆತ್ಮದ ನೆಲೆಯಲ್ಲಿ ಇರ್ತಾನೆ. ಇದೆಲ್ಲ ಅವನ ಲಕ್ಷಣಗಳು. ಮತ್ತೆ ಸುಖೇಶು ಅನುದ್ವಿಗ್ನಮನಃ ಸುಖೇಶು ವಿಗತ ಸ್ಪೃಹ, ಅಂದ್ರೆ ದುಃಖದಲ್ಲಿ ಅವನು ಉದ್ವಿಗ್ನ ಆಗುವುದಿಲ್ಲ. ಏನೋ ಕಷ್ಟ ಬಂತಂದ್ರೆ ಅವನು ಏನು ಉದ್ವಿಗ್ನ ಆಗುವುದಿಲ್ಲ. ಏನ್ ಹೇಳ್ತಾನೆ? ದೇಶ ಅಮೇವಾನು ಕಂಪಾರ್ಥಂ ಅಹಂ ಅಜ್ಞಾನಜಂ ತಮಃ ನಾಶಯಾಮಿ ಆತ್ಮಭಾವಸ್ಥೋ ಜ್ಞಾನದೀಪೇನ ಭಾಸ್ವತ. ಅವನಿಗೆ ಜ್ಞಾನದಲ್ಲೇ ಇರ್ತಾನೆ. ಸೊ ಹಾಗಾಗಿ ತ್ರಿವಿಧ ದುಃಖಗಳಲ್ಲಿ ಅವನು ಏನ್ ಮಾಡ್ತಾನೆ? ಮನಸ್ಸಿನಲ್ಲಿ ಅವನಿಗೆ ದುಃಖವೇ ಇರುವುದಿಲ್ಲ. ಸುಖ ಬಂದಾಗ ಅವನು ಉಬ್ಬುವುದಿಲ್ಲ. ಅವನಿಗೆ ಅಟ್ಯಾಚ್ಮೆಂಟ್ ಇರೋದಿಲ್ಲ. ರಾಗ ಅಂದ್ರೆ ಅಟ್ಯಾಚ್ಮೆಂಟ್ ಇರೋದಿಲ್ಲ. ಭಯ ಅಂದ್ರೆ ಅವನಿಗೆ ಹೆದರಿಕೆ ಇರೋದಿಲ್ಲ. ಕ್ರೋಧನೂ ಇರೋದಿಲ್ಲ. ಸೊ ಅವನು ಸ್ಥಿತಪ್ರಜ್ಞ ಅಂತ ಕರೀತಾರೆ. ಸ್ಥಿತಪ್ರಜ್ಞನ ಲಕ್ಷಣಗಳು. ಸ್ಥಿತಪ್ರಜ್ಞ ಅಂದ್ರೆ ಕೃಷ್ಣ ಪ್ರಜ್ಞೆಯಲ್ಲಿರುವ ಭಕ್ತ. ಸೊ ಅವನ ಲಕ್ಷಣಗಳು ಇದನ್ನೇ ಹೇಳ್ತಾ ಇದ್ದಾರೆ. ಇಲ್ಲಿ ವಾಸುದೇವ ಸರ್ವಂ ಇತಿ ಸಮಹಾತ್ಮ ಸುದುರ್ಲಭ. ಅವನಿಗೆ ಕೃಷ್ಣ ಪ್ರಜ್ಞೆಯಿರುವ ಭಕ್ತನಿಗೆ ಏನ್ ಗೊತ್ತಿರುತ್ತೆ ಅಂದ್ರೆ ವಾಸುದೇವನ ಸರ್ವಸ್ವ, ಅವನೇ ಸರ್ವಸ್ವ. ಈ ಲೆವೆಲ್ಗೆ ಅವ್ರು ಬಂದಿರ್ತಾನೆ. ಅವನಿಗೆ ಯಾವುದೇ ಮನಸ್ಸಿನಲ್ಲಿ ಯಾವುದೇ ದುಃಖಗಳು ಕೂಡ ಅವನಿಗೆ ಕಲಕುವುದಿಲ್ಲ ಅಲ್ವಾ? ಹರೇ ಕೃಷ್ಣ. ನಮಗೆ ದುಃಖ ಬಂದ್ರೆ ಕಲಕ್ತಾ ಇರ್ತದೆ ಅಲ್ವಾ? ಹೌದು. ಅವನು ಎಲ್ಲ ದುಃಖಗಳನ್ನು ದೈವ ಕೃಪೆ ಎಂದು ಸ್ವೀಕರಿಸುತ್ತಾನೆ. ಮತ್ತೆ ತನ್ನ ಹಿಂದಿನ ಅಪರಾಧಗಳಿಂದ ನನಗಿನ್ನೂ ಹೆಚ್ಚು ದುಃಖ ಬರಬೇಕಾಗಿತ್ತು, ಆದರೆ ಭಗವಂತ ಸ್ವಲ್ಪನೇ ಕೊಟ್ಟಿದ್ದಾರೆ ದುಃಖ ಅಂತ. ಅಂದ್ರೆ ನನಗೆ ಎಷ್ಟೋ ಪಾಪ ಮಾಡಿದ್ದೇನೆ, ನನಗೆ ಎಷ್ಟೋ ದುಃಖ ಕಷ್ಟ ಬರಬೇಕಾಗಿತ್ತು, ಭಗವಂತ ಸ್ವಲ್ಪನೇ ಕೊಟ್ಟಿದ್ದಾನೆ. ಹಾಗೆ ನನಗೆ ಈಗ ಸುಖ ಬಂದಿದೆ. ಈ ಸುಖ ನಾನು ಮಾಡಿದ್ರೆ ಬಂದಿದ್ದಲ್ಲ, ಭಗವಂತ ನನಗೆ ಅನುಗ್ರಹ ಮಾಡಿದ್ದಾನೆ ಅಲ್ವಾ? ಇದಕ್ಕೆ ಇದು ಕೃಷ್ಣ ಪ್ರಜ್ಞೆಯಲ್ಲಿರುವ ಭಕ್ತನ ನೆಲೆ. ಹಾಗಾಗಿ ಅವನು ದುಃಖ ಬಂದ್ರು ಕಷ್ಟ ಬಂದ್ರು ಅವನು ಏನು ಭಗವಂತನ ಕೃಪೆ ಅಂತ ತಿಳಿತಾನೆ.
ಸುಖ ಬಂದರೂ ಭಗವಂತನ ಕೃಪೆ ಅಂತ ತಿಳಿತಾನೆ. ಹಾಗಾಗಿ ಅವನು ಯಾವುದೇ ಒಂದು ಮೋಹಕ್ಕೆ ಒಳಗಾಗುವುದಿಲ್ಲ, ದ್ವೇಷಕ್ಕೆ ಒಳಗಾಗುವುದಿಲ್ಲ. ಅವನಿಗೆ ಇಂದ್ರಿಯ ನಿಗ್ರಹ ಇರುತ್ತೆ. ಆಮೇಲೆ ಸುಖ ದುಃಖ ಎಲ್ಲ ಸಮಚಿತ್ತದಲ್ಲಿ ಇರ್ತಾನೆ ಅವನು. ಯಾಕೆ ಈ ರೀತಿ ಅಂತಂದ್ರೆ, ಕೃಷ್ಣ ಪ್ರಜ್ಞೆಯ ನಿಷ್ಠಾವಂತನಾಗಿರುವವನಿಗೆ ಮೋಹವೂ ಇಲ್ಲ, ನಿರ್ಲಿಪ್ತತೆಯೂ ಇಲ್ಲ, ಅಟ್ಯಾಚ್ಮೆಂಟು ಇಲ್ಲ, ಡಿಟ್ಯಾಚ್ಮೆಂಟು ಇಲ್ಲ. ಅವನಿಗೆ ನಿರ್ಲಿಪ್ತತೆ ಅಂದ್ರೆ ಅದರ ವೈರಾಗ್ಯ ಎರಡೂ ಇಲ್ಲಂತೆ. ಯಾಕೆ? ಅವನು ಬದುಕು ಭಗವಂತನ ಸೇವೆಗೆ ಸಮರ್ಪಿತವಾಗಿದೆ. ಅವನ ಪ್ರಯತ್ನಗಳು ಯಶಸ್ವಿಯಾಗದಿದ್ದರೆ ಅವನಿಗೆ ಕೋಪ ಇಲ್ಲ. ನಮ್ಗೆ ಯಾವ್ದಾದ್ರು ಪ್ರಯತ್ನ ಯಶಸ್ವಿ ಆಗದಿದ್ರೆ ಏನಾಗ್ಬಿಡುತ್ತೆ? ಸಿಟ್ಟು ಬಂದ್ಬಿಡುತ್ತೆ ಅಲ್ವಾ? ಹೌದು. ಅದಕ್ಕೆ ಹಾಗಾಗಿ ಗೆಲುವಾಗ್ಲಿ ಸೋಲಾಗ್ಲಿ ಯಾವುದೂ ಇಲ್ಲ. ಇನ್ನು ಎಷ್ಟಿದೆ ಶ್ಲೋಕ? ಇನ್ನ 1 15 ಇದೆ ಮಾತಾಜಿ. ಎಷ್ಟಿದೆ? ಇನ್ನ 15 ಇದೆ. 72 ಇದೆ. ಓಕೆ, ಇವತ್ತಾಗೋದಿಲ್ಲ, ಇಲ್ಲಿ ಮುಗಿಸೋಣ ಆಯ್ತಾ? ಹರೇ ಕೃಷ್ಣ. ತುಂಬಾ ಇದೆ ಅಲ್ವಾ? ನೋಡೋಣ. ಹೌದು. 72 ಇದೆ. ಈಗ ಎಲ್ಲಿವರೆಗೆ ನಾವು ಮಾಡಿದ್ದೇವೆ? 58, 57. 59 ಇಲ್ಲಿವರೆಗೆ ಬರ್ಬೇಕು ಕಾಣುತ್ತೆ ಅಲ್ಲ? 58 ಮಾಡ್ಬೇಕು ಮಾತಾಜಿ. 58 ಮಾಡ್ಬೇಕು. 58 ಅಲ್ವಾ? ಓಕೆ, ಇಲ್ಲಿ ಮುಗಿಸೋಣ. ವಾಂಚಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಶ್ರೀ ರಾಧಾ ಗೋವಿಂದ ಕಿ ಜೈ, ಶ್ರೀ ಗೌರನಿತಾಯ್ ಕಿ ಜೈ, ಶ್ರೀ ಪ್ರಭುಪಾದ ಕಿ ಜೈ. ಕೃಷ್ಣ. ಎಲ್ಲರಿಗೂ ಧನ್ಯವಾದಗಳು.